ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಈಗ ಭಗವದ್ಗೀತೆಯನ್ನು ನೀವು 18 ದಿವಸದಲ್ಲಿ ತಿಳಿಯಲಿಕ್ಕೆ ಬಂದಿದ್ದೀರಿ. 18 ದಿವಸದಲ್ಲಿ ನಿಮಗೆ ನಾವು ಒಂದು ಗ್ಲಿಮ್ಸ್ ಕೊಡ್ತೇವೆ. ಗ್ಲಿಮ್ಸ್ ಅಂದ್ರೆ ಕೃಷ್ಣ ಮತ್ತೆ ಅರ್ಜುನರ ಸಂಭಾಷಣೆಯ ನಿಮಗೆ ನಿಜವಾದ ಒಂದು ಅರ್ಥವನ್ನು ನಿಮಗೆ ನಾವು ತಿಳಿಸ್ತೇವೆ. ಇದರಿಂದ ಎಂತ ಆಗ್ತದೆ, ನಿಮಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಈ ಸ್ಟಡಿ ಮೆಟೀರಿಯಲ್ ತಗೊಳ್ಳಿ. ಮತ್ತೆ ಸ್ಟಡಿ ಮೆಟೀರಿಯಲ್ ನಿಮಗೆ ಅದು ತುಂಬಾ ಅನುಕೂಲ ಆಗ್ತದೆ, ಡೀಪ್ ಸ್ಟಡಿಗೆ ಅನುಕೂಲ ಆಗ್ತದೆ. 18 ದಿನಗಳಲ್ಲಿ ಭಗವದ್ಗೀತೆಯನ್ನು ತಿಳಿದಿ. ಇದು ನಾವು ಪ್ರಾಯೋಜಿಸುವುದು ಇಸ್ಕಾನ್ ರಾಧಾ ಗೋವಿಂದ್, ಮಂಗಳೂರು. ಈಗ ನೋಡಿ, ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಶ್ರೀಮದ್ ಎ ಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್ ಅವರ ಬೋಧನೆಗಳ ಆಧಾರದ ಮೇಲೆ ನಾವು ಇದನ್ನು ನಿಮಗೆ ಕೊಡ್ತಾ ಇದ್ದೇವೆ. ಹಾಗಾಗಿ ನಾನು ಗುರು ವಂದನೆ ಸಲ್ಲಿಸಿ ಮತ್ತೆ ನಾನು ಹೋಗುವುದು ಸೂಕ್ತ. ಯಾಕೆಂದ್ರೆ ಅವರು ಒಂದು ವೇಳೆ ಇಲ್ಲದಿದ್ರೆ ನಮ್ಗೆ ಕೂಡ ಇದು ಸಿಗ್ತಾ ಇರ್ಲಿಲ್ಲ. ಪ್ರಭುಪಾದ್ ಅಂದ್ರೆ ಅವರ ಕೊಡುಗೆ. ಹಾಗೆ ಅವರ ಒಂದು ಜೀವನ ಬಗ್ಗೆ ಸ್ವಲ್ಪ ತಿಳಿಸಿ ಮತ್ತೆ ನಾನು ಭಗವದ್ ಕ್ಲಾಸಿಗೆ ಹೋಗ್ತೇನೆ. ನೋಡಿ, ಇದು ಪ್ರಭುಪಾದ್ ಅಮೆರಿಕದಲ್ಲಿ ರಥಯಾತ್ರೆ ಮಾಡಿದ್ರು. ಪ್ರಭುಪಾದ್ ಮೂಲತಃ ಕೋಲ್ಕತ್ತಾದವರು. 1922ರಲ್ಲಿ ಮೊದಲ ಬಾರಿಗೆ ಅವರ ಗುರುವನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಕೂಡಲೇ ಗುರು ಹೇಳುವಂತದ್ದು, ನೀನು ಪ್ರಭುಪಾದಾಗ ಸ್ಕಾಟಿಷ್ ಚರ್ಚ್ ಬೆಂಗಾಲದಲ್ಲಿ, ಕೋಲ್ಕತ್ತಾದಲ್ಲಿ, ಅಲ್ಲಿ ಅವರು ಅವರ ಕಾಲೇಜ್ ಇದನ್ನು ಪದವಿ ಪಡೆದಿದ್ರು. ಹಾಗೆ ಉನ್ನತ ಮಟ್ಟದ ವಿದ್ಯೆ ಪಡೆದಿದ್ರು. ಆಗ ಫಸ್ಟ್ ಅವರು ಗುರುವನ್ನು ಭೇಟಿ ಆಗುವಾಗ ಅವ್ರು ಹೇಳುವಂತದ್ದು, ನೀನು ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶದಲ್ಲಿ ಹರಡಿಸಬೇಕು, ಮತ್ತೆ ನೀನು ಪುಸ್ತಕ ಬರೀಬೇಕು. ಮೊದಲ ಭೇಟಿ 22ರಲ್ಲಿ ಭೇಟಿಯಾದಾಗ. ಮತ್ತೆ 33ರಲ್ಲಿ ಅವರಿಗೆ ದೀಕ್ಷೆ ಆಗ್ತದೆ, 1933. ಮತ್ತೆ 36ರಲ್ಲಿ ವಾಪಸ್ ಅವರು ಪತ್ರ ಬರೀತಾರೆ ಅವ್ರ ಗುರುವಿಗೆ. ಗುರು ಸೇಮ್ ಅದನ್ನೇ ಹೇಳುವಂತ, ನೀನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡಬೇಕು, ಪುಸ್ತಕ ಬರೀಬೇಕಂತ. ಮತ್ತೆ 1937ರಲ್ಲಿ ಅವರ ಗುರು ದೇಹತ್ಯಾಗ ಮಾಡ್ತಾರೆ. ಮತ್ತೆ ಅವರೊಂದು 37ರಿಂದ 65 ತನಕ ಭಾರತದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಈಗ ಹೆಚ್ಚಿನವ್ರು ಹೇಳುದು, ನಿಮ್ದು ಇಸ್ಕಾನ್ ಪಾಶ್ಚಾತ್ಯ ದೇಶದ ಫಾರಿನ್ ಮೂವ್ಮೆಂಟ್ ಅಲ್ಲ. ಪ್ರಭುಪಾದ್ ಕೋಲ್ಕತ್ತಾದವರು, ಅವರು ಭಾರತದವರೇ. ಆದ್ರೆ ಅವರ ಗುರು ಹೇಳಿದ್ರು, ನೀನು ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡ್ಬೇಕಂತ. ಆದ್ರೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡೋ ಮುಂಚೆ ಅವರು ಭಾರತದಲ್ಲಿ ತುಂಬಾ ಪ್ರಯತ್ನ ಪಟ್ರು. ಅವರು ಝಾನ್ಸಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡ್ಲಿಕ್ಕೆ ಇದ್ರು. ಆದ್ರೆ ಎಂತ ಆಯ್ತಂದ್ರೆ, ಒಂದು ಲ್ಯಾಂಡ್ ಅವರಿಗೆ ಸಿಗುವುದೊಂದಿತ್ತು. ಲಾಸ್ಟಿಗೆ ಆ ಗವರ್ನರ್ ಹೆಂಡತಿ ಅದನ್ನು ಎಂತ ಹೇಳುದು, ಈ ಲೇಡೀಸ್ ಕ್ಲಬ್ ಮಾಡಿದ್ರು. ಹಾಗಾಗಿ ಅವರಿಗೆ ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ಮತ್ತೆ ಎಲ್ಲ ಮನೆಗೆ ಹೋಗ್ತಾ ಇದ್ರು. ಮನೆಗೆ ಹೋಗಿ, ಆಗ ಭಾರತದಲ್ಲಿ 5 ಮಕ್ಕಳು, ಮಿನಿಮಮ್ 5 ಮಕ್ಕಳು. ಹಾಗಾಗಿ ಒಂದು ಮಗುವನ್ನು ನನಗೆ ಕೊಡಿ, ನಾನು ಅವನನ್ನು ಕೃಷ್ಣ ಪ್ರಜ್ಞೆ ಮಾಡಿ. ಯಾರು ಮುಂದೆ ಬರಲಿಲ್ಲ. ಮತ್ತೆ ಅವರು 65ರಲ್ಲಿ ಒಂದು ಹೆಂಗಸ ಹತ್ರ ಹೋಗಿ ಹೇಳ್ತಾರೆ, ನನಗೆ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕು. ಆಗ ಅವರು ಹೆಂಗಸ್ ಹೇಳ್ತಾರೆ, ಸ್ವಾಮೀಜಿ ನಿಮ್ಗೆ 70 ವರ್ಷ ಪ್ರಾಯ ಆಗಿದೆ, ನೀವು ಅಲ್ಲಿ ಹೋದ್ರೆ ಸಾಯ್ತೀರಿ. ಇಲ್ಲ, ನನಗೆ ಗುರು ಹೇಳಿದ್ದಾರೆ ಹೋಗ್ಬೇಕಂತ. ಮತ್ತೆ ಕಾರ್ಗೋ ಶಿಪ್ ಅಲ್ಲಿ ಹೋಗುವಂತದ್ದು. ನಿಮ್ಮಲ್ಲಿ ಯಾರಾದ್ರೂ ಪರಿಚಯದವರಿದ್ರೆ ಕಾರ್ಗೋ ಶಿಪ್ ಅಲ್ಲಿ ಹೋದವರು, ಅವ್ರಿಗೆ ಕೇಳಿ ಎಷ್ಟು ಕಷ್ಟ. ಕಾರ್ಗೋ ಶಿಪ್ ಅಲ್ಲಿ ಸುಲಭ ಅಲ್ಲ, ಆಲ್ಮೋಸ್ಟ್ 3 ತಿಂಗಳು ಇರ್ತದೆ. ಮತ್ತೆ ಕಾರ್ಗೋ ಶಿಪ್ ಅಲ್ಲಿ ಹೇಗಂದ್ರೆ, ನಿಮ್ಗೆ ಅದು ಅಭ್ಯಾಸ ಇಲ್ಲದ್ರೆ ನಿಮ್ಗೆ ಹೋಗ್ಲಿಕ್ಕೆ ಕಷ್ಟ. ಹಾಗೆ ಹೋಗುವಾಗ 2 ಬಾರಿ ಹೃದಯಾಘಾತವಾಯಿತು. ಮತ್ತೆ 2ನೇ ಬಾರಿ ಕೃಷ್ಣನ ಎಲ್ಲ ಇನ್ಕಾರ್ನೇಷನ್ ಆ ಬೋಟನ್ನು ಹೇಗೆ ರೋ ಮಾಡ್ತಾರೆ ಆ ರೀತಿ ರೋ ಮಾಡಿದ್ರು. ಮತ್ತೆ ಪ್ರಭುಪಾದ್ ಹೋಗ್ತಾರೆ ಅಮೆರಿಕಕ್ಕೆ ಹೋಗಿ ಇನಿಷಿಯಲ್ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಅವರು ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ 66ರಲ್ಲಿ. ಮತ್ತೆ ಅವರೊಂದು 1970 ಎಂತ ಆಗ್ತದೆ ಅಂದ್ರೆ, ತುಂಬಾ ಸಂಸ್ಥೆ ಆಗ್ತದೆ. ಮತ್ತೆ ಅವರನ್ನು ಭಾರತಕ್ಕೆ ಕರ್ಕೊಂಡು ಬರ್ತಾರೆ, ಅವರ ಶಿಷ್ಯರನ್ನು. ಅದು ಕೂಡ ಇಲ್ಲಿ ಜಗನ್ನಾಥಪುರಿ, ಎಲ್ಲರಿಗೂ ಗೊತ್ತಿರ್ಬೋದು, ಒರಿಸ್ಸಾದಲ್ಲಿ ರಥಯಾತ್ರೆ ಆಗ್ತದೆ. ಪ್ರಭುಪಾದನ್ನು ಒಳಗೆ ಬಿಡ್ತಾರೆ, ಉಳಿದವರನ್ನು ಬಿಡುವುದಿಲ್ಲ. ಯಾಕೆಂದ್ರೆ ಜಗನ್ನಾಥಪುರಿಯಲ್ಲಿ ಈ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅನ್ನು ಬಿಡುವುದಿಲ್ಲ ಅಂತ ಅವ್ರ ನಿಯಮ. ಪ್ರಭುಪಾದ್ ತುಂಬಾ ಬೇಜಾರಾಯ್ತು. ಪ್ರಭುಪಾದ್ ಮತ್ತೆ ಅಲ್ಲಿಂದ ಸೀದಾ ಅಮೆರಿಕಕ್ಕೆ ಹೋದ್ರು. ಮತ್ತೆ ಅಲ್ಲಿ ಅವರು ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಎಂತ ಅಂದ್ರೆ, ತೀರ್ಥಂ ಕುರುವಂತಿ ತೀರ್ಥಾನಿ.
ಶುದ್ಧ ಭಕ್ತರು ಎಲ್ಲಿ ಹೋಗ್ತಾರೆ ಅದು ತೀರ್ಥ ಆಗ್ತದೆ. ಮತ್ತೆ ಅಲ್ಲಿ ಈ ರಥಯಾತ್ರೆ ಸ್ಟಾರ್ಟ್ ಮಾಡಿ ಎಲ್ಲ ಲಕ್ಷಗಳ ಜನರು ಭಾಗಿಯಾದರು. ಹಾಗಾಗಿ ಶುದ್ಧ ಭಕ್ತರು ಹೇಗೆ ಅಂದ್ರೆ ಅವರಿಗೆ ತೀರ್ಥವನ್ನು ಕ್ರಿಯೇಟ್ ಮಾಡಬಹುದು. ಇದು ರಥಯಾತ್ರದ ಒಂದು ನೋಟ. ಎಸ್ ನೋಡಿ, ಇದು ಪ್ರಭುಪಾದ್ ಸಣ್ಣ 5 ವರ್ಷ ಮಗು ಇರುವಾಗ ನೋಡಿ 2 ರೀತಿಯ ಜನರಿದ್ದಾರೆ. ಒಂದು ನಿತ್ಯಬದ್ಧ ಮತ್ತೆ ನಿತ್ಯ ಸಿದ್ಧ. ನಿತ್ಯಬದ್ಧ ಅಂದ್ರೆ ನಾವೆಲ್ಲ ನಿತ್ಯಬದ್ಧರು. ಏಕೆಂದ್ರೆ ಬದ್ಧರ ಅಂದ್ರೆ ನಮ್ಗೆ ಕೃಷ್ಣನ ಮೇಲೆ ಜಾಸ್ತಿ ಅಟ್ರಾಕ್ಷನ್ ಇಲ್ಲ. ಆದ್ರೆ ನಿತ್ಯ ಸಿದ್ಧರ ಹಾಗೆಲ್ಲ ಸಣ್ಣ ಮಗುವಿನಿಂದ ಅವರಿಗೆ ಟೋಟಲ್ ಅಟ್ರಾಕ್ಷನ್. ಇದಕ್ಕೆ ಉದಾಹರಣೆ, ಪ್ರಭುಪಾದ್ 5 ವರ್ಷದ ಮಗು ಇರುವಾಗ ಅವರ ತಂದೆ ರಾಧಾ ಗೋವಿಂದ ದೇವಸ್ಥಾನಕ್ಕೆ ಕೊಂಡೋಗ್ತಾರೆ. ಆಗ ಅವರು 1 ಗಂಟೆ ನೋಡ್ತಾರೆ ದೇವರನ್ನು. ಈಗ ನೋಡಿ, ನಾವು ಕೂಡ ಹೆಚ್ಚಿನವರು ತಿರುಪತಿಗೆ ಹೋಗ್ತೇವೆ. ತಿರುಪತಿಗೆ ಹೋಗುವಾಗ ನಾವೊಂದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೋಡುವಂಥದ್ದು. ಒಂದು ವೇಳೆ ನಮಗೆ ತುಂಬಾ ಹೊತ್ತು ನೋಡ್ಲಿಕ್ಕೆ ಬಿಟ್ಟರು ಕೂಡ ನಮಗೆ ಜಾಸ್ತಿ 1 ಗಂಟೆ ಈ ಕೃಷ್ಣ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಗೆ ಅದು ಟೇಸ್ಟ್ ಇಲ್ಲ. ನಿತ್ಯ ಸಿದ್ಧರಾಗಿ ಅಲ್ಲ, ನಿತ್ಯ ಸಿದ್ಧರು ಅವರಿಗೆ ಆ ಟೇಸ್ಟ್ ಉಂಟು. ಕಾನ್ಸ್ಟೆಂಟ್ ಆಗಿ 24 ಗಂಟೆ ಅವರ ಸ್ಮರಣೆ ಕೃಷ್ಣನ ಬಗ್ಗೆ. ಹಾಗಾಗಿ ಅವ್ರ 5 ವರ್ಷ ಮಗು ಇರುವಾಗ ಈ ಬೆಂಗಾಲದಲ್ಲಿ ಒಂದು ಕ್ರಮ ಉಂಟು. ಎಂತಂದ್ರೆ ರಥಯಾತ್ರೆ ಆಗುವಾಗ ಒರಿಸ್ಸಾದಲ್ಲಿ ಎಲ್ಲರೂ ಹೋಗುವಂಥದ್ದು. ಈಗ ಕೂಡ ಈ ಬೆಂಗಾಲದಲ್ಲಿ ರಥಯಾತ್ರೆ ಆಗುವ ಎಲ್ಲರೂ ಹೋಗ್ತಾರೆ. ಅದೇ ರೀತಿ ಪ್ರಭುಪಾದ್ 5 ವರ್ಷದ ಮಗು ಅವರವರ ತಂದೆ ಹತ್ರ ಹೇಳುವಂಥದ್ದು, ತಂದೆ ವೈಷ್ಣವ, ಅವರ ದೇವರ ಭಕ್ತ, ನನಗೆ ಕೂಡ ಒಂದು ರಥ ಬೇಕಂತ. ಹಾಗೆ ನೋಡಿ, ತಂದೆ ಅವರಿಗೆ ರಥ ಮಾಡಿ ಕೊಡುವಂಥದ್ದು. ಮತ್ತೆ ಅವರು ಕೂಡ ಮಕ್ಕಳನ್ನು ಸೇರಿಸಿ ಅವರ ರಥಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. 5 ವರ್ಷದ ಮಗು. ಹಾಗಾಗಿ ನಿತ್ಯ ಸಿದ್ಧರ ಇದು ಲಕ್ಷಣ. ಮತ್ತೆ ಇದು ಅವರ ಗುರು ಶ್ರೀ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಅವರಿಗೆ ಹೆಸರು ಲಯನ್ ಆಚಾರ್ಯ. ಅವರ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ. ಅಂದ್ರೆ ಎಷ್ಟೋ ಲಕ್ಷ ಶ್ಲೋಕಗೆಲ್ಲ ಕಂಠಸ್ಥ. ಅಂದ್ರೆ ಕಂಠಸ್ಥ ಅಂದ್ರೆ ಅವರು ಒಮ್ಮೆಗೆ ನೋಡಿದ್ರೆ ಅದು ಅಚ್ಚಿಡ್ದಾಗೆ. ನೈಷ್ಠಿಕ ಬ್ರಹ್ಮಚಾರಿ ಅವರು. ಹಾಗಾಗಿ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ್ ಗೆಳೆಯ ಹೇಳುವಂಥದ್ದು, ಒಂದು ಸ್ವಾಮೀಜಿ ಇದ್ದಾರೆ ಹೋಗುವ ಅಂತ. ಪ್ರಭುಪಾದ್ ಹೇಳ್ತಾರೆ, ನನ್ನ ತಂದೆ ದೊಡ್ಡ ವೈಷ್ಣವ, ಅವ್ರು ಎಂತ ಮಾಡೋದಂದ್ರೆ ಎಲ್ಲರನ್ನು ಕರೆದು ಊಟ ಹಾಕುವಂಥದ್ದು. ಅದು ಕಲ್ಟ್ ಅಂದ್ರೆ ಅದು ಒಳ್ಳೆಯ ವಿಷಯ. ಅಂದ್ರೆ ಭಕ್ತರನ್ನು ಕರೆದು ಊಟ ಹಾಕಿಸುವಂಥದ್ದು ಒಳ್ಳೆಯ ವಿಷಯ. ಆದ್ರೆ ಅವ್ರು ಹೇಳ್ತಾರೆ, ನಾನು ತುಂಬಾ ಮಂದಿಯನ್ನು ನೋಡಿದ್ದೇನೆ. ಅಂದ್ರೆ ಈ ಬೋಗಸ್ ಕಾವಿ ಬಟ್ಟೆ ಧರಿಸಿ ಗಡ್ಡ ಬಿಟ್ಟು ಗಾಂಜೆ ಇಳುದು, ಸಿಗರೇಟ್ ಇಳುದು. ನನ್ನ ತಂದೆಗೆ ಡಿಸ್ಕ್ರಿಮಿನೇಷನ್ ಇಲ್ಲ, ಎಲ್ಲರನ್ನು ಕರೆದು ಊಟ ಆಗೋದು. ಹಾಗಾಗಿ ನನಗೆ ಸಾಕಾಗಿದೆ, ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಅವ್ರ ಗೆಳೆಯ, ನೀನು ಎಣಿಸಿದಾಗೆ ಈ ಸ್ವಾಮೀಜಿ ಹಾಗೆ ಅಲ್ಲ, ನೀನು ಬಾ ಅಂದ. ಅದಕ್ಕೆ ನನಗೆ ಬರ್ಲಿಕ್ಕೆ ಮನಸ್ಸಿಲ್ಲ, ನಿನ್ನ ಒತ್ತಾಯಕ್ಕೆ ಬರ್ತೇನೆ, ಬಂದು ಇಮಿಡಿಯೇಟ್ ಹೋಗ್ತೇನೆ ಅಂತ ಹೇಳ್ತಾರೆ. ಮತ್ತೆ ಬರ್ತಾರೆ ಅಲ್ಲಿಗೆ ಬಂದು. ಯಾಕೆಂದ್ರೆ ಇವರು ಮಾಮೂಲಿ ಜನ ಅಲ್ಲ. ಪ್ರಭುಪಾದ್ ಯಾವಾಗಲೂ ಮತ್ತೆ ಹೇಳ್ತಾರೆ ಅವ್ರ ಶಿಷ್ಯರಿಗೆ, ಮೈ ಗುರು ಮಹಾರಾಜ್ ಈಸ್ ವೈಕುಂಠ ಮ್ಯಾನ್. ಅಂದ್ರೆ ವೈಕುಂಠದ ವಾಸಿ ನನ್ನ ಗುರು, ಆ ರೀತಿ ಹೇಳ್ತಾ ಇದ್ರು. ಹಾಗಾಗಿ ನೋಡ್ತಾರೆ. ನೋಡುವಾಗ ಇಮಿಡಿಯೇಟ್ ಫಸ್ಟ್ ನೋಡಿದ ಕೂಡಲೇ ಅವ್ರ ಗುರು ಹೇಳುವಂಥದ್ದು, ನೀವು ಯೌವನಸ್ಥರು ಈ ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯ ದೇಶಕ್ಕೆ ಹರಡಿಸಬೇಕು. ಫಸ್ಟ್ ನೋಡಿದಷ್ಟೇ. ಮತ್ತೆ ಅವರು ನೋಡುವಾಗಲೇ ಅವರು ಅಷ್ಟು ಬ್ರೈಟ್ನೆಸ್ ಇರ್ತದೆ. ಮತ್ತೆ ಅವರು ಹೋಗಿ ಅವ್ರ ಹತ್ರ ಹೋಗ್ತಾರೆ. ಮತ್ತೆ ಹೇಳ್ತಾರೆ, ನಾನು ಗೃಹಸ್ಥ. ಪ್ರಭುಪಾದಾಗ ಮದುವೆ ಆಗಿತ್ತು, ಮದುವೆ ಆಗಿ 2 ಮಕ್ಕಳಿತ್ತು ಪ್ರಭುಪಾದಾಗಿ 26 ವರ್ಷ. ನಾನು ಗೃಹಸ್ಥ. ಅದಕ್ಕೆ ಅವರ ಗುರು ಹೇಳ್ತಾರೆ, ಗುರು ನೈಷ್ಠಿಕ ಬ್ರಹ್ಮಚಾರಿ. ಅವ್ರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಬ್ರಹ್ಮಚಾರಿ ಇರ್ಲಿ, ಗೃಹಸ್ಥ ಇರ್ಲಿ, ವಾನಪ್ರಸ್ಥ ಇರ್ಲಿ, ಸನ್ಯಾಸಿ ಇರ್ಲಿ, ಕೃಷ್ಣ ಪ್ರಜ್ಞೆ ಎಲ್ಲರಿಗೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಭಾರತಕ್ಕೆ ಮೊದಲು ಸ್ವಾತಂತ್ರ್ಯ ಸಿಗ್ಬೇಕು. ಪ್ರಭುಪಾದ್ ಹೇಳುವಂಥದ್ದು. ಪ್ರಭುಪಾದಾಗ ಈ ಗಾಂಧಿ ಮೂವ್ಮೆಂಟ್ ಅಲ್ಲಿ ಇದ್ರು ಪ್ರಭುಪಾದ್. ಭಾರತಕ್ಕೆ ಮೊದಲು ಸ್ವಾತಂತ್ರ್ಯ ಸಿಗ್ಬೇಕು, ಮತ್ತೆ ಕೃಷ್ಣ ಪ್ರಜ್ಞೆ. ಅದಕ್ಕೆ ಅವರು ಗುರು ಹೇಳ್ತಾರೆ, ಈ ಸ್ವಾತಂತ್ರ್ಯ ಸಿಗ್ಲಿ ಸಿಗದೇ ಇರಲಿ, ಕೃಷ್ಣ ಪ್ರಜ್ಞೆ ನಿಲ್ಲುವುದಿಲ್ಲ. ಕೃಷ್ಣ ಪ್ರಜ್ಞೆ ಎಲ್ಲ ಟೈಮಿಗೆ ಅಂತ ಹೇಳ್ತಾರೆ. ಮತ್ತೆ ಲಾಸ್ಟ್ಗೆ ಅವರು ಟೋಟಲ್ ಕನ್ವಿನ್ಸ್ ಆಗ್ತಾರೆ. ಅಂದ್ರೆ ಇವರು ನನ್ನ ಗುರು ಅಂತ ಇಮಿಡಿಯೇಟ್ ಅಲ್ಲಿ ಕನ್ವಿನ್ಸ್ ಆಗ್ತಾರೆ. ಮತ್ತೆ ನೋಡಿ, ಇದು ಅವರ ಪ್ರಚಾರ. ಇದಾದ ನಾನು ಹೇಳಿದಲ್ಲ, ಝಾನ್ಸಿಯಲ್ಲಿ ಅವರು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದ್ರು. ಹಾಗಾಗಿ ಆ ಗವರ್ನರ್ ಎಂತ ಆಯ್ತು ಅಂದ್ರೆ, ಒಂದು ಲ್ಯಾಂಡ್ ಕೂಡ ಅಲಾಟ್ ಆಗಿತ್ತು. ಆದ್ರೆ ಆ ಗವರ್ನರ್ ಹೆಂಡತಿ ಅದರಲ್ಲಿ ಆ ಕ್ಲಬ್ ಮಾಡಿದ್ರು, ಹಾಗೆ ಸಿಗ್ಲಿಲ್ಲ. ಮತ್ತೆ ನೋಡಿ, ಇದು ಅವರು ಬ್ಯಾಕ್ ಟು ಗಾಡ್ ಅಂಡ್ ಮ್ಯಾಗಝಿನ್ 1944 ಅಲ್ಲಿ ಅವರೊಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಗುರು ಹೇಳಿದ್ರು, ನೀನು ಪುಸ್ತಕ ಬರಿ ಅಂತ. ಇದರ ವಿಷಯ ಎಂತ ಅಂದ್ರೆ, ಅವ್ರ ಕೊಡ್ಲಿಕ್ಕೆ ಹಣ ಇಲ್ಲ. ಈ ಪ್ರಶ್ನೆ ಹೇಳ್ತಿದ್ದ ಎಂತಂದ್ರೆ, ಇವರು 10 ಬಾರಿ
ಎಂತಂದ್ರೆ ಅವ್ರು ಹೇಳ್ತಿದ್ದ, ನೀವೆಂತಾದ್ರು ತಿಂದು ಬಂದಿದ್ದೀರಾ? 9 ಬಾರಿ ತಿಂದಿದ್ದೇನೆ ಅಂತ ಹೇಳ್ತಿದ್ರು. ಯಾಕೆ ಸುಮ್ಮನೆ ತಿನ್ಲಿಲ್ಲ ಇವರೆಂತ ಕೂಡ, ಅದು ಕೂಡ ಅಂದ್ರೆ ಕೆಲವೊಮ್ಮೆ ತುಂಬಾ ಹಸಿವಾದಾಗ ಆಗ ಅವ ತಿನ್ಲಿಕ್ಕೆ ಕೊಡ್ತಿದ್ದಂತೆ. ಎಂತ ಹಣ ಇಲ್ಲ ಇವರ ಹತ್ರ. ಇವರೆಂತ ಮಾಡುದು ಅಂದ್ರೆ ಆ ಪ್ರಿಂಟ್ ಮಾಡಿ ಅದನ್ನು ಸೇಲ್ ಮಾಡಿ ಮತ್ತೆ ಅವನಿಗೆ ಹಣ ಕೊಡುವಂಥದ್ದು. ಅವ ಪ್ರಶ್ನೆ ಹೇಳ್ತಿದ್ದಂತೆ, ಸ್ವಾಮೀಜಿ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ? ನಿಮ್ಮ ಹತ್ರ ಹಣ ಇಲ್ಲ, ನೀವು ಬರೀ ಹೊಟ್ಟೆಗೆ ಇಲ್ಲಿ ಬರ್ತಾ ಇದ್ದೀರಿ, ಇದನ್ನು ಮಾಡ್ತಾ ಇದ್ದೀರಿ, ಪ್ರಿಂಟ್ ಮಾಡಿ ಸೇಲ್ ಮಾಡಿ. ಅಲ್ಲ, ನನ್ನ ಗುರು ಹೇಳಿದ್ದಾರೆ ಪುಸ್ತಕ ಬರಿ ಅಂತ. ಮತ್ತೆ ಅದನ್ನು ನೋಡಿ, ಇದು ಹೇಳುದು ಗುರುದ ಆಜ್ಞೆಯನ್ನು ಸಂಪೂರ್ಣವಾಗಿ ಅವರು ಸ್ವೀಕರಿಸಿದರು. ಮತ್ತೆ ಇದು ಆ ನಮ್ದು ಮಿನಿಸ್ಟರ್ ಹತ್ರ ಹೋಗಿ ಕೂಡ ಅವರು ಆ ಟೈಮಲ್ಲಿ ಪೊಲಿಟಿಷಿಯನ್ ಹತ್ರ ಹೋಗಿ ಕೂಡ ಅವರು ಕೇಳಿದ್ರು, ಅಂದ್ರೆ ಕೃಷ್ಣ ಭಜನೆಗೆ ಸಹಾಯ ಮಾಡಿ ಅಂತ. ನೋಡಿ, ಇದು ಜಲದೂತದಲ್ಲಿ ಓದದವರು. ಅದೇ ನಿಮ್ಗೆ ಹೇಳಿದೆ, ಜಲದೂತದಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಈ ಅಲೆಗಳು, ವೇವ್ಸ್ ತುಂಬಾ ಡೀಪ್ ಇರ್ತದೆ. ಹಾಗೆ 2 ಬಾರಿ ಹೃದಯಘಾತ ಆಯ್ತು. ಆದ್ರೆ ಕೃಷ್ಣನ ಕೃಪೆಯಿಂದ ಅವರು ಅಮೆರಿಕಕ್ಕೆ ಹೋದ್ರು. ಮತ್ತೆ ಇದು ಅವರು ಹೋಗುವಾಗ ಅಮೆರಿಕದಲ್ಲಿ ಹಿಪ್ಪಿ ಮೂವ್ಮೆಂಟ್ ಅಂದ್ರೆ ಆಗ ಒಂದು ಅಮೆರಿಕದಲ್ಲಿ ಈ ಆಗದ ಗವರ್ಮೆಂಟ್ ಎಲ್ಲರನ್ನು ಆರ್ಮಿಗೆ ತರುವಂತದ್ದು, ಅಂದ್ರೆ ರೂಲ್ಸ್ ಅವ್ರದ್ದು. ಎಲ್ಲ ಮಕ್ಕಳು ಆರ್ಮಿಗೆ. ಆಕ್ಚುಲಿ ಒಬ್ಬ ಕ್ಷತ್ರಿಯ ಅವನಿಗೆ ಕ್ವಾಲಿಟಿ ಇರ್ಬೇಕು, ಮತ್ತೆ ಅವ ಹೋಗ್ಬೇಕು. ಕ್ಷತ್ರಿಯ ಕ್ವಾಲಿಟಿ ಇಲ್ಲದೆ ನಾವು ಆರ್ಮಿಗೆ ಹೋದ್ರೆ ನಮ್ಮ ಹತ್ರ ಆ ಕ್ವಾಲಿಟಿ ಇಲ್ಲದಿರೋದು ವೇಸ್ಟ್ ಆಗ್ತದೆ. ಆ ರೀತಿ ಯಂಗ್ಸ್ಟರ್ಸ್ ಎಲ್ಲ ರಿವೋಲ್ಟ್ ಆದ್ರು ಗವರ್ಮೆಂಟ್ ಜೊತೆ. ರಿವೋಲ್ಟ್ ಆಗಿ ಎಲ್ಲರೂ ರೋಡಲ್ಲಿ ಅಂದ್ರೆ ಈ ಗಾಂಜಾ ಎಳೆದು ಮತ್ತೆ ಕುಡಿಯುವುದು, ಈ ರೀತಿ ಬೇಡದೆಲ್ಲ ಮಾಡುವಂಥದ್ದು ಇತ್ತು. ಪ್ರಭುಪಾದ್ ಆ ಟೈಮಿಗೆ ಹೋದ್ರು. ಪ್ರಭುಪಾದ್ ಎಂತ ಮಾಡಿದ ಅಂದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪಾರ್ಕ್ ಅಲ್ಲಿ ಭಜನೆ ಮಾಡಿದ್ರು. ಆಗ ಇವರೆಲ್ಲ ನೋಡಿ, ಈ ಯಂಗ್ಸ್ಟರ್ಸ್ ಅವರೆಲ್ಲ ಗಾಂಜೆಲ್ಲ ಎಳೆದು ಬಂದು ಕುಡಿದೆಲ್ಲ ಬಂದು ಅವ್ರು ಜಸ್ಟ್ ಎಂತ ಅಂದ್ರೆ ಅಲ್ಲಿ ಕೀರ್ತನ ಕೇಳಿದ್ರು ಮತ್ತೆ ಅವ್ರು ಭಕ್ತರಾದ್ರು. 2-3 ತಿಂಗಳಲ್ಲಿ ಕೇಳಿ 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 ಭಕ್ತರಾದ್ರು. ಯಾಕಂದ್ರೆ ಶುದ್ಧ ಭಕ್ತರ ಕರೆ ಅಷ್ಟು, ಅದು ತುಂಬಾ ಪವರ್ಫುಲ್. ಹಾಗಾಗಿ ಅವರೆಲ್ಲ ಭಕ್ತರಾದ್ರು. ಮತ್ತೆ ನೋಡಿ, ಇದು ಪ್ರಭುಪಾದ್ ಅಲ್ಲಿ ಒಂದು ನೈಟ್ ಕ್ಲಬ್ಗೆ ಹೋಗ್ತಾರೆ. ನೈಟ್ ಕ್ಲಬ್ಗೆ ಹೋಗಿ ಎಲ್ಲರನ್ನು ಭಕ್ತರು ಮಾಡ್ತಾರೆ. ಅದೇ ಪ್ರಭುಪಾದ್ ಮಾಡಿದ ಮೇಲೆ ಅವರ ಶಿಷ್ಯರು ಹೇಳ್ತಾರೆ, ನಾವು ಕೂಡ ಹೋಗ್ತೇವೆ. ಪ್ರಭುಪಾದ್ ಹೇಳ್ತಾರೆ, ನೀವು ಹೋಗುದು ಓಕೆ, ಆದ್ರೆ ಹಾಗೆ ಬರ್ಲಿಕ್ಕೆ ನೋಡಿ. ಯಾಕಂದ್ರೆ ನಾವು ಈಗ ಒಂದು ವೇಳೆ ನೈಟ್ ಕ್ಲಬ್ಗೆ ಹೋದ್ರೆ ನಾವು ಕೂಡ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪ್ರಭುಪಾದ್ ಹೇಳ್ತಾರೆ, ಯಾಕಂದ್ರೆ ಪ್ರಭುಪಾದ್ ಶುದ್ಧ ಭಕ್ತರು, ಪ್ರಭುಪಾದನ್ನು ಯಾರು ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಅಡ್ಡ ಬೀಳ್ತಾರೆ. ಇದು ಶುದ್ಧ ಭಕ್ತರ ಒಂದು ಲಕ್ಷಣ. ಮತ್ತೆ ಇದು ನೋಡಿ, ಜಾರ್ಜ್ ಹ್ಯಾರಿಸನ್ ಅಂತ ಬೀಟಲ್ ಗ್ರೂಪ್ ಇದು ಮಾಲಕ. ಈ 70s ಅಲ್ಲಿ ಎಂತ ಆಯ್ತು ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಪ್ರಭುಪಾದ್ ಶಿಷ್ಯರನ್ನು ಕಳಿಸಿದ್ರು. ಅಲ್ಲಿ ಫಸ್ಟ್ ಅವರನ್ನು ಮೀಟ್ ಆದ್ರು ಜಾರ್ಜ್ ಹ್ಯಾರಿಸನ್. ಅವ ಕೃಷ್ಣ ಪ್ರಜ್ಞೆ ತಗೊಂಡ ಮೇಲೆ ಎಂತ ಆಯ್ತು ಅಂದ್ರೆ ಅವ ಈ ಆಲ್ಬಮ್ ಮಾಡಿ ಎಲ್ಲ ಕಡೆ ಈ ಕೀರ್ತನನ್ನು ಪ್ರಚಾರ ಮಾಡಿದ. ಅದಕ್ಕೆ ಹೇಳುವಂಥದ್ದು, ಯದ್ ಯದ್ ಆಚಾರ್ಯ ಶ್ರೇಷ್ಠ ತತ್ ತತ್ ಏವತರೋ ಜನ ಸಯತ್ ಪರಮಾನಂ ಕುರುತೆ ಲೋಕಸ್ತತ್ ಅನುವರ್ತದೆ. ಈಗ ಒಬ್ಬ ಲೀಡರ್ ಮಾಡಿದ್ರೆ ಮಾಮೂಲಿ ಜನರೆಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಮತ್ತೆ ಇದು ಪ್ರಭುಪಾದ್ ರಷ್ಯಾಕ್ಕೆ ನೋಡಿ, ರಷ್ಯಾದು ತುಂಬಾ ಸಿಗ್ನಿಫಿಕೆನ್ಸ್ ಎಂತ ಅಂದ್ರೆ, ಈಗ ಕೃಷ್ಣ ಪ್ರಜ್ಞೆ 70s ಅಲ್ಲಿ ಅಮೆರಿಕದಲ್ಲಿ ನಂಬರ್ 1 ಇತ್ತು. ಈಗ ನಂಬರ್ 1 ಇರುವುದು ಭಾರತದಲ್ಲಿ ತುಂಬಾ ರ್ಯಾಪಿಡ್ ಆಗಿ ಗ್ರೋತ್ ಆಗ್ಕೊಂಡು. ಸೆಕೆಂಡ್ ರಷ್ಯಾದಲ್ಲಿ ಗಲ್ಲಿಯಲ್ಲಿ ಎಲ್ಲರೂ ಕೃಷ್ಣ ಪ್ರಜ್ಞೆ ತಗೊಳ್ತಾ ಇದ್ದಾರೆ. ಆದ್ರೆ ಇದರ ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಪ್ರಭುಪಾದಿಗೆ. ಪ್ರಭುಪಾದ್ ರಷ್ಯಾಕ್ಕೆ ಭೇಟಿ ಮಾಡುವಾಗ ರಷ್ಯಾ ಕಮ್ಯುನಿಸ್ಟ್ ಕಂಟ್ರಿ, ಅಲ್ಲಿ ಈ ಭಗವದ್ಗೀತೆ ಕೃಷ್ಣ ಪ್ರಜ್ಞೆ ಇದು ಅಲೌಡ್ ಇಲ್ಲ. ಪ್ರಭುಪಾದ್ ಹೋಗ್ತಾರೆ, ಮಾಸ್ಕೋ ರೀಚ್ ಆಗ್ತಾರೆ. ಮಾಸ್ಕೋದಲ್ಲಿ ಎಂತ ಆಗ್ತದೆ ಅಂದ್ರೆ ಪೊಲೀಸ್ನವರು ಅವರನ್ನು ಕೊಂಡೋಗ್ತಾರೆ ಒಳಗೆ. ಯಾಕಂದ್ರೆ ರಷ್ಯಾದಲ್ಲಿ ಯಾರಾದ್ರೂ ಈ ಕಾವಿ ಬಟ್ಟೆಯಲ್ಲಿ ಹೋದ್ರೆ, ಪುಸ್ತಕ ಎಲ್ಲ ಭಗವದ್ಗೀತೆ ಇಟ್ಕೊಂಡು ಹೋದ್ರೆ ಅವರನ್ನು ಅಂದ್ರೆ ಅವ್ರು ಬಿಡುವುದಿಲ್ಲ. ರಷ್ಯನ್ ಗವರ್ಮೆಂಟ್ ಇದು ರೂಲ್ಸ್ ಉಂಟು. ಅದೇ ರೀತಿ ಅವರನ್ನು ಒಳಗೆ ಕೊಂಡೋದ್ರು, ಚೆಕಿಂಗ್ ರೂಮಿಗೆ ಕೊಂಡೋದ್ರು. ಚೆಕಿಂಗ್ ರೂಮ್ ಕೊಂಡೋದ್ಮೇಲೆ ಅಲ್ಲಿ ಎಂತ ಅಂದ್ರೆ ಅಲ್ಲಿ ಟಾರ್ಚರ್ ಎಲ್ಲ ತುಂಬಾ ಸಿವಿಯರ್ ಟಾರ್ಚರ್. ಅಂದ್ರೆ ಯಾರಾದ್ರೂ ದೇವರ ಬಗ್ಗೆ ಯಾರು ಪ್ರಚಾರ ಮಾಡೋದಿದ್ರೆ ಅವನಿಗೆ ಎಂತ ಮಾಡುದು ಅಂದ್ರೆ ಅವರು ಎಲೆಕ್ಟ್ರಿಕ್ ಶಾಕ್ ಮತ್ತೆ ಬೇರೆ ಬೇರೆ ಅವ್ರದ್ದು ಉಂಟು. ಅಂದ್ರೆ ಆ ಹಿಂಸೆ ಎಲ್ಲ ಕೊಡ್ತಾರೆ ಅವರು. ಅದೇ ರೀತಿ ಪ್ರಭುಪಾದನ್ನು ಕೂಡ ಕೊಂಡೋದ್ರು. ಪ್ರಭುಪಾದನ್ನು ಕೊಂಡೋಗಿ ಲಾಸ್ಟ್ಗೆ ಅವ ಮೇನ್ ಒಬ್ಬ ಮನುಷ್ಯ ಬರ್ತಾನೆ. ಮನುಷ್ಯ ಬಂದು ಪ್ರಭುಪಾದನ್ನು ನೋಡ್ತಾನೆ. ನೋಡಿ ಪ್ರಭುಪಾದನ ಪುಸ್ತಕ ನೋಡ್ತಾನೆ. ಎಸ್, ಇವನು ಬಿಡಿ ಅಂತ ಹೇಳ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಇದು ಕೃಷ್ಣನ ಕೃಪೆ. ಅವ್ರು ಹಾಗೆ ಅವರು ಬಿಡುವುದಿಲ್ಲ. ಅಂದ್ರೆ ಮತ್ತೆ ಎಂತ ಆಯ್ತು ಅಂದ್ರೆ ಪ್ರಭುಪಾದ್ ಹೋಗ್ತಾರೆ, ಆದ್ರೆ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಇಲ್ಲ.
ಗೊತ್ತಾದ್ರೆ ಇಮಿಡಿಯೇಟ್ ಜೈಲಿಗೆ ಹಾಕ್ತಾರೆ. ಪ್ರಭುಪಾದ್ ಹೀಗೆ ನೋಡ್ತಾ ನೋಡ್ತಾ ಹೋಗ್ತಾರೆ. ದೊಡ್ಡ ದೊಡ್ಡ ಚರ್ಚ್ ರಷ್ಯಾದಲ್ಲಿ ಅದ್ರೆಲ್ಲ ಖಾಲಿ ಉಂಟು, ಗೇಟ್ ಹಾಕಿದೆ. ಪ್ರಭುಪಾದ್ ಹೇಳ್ತಾರೆ, ಮೂಲತಃ ಈ ರಷ್ಯನ್ಸ್ ದೇವರ ಭಕ್ತರು, ಆದ್ರೆ ಈ ಗವರ್ಮೆಂಟ್ ಪೊಲಿಟಿಷಿಯನ್ಸ್ ಅವರನ್ನು ದೇವರಿಂದ ದೂರ ಮಾಡಿದ್ದಾರೆ ಅಂತ ಪ್ರಭುಪಾದ್ ಹೇಳ್ತಾರೆ. ಮತ್ತೆ ಒಂದು ಕಡೆ ಹೋಗ್ತಾರೆ ಚರ್ಚಿಗೆ, ಚರ್ಚ್ ಹತ್ರ ಬರ್ತಾರೆ. ಅಲ್ಲಿ ಪೊಲಿಟಿಷಿಯನ್ಸ್, ಈ ರಾಜಕಾರಣಿಗಳು ಎಂತ ಮಾಡ್ತಿದ್ದಾರೆ ಅಂದ್ರೆ, ಚರ್ಚಿನ ಹೊರಗೆ ಅವರು ಬ್ರೆಡ್ ಕೊಡ್ತಾ ಇದ್ದಾರೆ. ಬ್ರೆಡ್ ಕೊಟ್ಟು ಅವ್ರು ಹೇಳುವಂತದ್ದು, ಚರ್ಚಿಗೆ ಒಳಗೆ ಹೋದವರು ಹೊರಗೆ ಬಂದ ಮೇಲೆ ಅವರಿಗೆ ಬ್ರೆಡ್ ಕೊಡುವಂಥದ್ದು. ಅವ್ರು ಹೇಳುವಂಥದ್ದು, ನೀವು ಒಳಗೆ ಹೋದ್ರೆ ಅಲ್ಲ, ನಿಮ್ಗೆ ಜೀಸಸ್ ಎಂತಾದ್ರು ಕೊಟ್ನ? ಇಲ್ಲ. ನಿಮ್ಗೆ ಬ್ರೆಡ್ ಯಾರು ಕೊಟ್ಟದ್ದು? ನಾವು. ಹಾಗಾಗಿ ನಾವು ದೇವರು. ಈ ರೀತಿ ಎಲ್ಲ ಅವ್ರದ್ದು ಪ್ರಚಾರ ಆಗ್ತಾ ಇತ್ತು. ಪ್ರಭುಪಾದ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಮತ್ತೆ ಪ್ರಭುಪಾದ್ ಅವರ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿ ಒಬ್ಬ ರಷ್ಯನ್ ಸಿಟಿಸನ್ ಅನ್ನು ಅಲ್ಲಿಗೆ ತರ್ತಾರೆ. ಅವ ಬಂದು ಅವನಿಗೆ ಒಂದು 3-4 ದಿವಸ ಕೃಷ್ಣ ಪ್ರಜ್ಞೆ ಬಗ್ಗೆ ತಿಳಿಸಿಕೊಡ್ತಾರೆ. ಅವ್ರು ಟೋಟಲಿ ಕನ್ವಿನ್ಸ್ ಆಗ್ತಾನೆ. ಕನ್ವಿನ್ಸ್ ಆದ ಮೇಲೆ ಅದನ್ನು ಜೆರಾಕ್ಸ್ ಮಾಡ್ತಾನೆ, ಭಗವದ್ಗೀತೆಯನ್ನು ಜೆರಾಕ್ಸ್ ಮಾಡಿ ಅವ ಪ್ರಚಾರ ಮಾಡ್ತಾನೆ. ಮತ್ತೆಂತ ಆಗ್ತದೆ ಅಂದ್ರೆ, ಅವನನ್ನು ಜೈಲಿಗೆ ಹಾಕ್ತಾರೆ. ಅವನಿಗೆ ಬೇರೆ ಬೇರೆ ಎಲೆಕ್ಟ್ರಿಕ್ ಶಾಕ್, ಬೇರೆ ಬೇರೆ ಅವರೆಲ್ಲ ಹಿಂಸೆ ಕೊಡ್ತಾರೆ. ಆದ್ರೂ ಕೂಡ ಅವ ಬಿಡ್ಲಿಲ್ಲ. ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಅವನು ಕಂಟಿನ್ಯೂ ಮಾಡಿದ. ಹಾಗಾಗಿ ಪ್ರಭುಪಾದ್ ಒಂದು ಬೀಜ ಹಾಕಿದ್ರು ರಷ್ಯಾಕ್ಕೆ. ಈಗ ನೋಡಿ ರಷ್ಯಾದಲ್ಲಿ ರ್ಯಾಪಿಡ್. ಹಾಗಾಗಿ ಶುದ್ಧ ಭಕ್ತರು ಎಲ್ಲಿ ಕಾಲಿಡ್ತಾರೆ ಅದು ತೀರ್ಥ ಆಗ್ತದೆ. ಇದು ಪ್ರಭುಪಾದ್ ಅವರ ಬೆಳಿಗ್ಗೆ ಯಾವಾಗಲೂ ಅವರು ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ರು. ಆಗ ಎಲ್ಲಿ ಇರ್ತಾರೆ ಅಲ್ಲಿದು ಮೈನ್ ಪ್ರೆಸಿಡೆಂಟ್ ಆಗ್ಲಿ ಯಾರು, ಅವರಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ತಿಳಿಸಿಕೊಡ್ತಾ ಇದ್ರು. ಇದು ಪ್ರಭುಪಾದ್ ಗ್ರಂಥ. ದಯವಿಟ್ಟು ಎಲ್ಲರೂ ನೋಡಿ. ಈ 600 ರೂಪಾಯಿ ಸೆಟ್, 3 ಪುಸ್ತಕ, ಒಂದು ಭಗವದ್ಗೀತಾ, ಮತ್ತೆ ಒಂದು ಆತ್ಮ ಸಾಕ್ಷಾತ್ಕಾರ, ಮತ್ತೆ ಪರಿಪೂರ್ಣ ಪ್ರಶ್ನೆ, ಪರಿಪೂರ್ಣ ಉತ್ತರ, ಮತ್ತೊಂದು ಜಪ ಹಿಮಾಲಯ. ಈ ಸೆಟ್ ಸಿಗ್ತದೆ. ದಯವಿಟ್ಟು ತಗೊಳ್ಳಿ. ಯಾಕಂದ್ರೆ ಈ ಗ್ರಂಥದಿಂದ ನಮ್ಗೆ ತಿಳಿಬಹುದು ಶಾಸ್ತ್ರವನ್ನು. ಎಸ್, ಇದು ಪ್ರಭುಪಾದ್. ಇದು ಮರಳಿ ದೇವೋತ್ತಮನೆಡೆಗೆ ಅಂತ ಮ್ಯಾಗಝಿನ್ ಬರ್ತಿದ್ರು ಪ್ರಭುಪಾದ್. ಎಸ್, ಓಕೆ. ಇದು ನಮ್ದು ಮಂಗಳೂರಿದ್ದು ರಾಧಾ ಗೋವಿಂದ್. ಆಗ ನೀವೆಲ್ಲರೂ ಭಗವದ್ಗೀತೆಗೆ ಬಂದಿದ್ದೀರಿ. ಆ ರಾಧಾ ಗೋವಿಂದ್ ನಿಮ್ಗೆ ಎಲ್ಲರಿಗೂ ಆಶೀರ್ವಾದ ನೀಡಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಹರೇ ಕೃಷ್ಣ. ಓಕೆ, ನಮ್ಮ ಮಂಗಳೂರಲ್ಲಿ ಶ್ರೀ ರಾಧಾ ಗೋವಿಂದ್ ದೇವಸ್ಥಾನ, ತಾರೆತೋಟ ರಸ್ತೆ, ಕದ್ರಿ ಟೋಲ್ ಗೇಟ್, ಮಂಗಳೂರು. ದೇವಾಲಯದ ಅಧ್ಯಕ್ಷರು ಈಸ್ ಗ್ರೇಸ್ ನಾಮನಿಷ್ಠ ದಾಸ್. ಅವರು ಬಿಟೆಕ್ IIT ಕಾನ್ಪುರ್. ಅವರ ಮಾರ್ಗದರ್ಶನ ನಾವು ಈ ಕೋರ್ಸ್ ಅನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ವೆಬ್ಸೈಟ್ ಕೂಡ iskonmangalore.com, ಮತ್ತೆ ಯೂಟ್ಯೂಬ್ ಅಲ್ಲಿ ನಾಮನಿಷ್ಠ ದಾಸ್ ಅಂತ. ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗೆ ಉತ್ತರವನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿ ಅವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದರು. ಮತ್ತು ಇದು ಗ್ರಹದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಈಗ ನೋಡಿ, ನಮ್ಮ ಭಾರತದಲ್ಲಿ ಯಾವುದೇ ಒಂದು ದೊಡ್ಡ ನಾಯಕ ನೋಡಿ, ಅವನ ಕೇಳಿ ಎಲ್ಲಿಂದ ನಿಮಗೆ ಸ್ಫೂರ್ತಿ ಬಂದದ್ದು? ಭಗವದ್ಗೀತೆ. ಎಂತಾಗ್ತದಂದ್ರೆ ನಮಗೆ ಟೋಟಲ್ ಕಾನ್ಫಿಡೆನ್ಸ್ ಕೊಡ್ತದೆ. ಯಾವ್ದಾದ್ರು ನಾವು ಒಂದು ದೊಡ್ಡ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಈಗ ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡುವಾಗ ತುಂಬಾ ವಿಘ್ನಗಳು ಬರ್ತದೆ. ಅಂದ್ರೆ ಅದು ಇದ್ದರೆ ವಿಘ್ನಗಳು ಬರುವುದು ಖಂಡಿತ. ಆದ್ರೆ ಎಂಥದೇ ವಿಘ್ನ ಇರಲಿ, ನೀವು ಭಗವದ್ಗೀತೆ ಒಂದು ಕಲ್ತ್ರೆ ನಿಮ್ಗೆ ಯಾವುದನ್ನು ಫೇಸ್ ಮಾಡ್ಬೋದು. ಹಾಗಾಗಿ ಈ ಗಾಂಧೀಜಿ ಕೂಡ ಹೇಳುವಂತದ್ದು, ಇದು ಆಧ್ಯಾತ್ಮ ನಿಘಂಟು ಮತ್ತು ಇದು ಗ್ರಹದ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಮತ್ತು ನಿಮ್ಮ ಎಲ್ಲ ಸಮಸ್ಯೆಗೆ ಇದರಲ್ಲಿ ಉತ್ತರ ಉಂಟು. ಎಸ್, ಗಾಂಧೀಜಿ ಅಂತ ಹೇಳ್ತಾರೆ ನೋಡುವ. ಗೀತೆ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತದೆ. ಅಂದ್ರೆ ಈಗ ನೋಡಿ, ನಾನು ತುಂಬಾ ವರ್ಷದ ಹಿಂದೆ ಭಗವದ್ಗೀತೆ ಓದಿದ್ದೇನೆ, ಈಗ ಕೂಡ ಓದ್ತಾ ಇದ್ದೇನೆ. ಆದ್ರೆ ಈಗ ಹೊಸ ಎಂತಂದ್ರೆ, ಈಗ ನಮ್ಮ ಸ್ಕೂಲ್ ಪುಸ್ತಕ, ಕಾಲೇಜ್ ಪುಸ್ತಕ ನಾವು ಒಂದು ಟೈಮಲ್ಲಿ ಹೋಗ್ತೇವೆ, ಈಗ ಓದುವಾಗ ನಮ್ಗೆ ಅದರಲ್ಲಿ ಟೇಸ್ಟ್ ಇಲ್ಲ. ಆದ್ರೆ ಭಗವದ್ಗೀತೆ ಹಾಗೆ ಅಲ್ಲ. ಕೃಷ್ಣ, ಯಾಕೆಂದ್ರೆ ಪರಮಾತ್ಮ ಕೃಷ್ಣ ಇದ್ದಾನೆ ಅದರಲ್ಲಿ. ಆದ ಕಾರಣ ನೀವು ಯಾವಾಗಲೂ ಓದುವಾಗ ನಿಮ್ಗೆ ಅದರಲ್ಲಿ ಹೊಸ ವಿಷಯ ಸಿಗ್ತದೆ. ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತದೆ. ಮತ್ತೆ ಇದು ಐನ್ಸ್ಟೀನ್ ನೋಡಿ, ಪ್ರಭುಪಾದ್ ಯಾವಾಗಲೂ ಹೇಳ್ತಾರೆ, ನ್ಯೂಟನ್, ಐನ್ಸ್ಟೀನ್ ಇವರೆಲ್ಲ ನಿಜವಾದ ಸೈಂಟಿಸ್ಟ್. ಯಾಕೆ? ಅವರೆಲ್ಲ ಮೇನ್ ಫೌಂಡೇಶನ್. ಸೈಂಟಿಸ್ಟ್, ಸೈನ್ಸ್ ಇದು ಫೌಂಡೇಶನ್.
ಅವರು ಭಗವದ್ಗೀತೆ ನಂಬ್ತಾ ಇದ್ರು, ಕೃಷ್ಣನ್ ನಂಬ್ತಾ ಇದ್ರು, ದೇವರನ್ನ ನಂಬ್ತಾ ಇದ್ರು. ಆದ್ರೆ ಈಗದು ಕೆಲವು ಸೈಂಟಿಸ್ಟ್ನವರು ನಂಬುದಿಲ್ಲ. ಅದರ ಅರ್ಥ ಎಂತಂದ್ರೆ ಎಲ್ಲ ಸೈಂಟಿಸ್ಟ್ನವರು ಇದಲ್ಲ, ಕೆಲವರು ನಂಬುವವರಿದ್ದಾರೆ. ಆದ್ರೆ ಪ್ರಭುಪಾದ ಯಾವಾಗಲೂ ಐನ್ಸ್ಟೀನ್, ನ್ಯೂಟನ್ ಅವರನ್ನೆಲ್ಲ ಇದು ಮಾಡ್ತಾರೆ. ಅವರು ಈ ಭಗವದ್ಗೀತೆ ಮತ್ತೆ ಕೃಷ್ಣನ್ ನಂಬ್ತಾ ಇದ್ರು. ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ ಎಂದು ಪ್ರತಿಬಿಂಬಿಸಿದಾಗ ಉಳಿದಂತೆ ಎಲ್ಲವೂ ಅತಿಯಾದದೆಂದು ತೋರುತ್ತದೆ. ಅವನಿಗೆ ಪೂರ್ತಿ ನಂಬಿಕೆ ಇತ್ತು ಐನ್ಸ್ಟೀನ್ಗೆ. ಎಸ್, ಈಗ ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಯಾಕೆ? ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗ್ತದೆ. ಸರಿಯಾದ ಡೇಟಾ ವರ್ಗಾವಣೆಗೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ. ಅದೇ ರೀತಿ ಕೃಷ್ಣ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ನೋಡಿ, ಇದನ್ನು ಇಲ್ಲಿ ನೀವು ಕಾಣ್ತಿದ್ರಿ. ಇದು ಪ್ರಭುಪಾದ್, ನಮ್ಮ ಫೌಂಡರ್ ಆಚಾರ್ಯ ಇಸ್ಕಾನ್. ಇದು ಅವರ ಗುರು ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಇದು ಅವರ ಗುರು, ಇದು ಅವರ ಗುರು, ಇದು ನಾರದ, ಇದು ಬ್ರಹ್ಮ, ಇದು ಕೃಷ್ಣ. ಹೇಗೆಂದ್ರೆ ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದಿಗೆ ಅಮೆರಿಕದಲ್ಲಿ ಪ್ರಭುಪಾದ್ 108 ದೇವಸ್ಥಾನ ಮಾಡ್ತಾರೆ. 108 ದೇವಸ್ಥಾನ ಮಾಡಿದ ಒಳ್ಳೆ ಒಬ್ಳು ಈ ಜರ್ನಲಿಸ್ಟ್ ಬರ್ತಾಳೆ, ಬಂದು ಕೇಳ್ತಾರೆ, ಸ್ವಾಮೀಜಿ ಸ್ವಾಮೀಜಿ ನೀವೆಂತ ಮ್ಯಾಜಿಕ್ ಮಾಡಿದ್ದೀರಿ? ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ನಾನೇನ್ ಮ್ಯಾಜಿಕ್ ಮಾಡಲಿಲ್ಲ. ಅಲ್ಲ ಸ್ವಾಮೀಜಿ, ನೀವು 10 ವರ್ಷದಲ್ಲಿ 108 ದೇವಸ್ಥಾನ ಕಟ್ಟಿದ್ದೀರಿ, ಲಕ್ಷ ಗಟ್ಟಲೆ ಭಕ್ತರನ್ನು ಮಾಡಿದ್ದೀರಿ, ಇದು ಮ್ಯಾಜಿಕ್ ಅಲ್ವಾ? ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಇಲ್ಲ, ನಾನೇನು ಮ್ಯಾಜಿಕ್ ಮಾಡಲಿಲ್ಲ. ಅಲ್ಲ, ನೀವು ಪುಸ್ತಕ ಬರೆದಿದ್ದೀರಿ. ಪ್ರಭುಪಾದ್ ಹೇಳ್ತಾರೆ, ನಾನು ಯಾರು ಪುಸ್ತಕ ಬರೀಲಿಕ್ಕೆ? ನಾನು ಕೃಷ್ಣನ ಎದುರು ಒಂದು ಧೂಳಿ ಕೂಡ ಸಮಾನ ಅಲ್ಲ. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಇದು ಕೃಷ್ಣ ಬರ್ದದ್ದು. ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ, ಚೇಂಜ್ ಇಲ್ಲ. ಈಗ ಹೇಗೆ ನೋಡಿ, ಇಲ್ಲಿ ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದಿಂದ ಭಕ್ತಿ ವಿನೋದ್ ಠಾಕೂರ್, ಗೌರಕಿಶೋರ್ ದಾಸ್ ಬಾಬು ಮಹಾರಾಜ್, ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್, ಮತ್ತೆ ಪ್ರಭುಪಾದ್. ಎಂತಂದ್ರೆ ಚೇಂಜ್ ಮಾಡ್ಲಿಕ್ಕಿಲ್ಲ. ಅವರ ಗುರು ಅಂತ ಹೇಳಿದ್ರೆ ಹಾಗೆ, ಅವರ ಗುರು ಹಾಗೆ, ಈ ರೀತಿ ಹೋಗುವಾಗ ಕೃಷ್ಣ. ಆದ್ರೆ ದಯವಿಟ್ಟು ಒಂದು ವಿಷಯ ಎಂತಂದ್ರೆ, ಭಗವದ್ಗೀತೆಯದು 600 ಎಡಿಷನ್ ಉಂಟು. ದಯವಿಟ್ಟು ತಿಳ್ಕೊಳ್ಳಿ, ಇದು ಮುಖ್ಯ ಪಾಯಿಂಟ್. 600 ಎಡಿಷನ್ ಅಲ್ಲಿ 590 ಎಡಿಷನ್ ಭಾರತದಲ್ಲಿ ಬೋಗಸ್. ಯಾಕೆ ಬೋಗಸ್? ಯಾಕೆಂದ್ರೆ ಅಲ್ಲಿ ಕೃಷ್ಣನ ಅಭಿಪ್ರಾಯ ಇಲ್ಲ. ಇದಕ್ಕೆ ನಿಮಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ನಮ್ದು ಒಂದು ಸೀನಿಯರ್ ಡಿವೋಟಿ ಫ್ಲೈಟ್ ಅಲ್ಲಿ ಬರುವಾಗ ಇನ್ನೊಬ್ಬ ಹತ್ತಿರದಲ್ಲಿ ಇದ್ದಂತ ಭಾರತದವ, ಆದ್ರೆ ಅಮೆರಿಕನ್ ಪ್ರೊಫೆಸರ್, ದೊಡ್ಡ ಪ್ರೊಫೆಸರ್, PhD ಅಲ್ಲಿ ಆಗಿದೆ. ಹಾಗಾಗಿ ಹತ್ತಿರವಾಗಿದ್ದ ಸೀಟಲ್ಲಿ ಅವ ಹೇಳಿದಂತೆ, ನಮಸ್ತೆ, ನಮ್ಮ ಇವರಿಗೆ, ನಮ್ಮ ಡಿವೋಟಿಗೆ ನಮಸ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಕೂಡ ನಮಸ್ತೆ ಹೇಳಿದ್ರು. ನಾನು ಪ್ರೊಫೆಸರ್, ಅಮೆರಿಕದ ದೊಡ್ಡ ಪ್ರೊಫೆಸರ್, ನನ್ನ ಒಬ್ಬ ಗುರು ಇದ್ದಾರೆ. ಎಲ್ಲಿದ್ದಾರೆ ನಿಮ್ಮ ಗುರು? ನನ್ನ ಗುರು ಭಾರತದಲ್ಲಿ ಇದ್ದಾರೆ. ಎಸ್, ನೀವು ಅವ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ಹೌದು. ಓಕೆ. ಮತ್ತೆ ಇವರು ಜಾಸ್ತಿ ಮಾತಾಡ್ಲಿಲ್ಲ, ಆದ್ರೆ ಅವ ಕುಟ್ಟಿ ಮಾತಾಡ್ತಿದ್ದ. ಲಾಸ್ಟಿಗೆ ಹೇಳಿದಂತೆ, ನನ್ನ ಗುರು ನನಗೆ ಭಗವದ್ಗೀತೆ ಬರೀಲಿಕ್ಕೆ ಹೇಳಿದ್ದಾರೆ. ಇವರು ಓಕೆ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಕುತೂಹಲ ಇಲ್ವಾ ನನ್ನ ಭಗವದ್ಗೀತೆ ನಾನು ಬರ್ತದ್ದು ನಿಮ್ಗೆ ಓದ್ಲಿಕ್ಕೆ? ಇವರು ಸುಮ್ಮನೆ ಇದ್ರಂತೆ. ಲಾಸ್ಟಿಗೆ ಅವ್ರು ಫೋರ್ಸ್ ಮಾಡಿ ಈ ಭಗವದ್ಗೀತೆ ಕೊಟ್ಟ ಅವರಿಗೆ. ಭಗವದ್ಗೀತೆ ಕೊಟ್ಟ ಮೇಲೆ ಈಗ ಹೇಗಂದ್ರೆ, ಈಗ ನೀವು ಯಾರ್ದಾದ್ರು ಒಂದು ಪುಸ್ತಕ ತಗೊಂಡ್ರಿ, ಮತ್ತೆ ನೀವು ಅದನ್ನ ನೋಡಿ ಎಲ್ಲ ಬರೆಯುವಂತದ್ದು. ಅಲ್ಲಿ ಅವರು ಯಾರು ಪುಸ್ತಕ ನಿಮ್ಗೆ ಕೊಟ್ಟಿದ್ದಾರೆ ರೆಫರೆನ್ಸ್ಗೆ, ಅವ್ರದ್ದು ಹೆಸರಿಲ್ಲ, ನಿಮ್ದು ಹೆಸರು. ಅದೇ ರೀತಿ ಎಂತ ಆಯ್ತಂದ್ರೆ, ಇವ ಫೋರ್ಸ್ ಮಾಡಿ ಅವರಿಗೆ ಭಗವದ್ಗೀತೆ ಕೊಟ್ಟ. ಭಗವದ್ಗೀತೆ ಕೊಟ್ಟು ಇವರು ಓದ್ಲಿಕ್ಕೆ ಮನಸ್ಸಿರಲಿಲ್ಲ, ಆದ್ರೆ ಹೇಳಿದಕ್ಕೆ 1-2 ಪೇಜ್ ಓದಿದ್ರು, ಮತ್ತೆ ಅವನಿಗೆ ಹಿಂದೆ ಕೊಟ್ಟರು. ಆಗ ಅವ ಹೇಳ್ತಾರಂತೆ, ನೀವು ಯಾಕೆ ಜಾಸ್ತಿ ಓದಿಲ್ಲ, ಸ್ವಲ್ಪ ಓದಿ ನನಗೆ ಕೊಟ್ರಿ? ಅಲ್ಲ, ಭಗವದ್ಗೀತೆ ಬರ್ದದ್ದು ಕೃಷ್ಣ. ಅಲ್ಲಿ 2 ಪೇಜಲ್ಲಿ ಕೃಷ್ಣನಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ತೊಳೆದು ಹಾಕಿದ್ಯಾ ಕೃಷ್ಣನನ್ನು. ಹಾಗಾಗಿ ಅದು ಪ್ರಯೋಜನವಿಲ್ಲ. ಹಾಗಾಗಿ ಇಂಥದ್ದು ತುಂಬಾ ಮಂದಿ ಇದ್ದಾರೆ ಭಾರತದಲ್ಲಿ, ಎಲ್ಲರೂ ಭಗವದ್ಗೀತೆ ಬರೆಯುವಂಥದ್ದು. ಆದ್ರೆ ಅದರಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ. ಯಾಕೆ ಲಾಭವಿಲ್ಲ? ಯಾಕೆಂದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಪ್ರಭುಪಾದ ಹೇಳ್ತಾರೆ, ನನ್ನ ಅಭಿಪ್ರಾಯ ಕೊಡ್ಲಿಕ್ಕೆ ನಾನು ಯಾರು? ನಾನು ಕೃಷ್ಣನ ಎದುರು ಒಂದು ಕಡ್ಡಿ ಕೂಡ ಅಲ್ಲ, ಧೂಳು ಕೂಡ ಅಲ್ಲ. ಹಾಗಾಗಿ ಇದು ಎಂತಂದ್ರೆ ಸರಿಯಾದ ಸಂಪ್ರದಾಯದಲ್ಲಿ ಬಂದಿದೆ. ಯಥಾರೂಪ ಅಂದ್ರೆ ಭಗವದ್ ಯಥಾರೂಪ ಅಂದ್ರೆ ಕೃಷ್ಣ ಹೇಳಿದಾಗೆ, ಚೇಂಜ್ ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಪುಸ್ತಕವನ್ನು ಪರ್ಚೇಸ್ ಮಾಡಿ.
ಗೀತೆ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನ ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನ ನಡುವಿನ ಆಲೋಚನಾ ಅರಿವಿನತ್ತ ಗಮನ ಹರಿಸುತ್ತಿದ್ದೇವೆ. ಎಂತಂದ್ರೆ ನಾನು ಹೇಳಿದ ಹಾಗೆ ತುಂಬಾ ಆಳವಾದ ಅದು ಸಬ್ಜೆಕ್ಟ್. ಅದಕ್ಕೆ 1 ವರ್ಷ ಬೇಕು ಡೀಟೇಲ್ ಆಗಿ ಸ್ಟಡಿ ಮಾಡುವುದಾದ್ರೆ. ಆದ್ರೆ ಈಗ ಎಂತಂದ್ರೆ ನಾವೊಂದು ಕೃಷ್ಣ ಮತ್ತು ಅರ್ಜುನರ ಆ ಸಂಭಾಷಣೆ ಆಲೋಚನೆಗಳ ಅರಿವಿನತ್ತ ನಾವು ಗಮನ ಹರಿಸುವ. ಗೀತೆ ಆಳದ ಅಧ್ಯಯನಕ್ಕೆ ಒಂದು ಸಿದ್ಧಪಡಿಸುವುದು. ನಿಮ್ಮನ್ನೀಗ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆಯನ್ನು ತಿಳಿಯಬೇಕು. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆ ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕೆ. ಆಕ್ಚುಲಿ ಅರ್ಜುನ ನಿತ್ಯ ಸಿದ್ಧ. ಈಗ ಹೇಗೆ ಪ್ರಭುಪಾದ ನಿತ್ಯ ಸಿದ್ಧವೋ ಅದೇ ರೀತಿ ಅರ್ಜುನ ಕೂಡ ನಿತ್ಯ ಸಿದ್ಧ. ಆದ್ರೆ ಕೃಷ್ಣ ಅರ್ಜುನನ ಭ್ರಮೆಗೆ ತಂದದ್ದು. ಯಾಕೆ ತಂದದ್ದು ಭ್ರಮೆಗೆ? ಯಾಕೆಂದ್ರೆ ಈ ಭಗವದ್ಗೀತೆ ಅವನಿಗೆ ಹೇಳಿಕೆ ಇತ್ತು, ಹಾಗೆ ಅವ ತಂದ. ಇದು ಯಾರಿಗೋಸ್ಕರ? ಇದು ನಮಗೋಸ್ಕರ. ಎಂತಂದ್ರೆ ನೀವು ಭಗವದ್ಗೀತೆ ಓದುವಾಗ ಅರ್ಜುನನ ಪ್ಲೇಸ್ ಅಲ್ಲಿ ನೀವು ಹಾಕಿ, ನಿಮ್ಮನ್ನ ಹಾಕಿ. ಆಗ ಕೃಷ್ಣನ ಉಪದೇಶ ನಿಮಗೆ ಅಂತ ನೀವು ಯಾವಾಗ ತೆಗೆದುಕೊಳ್ತೀರಾ ಅಲ್ಲಿಂದ ನಿಮಗೆ ಸಕ್ಸೆಸ್ ಗ್ಯಾರಂಟಿ. ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನ ಕಷ್ಟವಾಯಿತು. ಅರ್ಜುನನು ಶ್ರೀಕೃಷ್ಣ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಎಂತಂದ್ರೆ ಅರ್ಜುನನಿಗೆ ನಮ್ಮವರು ಯಾರು? ಕೌರವರು ನಮ್ಮವರು, ಈ ರೀತಿ ಅವನಿಗೆ ಭಾವನೆ ಬಂತು. ಹಾಗಾಗಿ ಅವ ಎಂತ ಮಾಡಿದ? ಕೃಷ್ಣನಿಗೆ ಸೇನೆಯರು ಉಭಯೋರ್ ಮಧ್ಯೆ ರಥಂ ಅಂದ್ರೆ ಈ 2 ಸೇನೆಯ ಮಧ್ಯೆ ನನ್ನನ್ನು ಕೊಂಡೋಗಿ ನಿಲ್ಲಿಸು. ನಿಲ್ಲಿಸಿದ ಮೇಲೆ ನೋಡಿದ ಅವನಿಗೆ ಎಂತಾಯ್ತು? ತುಂಬಾ ಅವರ ಮೇಲೆ ಅನುಕಂಪ ಬಂತು, ಕೌರವರ ಮೇಲೆ. ಮತ್ತೆಂತ ಆಯ್ತು ಅಂದ್ರೆ ಎಸ್ ನನಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಶರಣಾಗತನಾದ. ಎಲ್ಲಿ ಶರಣಾಗತನಾದ ಅಲ್ಲಿ ಕೃಷ್ಣ ಮತ್ತೆ ಹೇಳಲಿಕ್ಕೆ ಬಂದ. ಅದಕ್ಕೆ ಹೇಳುವಂಥದ್ದು ಶರಣಾಗತ ಮೀನ್. ನಾವು ಶರಣಾಗತರಾದ್ರೆ ಕೃಷ್ಣ ಮತ್ತೆ ನಮಗೆ ತಿಳಿಸ್ತಾ ಬರ್ತಾನೆ. ಹಾಗಾಗಿ ಅವನ ಶರಣಾಗತದಿಂದ ಭಗವದ್ಗೀತೆ ಕೃಷ್ಣನಿಗೆ ಮಾತನಾಡಲಿಕ್ಕೆ ಆಯ್ತು. ಪ್ರತಿಯೊಂದು ಪ್ರಮಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗ್ತದೆ. ಗೀತಾ ಅವರ ಅತೀಂದ್ರ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ. ನೋಡಿ, ಈಗ ಮೊದಲ ಅಧ್ಯಾಯ ನಾವೆಲ್ಲ ಇಂಪಾರ್ಟೆಂಟ್ ಶ್ಲೋಕ ತೆಗೆಯುವಂಥದ್ದು ಜಾಸ್ತಿ ಮೊದಲ ಅಧ್ಯಾಯದಲ್ಲಿ ಇಲ್ಲ. ಯಾಕೆಂದ್ರೆ ಕೃಷ್ಣನ ಸಂಭಾಷಣೆ ಸ್ಟಾರ್ಟ್ ಆಗುವ ಒಂದು 2ನೇ ಅಧ್ಯಾಯದ ತುಂಬಾ ಉಂಟು. ಹಾಗಾಗಿ ಇಲ್ಲಿ ನಿಮ್ಗೆ ನಾವು ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೇವೆ. ಮತ್ತೆ ನೀವು ಈ ಪುಸ್ತಕ ತಗೊಂಡು ಡೀಟೇಲ್ ಆಗಿ ಇದು ಮಾಡಿ. ಮತ್ತೆ ನಾವು ಕೃಷ್ಣನ ಕೃಪೆಯಿಂದ ಎಂತ ಆಯ್ತು ಅಂದ್ರೆ ನೆಕ್ಸ್ಟ್ ವಿದಿನ್ ಈ ಅಕ್ಟೋಬರ್ ಅಲ್ಲಿ ನಾವು ಡೀಟೇಲ್ ಸ್ಟಡಿ ಕೂಡ ನಾನು ಸ್ಟಾರ್ಟ್ ಮಾಡ್ತೇನೆ. ಆಗ ನಿಮಗೆ ತಿಳಿಸ್ತೇನೆ. ಈಗ ಎಂತ ನೀವು ಪುಸ್ತಕ ತಗೊಳ್ಳಿ ಮತ್ತೆ ಇದನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸರ್ವ ಉಪನಿಷದ್ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ. ಅರ್ಜುನನು ಕರು, ಗೀತೆಯು ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವರು ಮತ್ತೆ ಆನಂದಿಸುವರು. ನೋಡಿ, ನೀವೀಗ ಈ ಹಾಲನ್ನು ಕುಡಿಯಲಿಕ್ಕೆ ಬಂದಿದ್ದೀರಿ. ಯಾರೆಲ್ಲ ಭಗವದ್ಗೀತೆ ಓದ್ತಾ ಇದ್ದಾರೆ ಅವರು ಹಾಲನ್ನು ಕುಡಿಯುವವರು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಈಗ ಫಸ್ಟ್ ಇದು ಎಂತಂದ್ರೆ ಈ ಎಲ್ಲ ಉಪನಿಷತ್ಗಳು ಹಸು ಇದ್ದ ಹಾಗೆ. ಈಗ ಭಗವದ್ಗೀತೆ ಕೂಡ ಈ ಉಪನಿಷತ್ ಬಂದಿದೆ. ಮತ್ತೆ ಹಸುವಿನ ಹಾಲು ಕರೆಯುವ ನಂದನ ಭಗವಾನ್ ಶ್ರೀಕೃಷ್ಣ. ಈ ಭಗವದ್ಗೀತೆ ಎನ್ನುವ ಹಸುವನ್ನು ಕರೆಯುವ ಕೃಷ್ಣ. ಅರ್ಜುನ ಕರು, ಗೀತೆಯು ಸುಂದರವಾದ ಮಕರಂದ ಹಾಲು ಮತ್ತೆ ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಈ ಹಾಲನ್ನು ಕುಡಿಯುವರು ಮತ್ತೆ ಆನಂದಿಸುವರು. 18 ದಿವಸ ಆದ್ಮೇಲೆ ನಿಮ್ಗೆ ಈ ಹಾಲಿನ ಟೇಸ್ಟ್ ನಿಮ್ಗೆ ಖಂಡಿತ ಸಿಗ್ತದೆ. ಅರ್ಜುನ ವಿಷಾದ ಯೋಗ, ಅರ್ಜುನನ ದುಃಖದ ಯೋಗ. ನೋಡಿ, ಇಲ್ಲಿ 3 ದೃಶ್ಯ ಉಂಟು. 3 ದೃಶ್ಯದಲ್ಲಿ ಇದು ಧೃತರಾಷ್ಟ್ರ ತಮೋಗುಣ, ಇದು ಅರ್ಜುನ ಸತ್ವಗುಣ, ಮತ್ತೆ ಈ ದುರ್ಯೋಧನ ರಜೋಗುಣ. ಈ ಗುಣದ ಬಗ್ಗೆ ಅಂತಂದ್ರೆ ತಮೋಗುಣ ಅಂದ್ರೆ ಎಲ್ಲ ಬೇಡ ಅಂದ್ರೆ ಟೋಟಲಿ ಅಂಧಕಾರದಲ್ಲಿ ಇರುವಂಥದ್ದು. ರಜೋಗುಣ ಅಂದ್ರೆ ನಮ್ಗೆ
ರಾಜ್ಯ ಬೇಕು 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 ಬೇಕು. ಸತ್ವಗುಣ ಅಂದ್ರೆ ನೋಡಿ, ಟೋಟಲ್ ಅವನಿಗೆ ಜೀವನ ಪೂರ್ತಿ ಕಷ್ಟ ಕೊಟ್ಟದ್ದು ಯಾರು? ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಅವರು. ಆದ್ರೂ ಕೂಡ ಎಸ್, ನನಗೆ ಬೇಡ, ಈ ನಾನು ಯುದ್ಧ ಮಾಡುವುದಿಲ್ಲ, ಈ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ಪ್ರಭುಪಾದ ಹೇಳ್ತಾರೆ, ಈ ಸತ್ವಗುಣದಲ್ಲಿ ಇಲ್ಲದಿದ್ರೆ ಈ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಸತ್ವಗುಣದ ಸಂಕೇತ. ಮತ್ತೆ ನೋಡಿ, ಈಗ ಒಂದು ವಿಷಯ ಎಂತ ಅಂದ್ರೆ, ಧೃತರಾಷ್ಟ್ರ ಎಲ್ಲ ಯುದ್ಧಕ್ಕೆ ಕಾರಣ ಧೃತರಾಷ್ಟ್ರ. ಎಂತ ಒಂದು ಮೇನ್ ವಿಷಯ ಅಂತ ಅಂದ್ರೆ, ಒಂದು ತಮೋಗುಣದಲ್ಲಿದ್ದ, ಮತ್ತೆ ಅಸೂಯೆ. ಕೃಷ್ಣ ಮತ್ತೆ ಪಾಂಡವರ ಮೇಲೆ ಅವನಿಗೆ ಅಸೂಯೆ ಇತ್ತು. ಅವನೊಂದು ಅಸೂಯೆಯಿಂದ ನೋಡಿ ಈ ಯುದ್ಧ ಆಯ್ತು. ಹಾಗಾಗಿ ಈ ಅಸೂಯೆ ಇರಬಾರ್ದು ನಮ್ಗೆ. ನಾವು ಅಸೂಯೆ ಹೋಗ್ಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಎಲ್ಲರೂ ದಯವಿಟ್ಟು ಪುಸ್ತಕ ತಗೊಂಡು ಈ ಭಗವದ್ಗೀತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ನೋಡಿ, ಇದು ಸಂಜಯ ವೇದವ್ಯಾಸರ ಶಿಷ್ಯ. ಇದು ಧೃತರಾಷ್ಟ್ರನಿಗೆ ಕಣ್ಣು ಕಾಣುವುದಿಲ್ಲ, ಅವ್ರು ಟೋಟಲ್ ಅಂಧಕಾರದಲ್ಲಿದ್ದಾನೆ. ಇಲ್ಲಿ ಆ ವೇದವ್ಯಾಸರ ಕೃಪೆಯಿಂದ ಸಂಜಯನಿಗೆ ಹಸ್ತಿನಾಪುರದಲ್ಲಿ ಇದ್ದು ಅವನಿಗೆ ಕುರುಕ್ಷೇತ್ರದ ಎಲ್ಲ ದಿವ್ಯ ದರ್ಶನ ಇತ್ತು. ಈಗ ನಾವು ಹೇಳ್ತೇವಲ್ಲ, ಟೆಲಿವಿಷನ್ ಅಂತ. ಟೆಲಿವಿಷನ್ ನಾವೆಂತ ಮಾಡ್ತೇವೆ, ಬಡ್ 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 ಅಂತ ಇಂಡಸ್ಟ್ರಿ ಮಾಡ್ಬೇಕು, ಮತ್ತೆ ನಮಗೆ ಟೆಲಿವಿಷನ್ ಆಗುವಂಥದ್ದು. ಆದರೆ ಇಲ್ಲಿ ಅವನಿಗೆ ಲೈವ್ ಟೆಲಿಕಾಸ್ಟ್ ಇತ್ತು. ಅದು ಹೇಗೆ ಇದಕ್ಕೆ ಹೇಳುವಂಥದ್ದು, ಕೇವಲ ಒಂದು ಮಂತ್ರದಿಂದ ನಮಗೆ ಲೈವ್ ಟೆಲಿಕಾಸ್ಟ್ ನೋಡ್ಬೋದು. ಆದರೆ ಪ್ರಭುಪಾದ ಹೇಳ್ತಾರೆ, ಕಲಿಯುಗಕ್ಕೆ ಇದು ಇಲ್ಲ, ಯಾಕೆಂದ್ರೆ ಜನರು ಮಿಸ್ಯೂಸ್ ಮಾಡ್ತಾರೆ. ಆದರೆ ಸಂಜಯ ಶುದ್ಧ ಭಕ್ತನಾದ ಕಾರಣ ಅವನಿಗೆ ಈ ಒಂದು ಲೈವ್ ಟೆಲಿಕಾಸ್ಟ್ ನೋಡುವಂತ ಭಾಗ್ಯ ಇತ್ತು. ಈಗ ಧೃತರಾಷ್ಟ್ರನ ಪ್ರಶ್ನೆ, ಧೃತರಾಷ್ಟ್ರ ಹೇಳುವಂಥದ್ದು, ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ, ಅಲ್ಲಿ ಮಾಮಕ ನನ್ನ ಮಕ್ಕಳು ಮತ್ತೆ ಪಾಂಡವರು ಸೇರಿದ್ದಾರೆ, ಅವರು ಎಂತ ಮಾಡ್ತಿದ್ದಾರೆ? ಈಗ ನೋಡಿ, ಈಗ ಒಂದು ಭಾರತ ಪಾಕಿಸ್ತಾನ ಅಲ್ಲಿ ಯುದ್ಧ ಆಗ್ತದೆ. ಆಗ ನಮ್ಮ ಭಾರತದ ಬಾರ್ಡರ್ ಅಲ್ಲಿ ಫುಲ್ಲು ಈ ಸೋಲ್ಜರ್ಸ್ ಮತ್ತೆ ಆರ್ಮಿ ಇದ್ದಾರೆ. ಈಗ ನಾವು ಹೋಗಿ ಅವರ ಹತ್ರ ಕೇಳಿದ್ರೆ ನೀವೆಂತ ಮಾಡ್ತಿದ್ದೀರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀನು ಕಾಣುವುದಿಲ್ಲ ಮಾರ, ನೀನ್ ಎಂತ ಮಾರ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಸೇರಿದ ಯಾಕೆ? ಯುದ್ಧ ಮಾಡ್ಲಿಕ್ಕೆ. ಅದೇ ರೀತಿ ಇಲ್ಲಿ ಪಾಂಡವರು ಮತ್ತೆ ಕೌರವರು ಸೇರಿದ್ದಾರೆ ಕುರುಕ್ಷೇತ್ರದಲ್ಲಿ. ಮತ್ತೆ ಅವನ ಪ್ರಶ್ನೆ ನೋಡಿ, ಮೂರ್ಖತನದ ಪ್ರಶ್ನೆ, ಎಂತ ಮಾಡ್ತಿದ್ದಾರೆ? ಹಾಗಾಗಿ ಪ್ರಭುಪಾದಲ್ಲಿ ಹೇಳ್ತಾರೆ, ಅದು ಒಳ್ಳೆ ಪ್ರಶ್ನೆ ಅಲ್ಲ. ಸೇರಿದ ಮೇಲೆ ಯುದ್ಧ ಮಾಡಲೇಬೇಕು, ಆದ್ರೆ ಅವ ಕೇಳುವಂಥದ್ದು. ಎಸ್, ಓಕೆ. ಈಗ ನೋಡಿ, ಇದಕ್ಕೆ ನಾವು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡುವ. ಫಸ್ಟಿಗೆ ಧರ್ಮಕ್ಷೇತ್ರ ಅಂದ್ರೆ, ಈಗ ನಾವು ಮನೆ ಗೃಹ ಪ್ರವೇಶ ಆಗುವಾಗ ನಾವು ಹಾಲನ್ನು ಒಕ್ಕಿಸ್ತೇವೆ. ಹಾಗಾಗಿ ಈ ಧರ್ಮಕ್ಷೇತ್ರ ಅನ್ನೋದು ಅದು ಒಳ್ಳೆ ಶುಭ ಸೂಚಕ. ಕುರುಕ್ಷೇತ್ರ ಧರ್ಮಕ್ಷೇತ್ರ. ಮಾಮಕ ಪಾಂಡವ, ಮಾಮಕ ಅಂದ್ರೆ ನನ್ನ ಮಕ್ಕಳು ದುರ್ಯೋಧನ ಮತ್ತೆ ನನ್ನ ಕೌರವರು, ಪಾಂಡವರ ಮತ್ತೆ ಈ ಪಾಂಡವರು. ಆಕ್ಚುಲಿ ಈ ಹಾಲಿಗೆ ಲಿಂಬನ್ನು ಹಿಂಡಿದ್ರೆ ಅದು ಮತ್ತೆ ಒಡೆದು ಹೋಗ್ತದೆ. ಅದೇ ರೀತಿ ನಿಜವಾಗಿ ಪಾಂಡವರು ಕೂಡ ಕೌರವರೇ, ಕುರುವಂಶದವರು. ಆದ್ರೆ ಅವ ಅರ್ಜುನನ ತಂದೆ ಪಾಂಡು ಆದ ಕಾರಣ ಅವರನ್ನು ಪಾಂಡವರು ಅಂತ ಮಾಡಿದ್ರು. ಯಾರು ಮಾಡಿದ್ದು? ಇದು ಧೃತರಾಷ್ಟ್ರ. ಅವರನ್ನು ಸಪರೇಟ್ ಮಾಡಿದವನೇ. ಹಾಗಾಗಿ ಲಿಂಬೆಣ್ಣೆ ಹಿಂಡಿದ ಯಾರು? ನಮ್ಮ ಧೃತರಾಷ್ಟ್ರ. ಕಿಂ ಅಕುರ್ವತ ಅಂದ್ರೆ, ಈಗ ನೀವು ಹಾಲಿಗೆ ಲಿಂಬೆಣ್ಣೆ ಹಿಂಡಿದ್ರೆ ಮತ್ತೆ ಅದರಿಂದ ರಸಗುಲ್ಲ ಆಗ್ತದೆ. ಹಾಗಾಗಿ ಇಬ್ಬರು ಸೇರಿದ್ದಾರೆ ಅಲ್ಲಿ ಯುದ್ಧ ಭೂಮಿಯಲ್ಲಿ, ಮತ್ತೆ ಎಂತ ಯುದ್ಧ ಆಗ್ಲೇಬೇಕು. ಆಚಾರ್ಯರೇ, ನಿಮ್ಮ ಚತುರು ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯ ನೋಡಿ. ಎಸ್, ಈಗ ಇಲ್ಲಿ ನೋಡಿ, ಇದು
ದುರ್ಯೋಧನ. ದುರ್ಯೋಧನ ಮತ್ತೆ ಇದು ದ್ರೋಣಾಚಾರ್ಯ. ಪ್ರಭುಪಾದ ಹೇಳ್ತಾರೆ, ಗುರುವಿಗೆ ನಾವು ಯಾವಾಗಲೂ ರೆಸ್ಪೆಕ್ಟ್ ಕೊಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅಂದ್ರೆ ಗುರು ಬೇಕೇ ಬೇಕು. ಈಗ ಹೇಗಂದ್ರೆ ನಮ್ಗೆ ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ನಮ್ಮ ತಂದೆ ತಾಯಿ ಗುರು, ನಮ್ಮ ಸಣ್ಣ ಮಗು ಇರುವಾಗ. ಮತ್ತೆ ನಮಗೆ ಶಾಲೆಯಲ್ಲಿ ನಮ್ಮ ಟೀಚರ್ ಗುರು, ಮತ್ತೆ ನಾವು ಕಾಲೇಜಲ್ಲಿ ಹೋಗುವಾಗ ಲೆಕ್ಚರರ್ಸ್ ಗುರು, ಮತ್ತೆ ನಾವು ಕೆಲಸದಲ್ಲಿ ಹೋಗುವಾಗ ನಮ್ಮ ಸೀನಿಯರ್ಸ್ ಇಲ್ಲ ನಮ್ಮ ಬಾಸ್ ಗುರು. ಎಲ್ಲ ಕಡೆ ಗುರು ಬೇಕು. ಹಾಗಾಗಿ ಗುರು ಇಲ್ಲದೆ ನಮಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಲೈಫಲ್ಲಿ. ಇಲ್ಲಿ ಎಂತ ಆಗ್ತದೆ ಅಂದ್ರೆ, ದ್ರೋಣಾಚಾರ್ಯ, ಪ್ರಭುಪಾದ ಇಲ್ಲಿ ದ್ರೋಣಾಚಾರ್ಯನ ಹೊಗಳ್ತಾರೆ. ಯಾಕೆಂದ್ರೆ ದ್ರೋಣಾಚಾರ್ಯನಿಗೆ ದೃಪದನ ಜೊತೆ ಸ್ವಲ್ಪ ಎಂತ ಆಗ್ತದೆ, ಸ್ವಲ್ಪ ಫೈಟಿಂಗ್ ಆಗ್ತದೆ. ಅದಾದ್ಮೇಲೆ ದೃಪದ ತಪಸ್ ಮಾಡ್ತಾನೆ. ತಪಸ್ ಮಾಡಿ ಅವನಿಗೆ ತಪಸ್ಸಲ್ಲಿ ಅವನಿಗೆ ಒಂದು ವರ ಸಿಗ್ತದೆ. ನಿನ್ನ ಮಗ ದುಷ್ಟದುಮ್ನ ದ್ರೋಣಾಚಾರ್ಯ ಕೊಲ್ಲುವುದಂತ ಅವನಿಗೆ ಒಂದು ವರ ಸಿಗ್ತದೆ. ಮತ್ತೆ ದೃಪದ ಎಂತ ಮಾಡ್ತಾರೆ, ದುಷ್ಟದುಮ್ನನನ್ನು ದ್ರೋಣಾಚಾರ್ಯ ಬಳಿಗೆ ಈ ಶಿಕ್ಷೆ ಅಂದ್ರೆ ಆ ಟ್ರೈನಿಂಗ್ಗೆ ಕಳಿಸ್ತಾನೆ. ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಈಗ ಅದು ನಮ್ಗೆ ಎಂತ ಹೇಳೋದು, ಸ್ಕೂಲಿಗೆ ಫಸ್ಟಿಗೆ ಬೇಬಿ ಸಿಟ್ಟಿಂಗ್, ಮತ್ತೆ ನರ್ಸರಿ, ಮತ್ತೆ LKG UKG ಮತ್ತೆ ಸ್ಕೂಲ್, ಈ ರೀತಿ ಅಲ್ಲ. ಹಿಂದಿನ ಕಾಲದಲ್ಲಿ ಒಂದು ಗುರುವಿನ ಬಳಿ ಕಳಿಸುವಂಥದ್ದು, ಅವ ಮತ್ತೆ ಟ್ರೈನ್ ಮಾಡುವಂಥದ್ದು, ಈ ರೀತಿ ಇತ್ತು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೆ ಈ ರೀತಿ ಇರಬೇಕು. ದ್ರೋಣಾಚಾರ್ಯ ಗೊತ್ತಿತ್ತು ದೃಪದನ ಮಗ ದುಷ್ಟದುಮ್ನನ್ನ ಕೊಲ್ಲುವುದಂತ, ಆದ್ರೂ ಕೂಡ ವಿದ್ಯೆ ಕಲಿಸಿಕೊಟ್ರಂತೆ. ನಾವಾದ್ರೆ ಹಾಗೆ ಕಳಿಸ್ತಿದ್ದೇವೆ? ಇಲ್ಲ. ಈಗ ನಮ್ಮನ್ನು ಯಾರಾದ್ರೂ ಕೊಲ್ಲುವುದಂತ ನಮ್ಗೆ ಗೊತ್ತಿತ್ತು, ಮತ್ತೆ ನಾವು ವಿದ್ಯೆ ಕಲಿಸುವುದಿಲ್ಲ. ಆದ್ರೆ ಇವರು ಕಲಿಸಿಕೊಟ್ರು. ಆದ್ರೆ ದುರ್ಯೋಧನ ಎಂತ ಮಾಡ್ತಿದ್ದಾನೆ, ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾನೆ. ಅವ ಹೇಳ್ತಿದ್ದಾನೆ, ನೀನು ದುಷ್ಟದುಮ್ನನಿಗೆ ಕಳಿಸಿಕೊಟ್ಟಿದ್ದೀಯಾ, ಈಗ ಅವ ಪಾಂಡವರ ಜೊತೆ ಸೇರಿ ಅಲ್ಲಿ ಯುದ್ಧವನ್ನು ಅಂದ್ರೆ ಯುದ್ಧದಲ್ಲಿ ಲೀಡಿಂಗ್ ಅಲ್ಲಿ ಇದ್ದಾನೆ, ಲೀಡ್ ಮಾಡ್ತಾ ಇದ್ದಾನೆ ಗ್ರೂಪ್ ಅನ್ನು. ಇದು ನೀನು ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಈ ರೀತಿ ನಾವು ಹೇಳಬಾರ್ದು ಗುರುವಿಗೆ. ಈಗ ದುರ್ಯೋಧನ ಕೂಡ ವಿದ್ಯೆ ಕಲಿಸಿದ ಯಾರು? ದ್ರೋಣಾಚಾರ್ಯ. ಆದ್ರೆ ಗುರುವನ್ನು ಈ ರೀತಿ ಹೇಳುವುದು ಅದು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ನೋಡಿ, ದೊಡ್ಡ ಕಣ್ಣು ಮಾಡಿ ನೋಡ್ತಾ ಇದ್ದಾರೆ. ಈ ರೀತಿ ನೋಡಬಹುದ ಗುರುವನ್ನು? ಈ ರೀತಿ ನಾವು ನೋಡಬಾರ್ದು, ತಪ್ಪಿ ಕೂಡ ನೋಡಬಾರ್ದು. ಸದೋಷೋದಾತರಾಶ್ರಾನಾಂ ಹೃದಯಾನಿ ವ್ಯಧಾರಯಾತ್ ನಾಭಾಷ ಪೃಥ್ವಿಂ ಚೈವ ತುಮುಲೋ ಅಭಯಾನುನಾದಯಾನ್. ಈ ಶಂಖಗಳ ನಾದದಿಂದ ತುಮ್ಮಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವ ಹೃದಯಗಳನ್ನು ಚೂರು ಚೂರು ಮಾಡಿತು. ಎಂತಂದ್ರೆ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಪ್ಯೂರಿಟಿ ಇಸ್ ದ ಫೋರ್ಸ್. ನೀವು ಎಷ್ಟು ಪ್ಯೂರಿಟಿ ಆಗ್ತೀರಿ ಅಷ್ಟು ನಿಮಗೆ ಕೃಷ್ಣ ಎಲ್ಲವನ್ನು ತಿಳಿಸ್ತಾ ಬರ್ತಾನೆ. ಈಗ ಎಂತ ಆಯ್ತಂದ್ರೆ, ಕೃಷ್ಣ ಮತ್ತೆ ಪಾಂಡವರು ಶಂಖವನ್ನು ಊದುವಾಗ ಈ ಕೌರವರ ಹೃದಯ ಚೂರು ಚೂರು ಆಯ್ತು. ಅವ್ರು ಅಲ್ಲಿಯೇ ಒಪ್ಪಿಕೊಂಡ್ರಂತೆ, ಎಸ್ ನಾವು ಯುದ್ಧದಲ್ಲಿ ಸೋಲ್ತೇವೆ ಅಂತ. ಯಾಕಂದ್ರೆ ಅಷ್ಟು ಪ್ಯೂರಿಟಿ ಇತ್ತು ಆ ಶಂಖದಲ್ಲಿ. ಆಗ ಅವರು ಶಂಖ ಊದುವುದರಿಂದಲೇ ಅವರಿಗೆ ಹೃದಯ ಎಲ್ಲ ಚೂರು ಚೂರು ಆಯ್ತು. ನೋಡಿ, ಇದು ಒಂದು 10 ಶ್ಲೋಕದಿಂದ ನಾವು ತೆಗೆದಿದ್ದೇವೆ, ಬೇರೆ ಬೇರೆ ಶ್ಲೋಕದಿಂದ ಈ ಪಾಯಿಂಟ್ ತೆಗೆದಿದ್ದೇವೆ ಅಷ್ಟೇ. ಈಗ ಪಾಂಡವರು ಯುದ್ಧದಲ್ಲಿ ಗೆಲ್ತಾರೆ ಅನ್ನೋದು ಈ 1 2 3 4 5 9 ಪಾಯಿಂಟ್. 9 ಪಾಯಿಂಟ್ ಅಲ್ಲಿ ಪಾಂಡವರು ಗೆಲ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಫಸ್ಟ್ ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ, ಧರ್ಮಕ್ಷೇತ್ರ. ಮತ್ತೆ ಪಾಂಡವರು ಯಾವಾಗಲೂ ಸತ್ಯ ಧರ್ಮದ ದಾರಿಯಲ್ಲಿ ಇದ್ರು. ಯಾರು ಸತ್ಯ ಧರ್ಮದ ದಾರಿಯಲ್ಲಿದ್ದಾರೆ ಅವರಿಗೆ ವಿಜಯವು ನಿಶ್ಚಿತ. ಹಾಗಾಗಿ 1 ಪಾಯಿಂಟ್. 2ನೇ ಪಾಯಿಂಟ್, ದೈವಿಕ ರಥ. ಈ ರಥವನ್ನು ಕೊಟ್ಟದ್ದು ಅಗ್ನಿದೇವರು, ಫೈರ್ ಗಾಡ್. ಹಾಗಾಗಿ ಅದು ಕೂಡ ಶುಭ ಸೂಚಕ. ಮತ್ತೆ 3ನೇದು ಕಪಿಧ್ವಜ. ಕಪಿಧ್ವಜ ನೋಡಿ, ಇಲ್ಲಿ ಹನುಮಾನ್ ಫ್ಲಾಗ್ ಮೇಲೆ ಕಾಣಬಹುದು. ಈಗ ಇದರಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಉಂಟು. ಪ್ರಭುಪಾದ ಹೇಳ್ತಾರೆ, ನಾವು ಸೇವೆ ಮಾಡುವುದು ಹನುಮಾನಿಂದ ಕಲಿಬೇಕಂತೆ. ಯಾಕೆ ಅಂದ್ರೆ ನೋಡಿ, ಹನುಮಾನ್ ಈ ತ್ರೇತಾಯುಗದಲ್ಲಿ ರಾಮನಿಗೋಸ್ಕರ
ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ. ಅಂದ್ರೆ ಅವನೇ ಲೀಡ್ ಮಾಡಿದ. ಇಲ್ಲಿ ಹೇಗೆ ಅರ್ಜುನ ಲೀಡ್ ಮಾಡಿದ್ದಾನೆ ಅದೇ ರೀತಿ ಅಲ್ಲಿ ಅವ ಲೀಡ್ ಮಾಡಿದ, ಪೂರ್ತಿ ಧ್ವಂಸ ಮಾಡಿದ. ಈಗ ಇಲ್ಲಿ ಅವ ಕೇವಲ ಒಂದು ಫ್ಲಾಗ್ ಆಗಿ ಇದ್ದಾನೆ. ಪ್ರಭುಪಾದ್ ಹೇಳ್ತಾರೆ, ಒಂದು ಟೈಮಲ್ಲಿ ಅವ ಮೈನ್ ಹೀರೋ, ಲೀಡಿಂಗ್ ಹೀರೋ ಮೊದಲಲ್ಲಿದ್ದಾನೆ ಯುದ್ಧದಲ್ಲಿ. ಈಗ ನೋಡಿ, ಇದು ಕೃಷ್ಣ ಬೇರೆ ರಾಮ ಬೇರೆ ಅಲ್ಲ, ಇಲ್ಲಿ ಅವ ಫ್ಲಾಗ್ ಆಗಿದ್ದಾನೆ. ಅವನಿಗೆ ಹೇಳ್ಬೋದಿತ್ತಂತೆ, ನಾನು ಕೃಷ್ಣ, ಅರ್ಜುನ ಬೇಡ, ನಾನು ಮಾಡ್ತೇನೆ. ನಾನು ಹೇಗೆ ಲಂಕವನ್ನು ಸುಟ್ಟು ಭಸ್ಮ ಮಾಡಿದ್ದೇನೆ, ಹಾಗಾಗಿ ನನ್ನ ಒಂದು ಇದರಿಂದ ನಾನು ಎಲ್ಲ ಈ ಕುರುಕ್ಷೇತ್ರದ ಎಲ್ಲ ಕೌರವರನ್ನು ಸುಟ್ಟು ಭಸ್ಮ ಮಾಡ್ತೇನೆ ಅಂತ ಹೇಳ್ಬೋದಿತ್ತಂತೆ. ಆದ್ರೆ ಅವ ಹಾಗೆ ಹೇಳಿಲ್ಲ. ಅವನಿಗೆ ಯಾವ ಸೇವೆ ಕೊಟ್ಟಿದ್ದಾರೆ ಆ ಸೇವೆಯನ್ನು ನಿಭಾಯಿಸ್ತಾ ಇದ್ದಾನೆ. ಇದು ನಾವು ಮಾಡ್ಬೇಕು. ಹೇಗಂದ್ರೆ ಈಗ ಕೆಲವರು ಹೇಳುವಂಥದ್ದು, ಈಗ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಸ್ಟಾರ್ಟಿಂಗ್ ಇಸ್ಕಾನ್ಗೆ ಬರುವಾಗ ನನಗೆ ಇಡಿಸುಡಿ ಕೊಟ್ಟದ್ದು, ಅಂದ್ರೆ ಗುಡಿಸ್ಲಿಕ್ಕೆ, ಮತ್ತೆ ನನಗೆ ಕ್ಲೀನ್ ಮಾಡ್ಲಿಕ್ಕೆ, ಆ ರೀತಿ ಬೇರೆ ಬೇರೆ ಸೇವೆ ಉಂಟು. ಒನ್ ಬೈ ಒನ್ ನನ್ಗೆ ಕೊಡ್ತಾರೆ ಸೇವೆ. ಈಗ ಹೇಗಂದ್ರೆ ಮುಂಚೆ ನಾನು ಮಾಡಿದ್ದೇನೆ, ಈಗ ನಾನು ಅದನ್ನು ಮಾಡುದಿಲ್ಲ, ಹಾಗೆ ಇಲ್ಲ. ಈಗ ವೆಸಲ್ ವಾಷಿಂಗ್ ಆಗ್ಲಿ, ಗುಡಿಸುವುದಾಗ್ಲಿ, ಈಗ ಪ್ರೀಚಿಂಗ್ ಆಗ್ಲಿ, ಈಗ ಪೂಜೆ ಮಾಡುವುದಾಗ್ಲಿ, ಎಲ್ಲರಲ್ಲಿ ಸೇಮ್ ಇದು ಎಂತ ಹೇಳುದು, ಕೃಪೆ ಕೃಷ್ಣನ. ಒಂದು ಸೇವೆಯಲ್ಲಿ ಜಾಸ್ತಿ, ಇನ್ನೊಂದು ಸೇವೆಯಲ್ಲಿ ಕಡಿಮೆ ಆಗಿಲ್ಲ. ಆದ್ರೆ ನಾವು ಇದನ್ನು ತಪ್ಪು ತಿಳ್ಕೊಳ್ತೇವೆ. ಎಂತಂದ್ರೆ ಈಗ ನಾವೊಂದು ಕಂಪನಿಯಲ್ಲಿ ದೊಡ್ಡ ಮ್ಯಾನೇಜರ್ ಆಗಿದ್ದೇವೆ. ಸಡನ್ ಬಾಸ್ ಹೇಳ್ತಾನೆ, ನಾಳೆ ನಿಮ್ಮ ಮ್ಯಾನೇಜರ್ ಅಲ್ಲ, ನನ್ನ ಕ್ಲರ್ಕ್. ನಾವು ಕೆಲಸ ಬಿಡ್ತೇವೆ, ನಮ್ಗೆ ಆಗ್ಲಿಕ್ಕಿಲ್ಲ. ಆದ್ರೆ ಪ್ರಭುಪಾದ್ ಹೇಳ್ತಾರೆ, ಆಧ್ಯಾತ್ಮಿಕದಲ್ಲಿ ಹೀಗೆ ಇಲ್ಲ. ಹನುಮಾನ್ ಎಂತ ಮಾಡಿದ, ಅಲ್ಲಿ ಅವನಿಗೆ ಉನ್ನತವನಿಗೆ ದೊಡ್ಡ ಈ ಒಂದು ಪೋಸ್ಟ್ ಇತ್ತು ಈ ತ್ರೇತಾಯುಗದಲ್ಲಿ. ಲೀಡ್ ಮಾಡಿ ಲಂಕೆಯನ್ನು ಧ್ವಂಸ ಮಾಡಿದ. ಆದ್ರೆ ಇಲ್ಲಿ ಹಾಗೆ ಅಲ್ಲ, ಆ ಕೃಷ್ಣನ ಆದೇಶ ಪ್ರಕಾರ ಒಂದು ಫ್ಲಾಗ್ ಆಗಿದ್ದಾನೆ. ಮತ್ತೆ ಒಂದು ಕೆಲಸ ಎಂತ ಇರ್ತದೆ ಅಂದ್ರೆ, ಈ ಅರ್ಜುನ ಬಾಣ ಬಿಡುವಾಗ ಹರಿಬೋಲ್ ಹರಿಬೋಲ್ ಅಂತ ಹೇಳುವಂತ ಒಂದು ಕೆಲಸ ಅಷ್ಟೇ. ಹಾಗಾಗಿ ನಾವು ಯಾವುದೇ ಸೇವೆ ಕೊಟ್ಟರು ಕೂಡ ನಾವು ಹನುಮಾನ್ ತರ ಇರ್ಬೇಕಂತ ಪ್ರಭುಪಾದ್ ಇಲ್ಲಿ ಹೇಳ್ತಾರೆ. ಹಾಗಾಗಿ ಹನುಮಾನ್ ಎಲ್ಲಿದ್ದಾನೆ, ಹನುಮಾನ್ ಇದ್ದು ಅಲ್ಲಿ ಲಂಕೆಯಲ್ಲಿ ಅವರಿಗೆ ವಿಜಯ ಸಿಕ್ತು, ಅದೇ ರೀತಿ ಇಲ್ಲಿ ಕೂಡ ಹನುಮಾನ್ ಇದ್ದಾನೆ. ಹಾಗಾಗಿ ಪಾಂಡವರಿಗೆ ವಿಜಯವು ನಿಶ್ಚಿತ. ಮತ್ತೆ ಶಂಖನಾದ ನಿಮ್ಗೆ ಗೊತ್ತುಂಟು, ಆಲ್ರೆಡಿ ಅವರ ಶಂಖದಿಂದ ಅವರ ಹೃದಯ ಚೂರು ಚೂರು ಆಯ್ತು. ಮತ್ತೆ ಗಾಂಡೀವ, ಅರ್ಜುನನ ಈ ಅವನ ಅಸ್ತ್ರ ಕೂಡ ಮಾಮೂಲಿ ಅಲ್ಲ, ಅದು ಗಾಂಡೀವ. ಮತ್ತೆ ಪಶುಪತಾಸ್ತ್ರ, ಅಂದ್ರೆ ಇದು ಶಿವ ಕೊಟ್ಟ ಅವನಿಗೆ ಅಸ್ತ್ರ. ಮತ್ತೆ ತೆಕ್ತ ಜೀವಿತ, ದುರ್ಯೋಧನ ಹೇಳ್ತಾನೆ, ನನ್ನ ಕಡೆ ಕೂಡ ದೊಡ್ಡ ದೊಡ್ಡ ಯೋಧರಿದ್ದಾರೆ, ಆದ್ರೆ ನನ್ಗೋಸ್ಕರ ಅವರು ಅವರ ದೇಹವನ್ನು ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಅವನ ಬಾಯಿಂದಲೇ ಬಂತು. ಅಂದ್ರೆ ನಾವು ಯುದ್ಧದಲ್ಲಿ ಸೋಲ್ತೇವೆ ಅನ್ನೋದು ಅವನ ಬಾಯಿಂದ ಬಂತು. ಮತ್ತೆ ಮೋಕ್ಷದ ಏಕಾದಶಿ, ಈ ಗೀತೆಯನ್ನು ಹೇಳಿದ್ದು ಮೋಕ್ಷದ ಏಕಾದಶಿ ದಿವಸ, ಹಾಗಾಗಿ ತುಂಬಾ ಅದು ಶುಭಕರ. ಮತ್ತೆ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಇದ್ದೇ ಉಂಟು. ಮತ್ತೆ ಲಾಸ್ಟ್ಗೆ ಋಷಿಕೇಶ ಅಂದ್ರೆ ಕೃಷ್ಣನ ಹೆಸರು. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ, ಇಂದ್ರಿಯಗಳ ಒಡೆಯ ಋಷಿಕೇಶ ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ವಿಜಯವು ನಿಶ್ಚಿತ. ಹಾಗಾಗಿ 9 ಕಾರಣಗಳು ಇವರು ಗೆಲ್ತಾರೆ ಅನ್ನುವ ಕಾರಣ. ನೋಡಿ, ಇದು ಬೇರೆ ಬೇರೆ ಶ್ಲೋಕದಲ್ಲಿ ನಾವು ತೆಗೆದದ್ದು ಪಾಯಿಂಟ್. ಎಸ್, ಈಗ 28ನೇ ಶ್ಲೋಕದಲ್ಲಿ ಅರ್ಜುನ ಹೇಳುವಂಥದ್ದು, ನಾನು ಯುದ್ಧ ಮಾಡುವುದಿಲ್ಲ. ಯಾಕೆ? ನನಗೆ ಸಹಾನುಭೂತಿ ದಯೆ, ಕೌರವರು ಮೇಲೆ ಅವನಿಗೆ ಸಹಾನುಭೂತಿ ದಯೆ, ನಾನು ಯುದ್ಧ ಮಾಡುವುದಿಲ್ಲ. ಮತ್ತೆ 31ನೇ ಶ್ಲೋಕದಲ್ಲಿ ಅರ್ಜುನ ಹೇಳುವಂಥದ್ದು, ಸಂತೋಷವಿಲ್ಲ. ಈಗ ಒಂದು ವೇಳೆ ನಾನು ಯುದ್ಧದಲ್ಲಿ ಗೆದ್ರೆ, ಕೌರವರು ನಮ್ಮವರು, ಅವರನ್ನು ಕೊಂದು ನಾನು ಹೇಗೆ ನನಗೆ ಸಂತೋಷ ಇರ್ತದೆ? ಹಾಗಾಗಿ ನನಗೆ ಯುದ್ಧದಲ್ಲಿ ಗೆದ್ದರೂ ಕೂಡ ನನಗೆ ಸಂತೋಷವಿಲ್ಲ. ಮತ್ತೆ 36ನೇ ಶ್ಲೋಕದಲ್ಲಿ ಅವ ಹೇಳುವಂಥದ್ದು, ಪಾಪ ಹಿಡಿತದೆ, ಎಲ್ಲ ಸೈನಿಕರು ನಾನು ಕೊಂದ್ರೆ ಮತ್ತೆ ನನಗೆ ಪಾಪ ಹಿಡಿತದೆ, ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ. ಮತ್ತೆ 45ನೇ ಶ್ಲೋಕದಲ್ಲಿ ಅರ್ಜುನ ಹೇಳುವಂಥದ್ದು, ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಹೇಗೆ ಅಂದ್ರೆ ಎಲ್ಲ ಸೈನಿಕರು ಸತ್ರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತ ಆಗ್ತದೆ, ಮತ್ತೆ ಅವರೆಲ್ಲ ಬೀದಿ ಪಾಲಾಗ್ತಾರೆ. ಹಾಗಾಗಿ ಈ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ ಅಂತ ಈ 4 ಕಾರಣ ಕೊಡ್ತಾನೆ. ಎಸ್, ಈಗ ರಣದಲ್ಲಿ ಸೇವಾಲಾಂಶನ ಧೃತರಾಷ್ಟ್ರ ವಿಚಾರಣೆ ಕಿಂ ಅಕುರ್ವತ ದುರ್ಯೋಧನ ಭಯ
ಮಹತಿಂ ಚಮುಂ ವಿದುಂ ಶಂಕರ ಊದಿದವರು ಹೃದಯಾನಿ ವೆದಾರಾಯತ್ ಅರ್ಜುನ ವೀಕ್ಷಣೆ ಗಾಂಡಿವಂ ಶ್ರಮಸ್ತೆ ಅಸ್ತ ಹೋರಾಳದ ಅರ್ಜುನ ಕಾರಣಗಳು ಅಪ್ರತೀಕಾರಂ ಅಶಾಸ್ತ್ರಂ. ಎಸ್, ಯಾರದ ಪ್ರಶ್ನೆಯಲ್ಲಿ ಕೇಳಬಹುದು? ಎಸ್, ದಯವಿಟ್ಟು ಕೇಳಿ ಪ್ರಶ್ನೆ. ಹ್ಯಾಂಡ್ ರೈಸ್ ಮಾಡಕ್ಕೆ ಹೇಳಿ. ಹ್ಯಾಂಡ್ ರೈಸ್ ಮಾಡಬಹುದು, ಪ್ರಶ್ನೆ ಕೇಳುವುದು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳಬಹುದು. ನೋಡಿ, ಮೊದಲ ಅಧ್ಯಾಯ ಜಾಸ್ತಿ ಇಲ್ಲ, ಎರಡನೇ ಅಧ್ಯಾಯ ತುಂಬಾ ಡೀಟೇಲ್ ಆಗಿ ತುಂಬಾ ಶ್ಲೋಕ ಉಂಟು, ಹಾಗಾಗಿ ತುಂಬಾ ಟೈಮ್ ಕೂಡ ಹಿಡಿತದೆ. ನಾಗಾರ್ಜುನ್. ಎಸ್, ನಾಗಾರ್ಜುನ್ ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಎಸ್, ಹೇಳಿ ಸರ್. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನೀವು ಪಿಪಿಟಿ ಮಾಡ್ತಾ ಇದ್ದೀರಲ್ಲ, ಇದನ್ನ ನಮ್ಮ ರೆಫರೆನ್ಸ್ ಕಳಿಸಬಹುದಾ ನೀವು? ಕಳಿಸಿ ಗ್ರೂಪ್ ಅಲ್ಲಿ ಕಳಿಸಿ. ಓಕೆ, ಸರಿ. ಮತ್ತೆ ಪುಸ್ತಕಗಳಿಗೆ ಲಿಂಕ್ ಕಳಿಸಿದ್ರೆ ಅದರಲ್ಲಿ ನೀವು ಹೇಳಿದ ಎಲ್ಲಾ ಪುಸ್ತಕ ಮತ್ತೆ ಎಲ್ಲ ಸಿಗುತ್ತಾ? ಹೌದು, ಸಿಗ್ತದೆ. ಲಿಂಕ್ ಕಳಿಸ್ತೇವೆ ನಿಮ್ಗೆ, ಗ್ರೂಪ್ ಕಳಿಸಿ ಬಂದಿದೆ. ಎಸ್, ದಯವಿಟ್ಟು ಪರ್ಚೇಸ್ ಮಾಡಿ ಸರ್. ಯಾಕೆಂದ್ರೆ ನೋಡಿ, ಅದೇ ಈಗ ನಾನು ನೀವು ಹೇಳಿದಾಗೆ, ಈಗ ಒಂದು ರೋಡ್ ಇರ್ತದೆ, ಮಳೆಗಾಲದಲ್ಲಿ ಎಂತ ಆಗ್ತದೆ, ಆ ರೋಡ್ ಕಾಣುದಿಲ್ಲ, ಅದರ ಮೇಲೆ ಗ್ರಾಸ್ ಬರ್ತದೆ. ಅದೇ ರೀತಿ ನಾವು ಶಾಸ್ತ್ರವನ್ನು ಓದದೆ ನಮ್ಗೆ ಅರ್ಥ ಆಗುದಿಲ್ಲ. ಅದೇ ರೀತಿ ಈ ಪುಸ್ತಕ ಎಂತ ಮಾಡ್ತದೆ, ನಮ್ಮನ್ನು ಆ ಶಾಸ್ತ್ರದಲ್ಲಿ ನಮ್ಗೆ ತುಂಬಾ ಒಂದು ಫರ್ಮ್ ಆಗಿ ಇದು ಮಾಡ್ಲಿಕ್ಕೆ ಅದು ತುಂಬಾ ಅನುಕೂಲ ಮಾಡ್ತದೆ. ಹರೇ ಕೃಷ್ಣ. ಧನ್ಯವಾದ ಸರ್, ಧನ್ಯವಾದ. ಪ್ರಿಯಾ ಗಣೇಶ್. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್, ನೋಡಿ, ಪ್ರಶ್ನೆ ಇದ್ದಲ್ಲಿ ಎಲ್ಲರೂ ಕೇಳ್ಬೋದು. ದಯವಿಟ್ಟು ಎಲ್ಲರ ಪ್ರಶ್ನೆಗಳನ್ನು ಉತ್ತರ ಮಾಡ್ತೇನೆ. ಹರೇ ಕೃಷ್ಣ. ಎಸ್, ಎಷ್ಟು ಪ್ರಶ್ನೆ? ಪವಿತ್ರ. ಹರಿ ಓಂ ಸ್ವಾಮೀಜಿ. ಪ್ರಿಯಾ, ಫಸ್ಟ್ ಪ್ರಿಯಾ. ಹರಿ ಓಂ ಸ್ವಾಮೀಜಿ. ನನಗೆ ಒಂದು ಪ್ರಶ್ನೆ ಇದೆ. ಇವಾಗ ನಾವು ಏನೋ ಒಂದು ಕಾರ್ಯ ಮಾಡ್ತಾ ಇರ್ತೀವಿ, ಅವಾಗ ನಾವು ಏನೋ ಕೆಲ್ಸದಲ್ಲಿ ಇರ್ತೀವಿ, ಆದ್ರೆ ಅದ್ರಲ್ಲಿ ಮನಸ್ಸು ಅಷ್ಟೊಂದು ಸರಿಯಾಗಿ ಇದು ಮಾಡಲ್ಲ. ಅವಾಗ ನಾವು ಬೇರೆ ಇದಕ್ಕೆ ನಮ್ಮನ್ನ ಚೇಂಜ್ ಮಾಡ್ಕೋಬಹುದಾ? ಅಂದ್ರೆ ಇವಾಗ ಯಾವುದೋ ಒಂದು ಎಕ್ಸಾಂಪಲ್, ಒಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ನಮ್ಗೆ ಅದು ಸಿಗ್ತಾ ಇರಲ್ಲ, ಬೇರೆನೆ ಕೆಲಸ ಸಿಗ್ತಾ ಇರುತ್ತೆ. ಸೊ ನಾವು ನಮ್ಮನ್ನ ಆ ಕೆಲಸದಲ್ಲೇ ನಮ್ಮನ್ನ ತೊಡಸ್ಕೋಬೇಕಾ ಅಥವಾ ಟೀಚಿಂಗ್ ಕಡೆ ಹೋಗ್ಬೋದಾ? ನೋಡಿ, ಎಂತ ಅಂದ್ರೆ ಇದರಲ್ಲಿ ಭಗವದ್ಗೀತೆ ಕೃಷ್ಣ ಹೇಳುವಂತದ್ದು, ನಮ್ದು ಈಗ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಆ ಟೀಚಿಂಗ್ ಅಲ್ಲಿ ಟ್ಯಾಲೆಂಟ್ ಇದ್ರೆ ನೀವು ಅದನ್ನೇ ಮಾಡ್ಬೇಕು. ಅದು ತುಂಬಾ ಫ್ರೂಟ್ಫುಲ್ ಆಗ್ತದೆ, ಅದ್ರಲ್ಲಿ ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ. ಹರಿ ಓಂ ಸ್ವಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪವಿತ್ರ ಮಾತಾಜಿ. ಪ್ರಿಯಾ ಗಣೇಶ್ ಹೇಳಿ. ಪ್ರಿಯಾ ಗಣೇಶ್ ಕೇಳಿ. ಆಯ್ತು ಸರ್ ಸ್ವಾಮೀಜಿ. ಆಯ್ತು. ಓಕೆ. ಪವಿತ್ರ ಮಾತಾಜಿ. ಪವಿತ್ರ ಲೇಪಾಕ್ಷಿ ಅನ್ಮ್ಯೂಟ್ ಅವ್ರಿಗೆ ಆಯ್ತು, ಹೋಯ್ತು. ನಮಸ್ತೆ ಮ್ಯಾಮ್. ಹೇಳಿ. ನೀವು ಹೇಳ್ತಾ ಇರೋದು ಪುಸ್ತಕಗಳನ್ನ ನನ್ನ ಮಕ್ಕಳು ತುಂಬಾ ಚಿಕ್ಕವಿವೆ, ಸೊ ಹಾಗಾಗಿ ಆಡಿಯೋ ಅಥವಾ ವಿಡಿಯೋ ತರ ಏನಾದ್ರು ಸಿಗಬಹುದಾ ಆ ಪುಸ್ತಕದಲ್ಲಿರೋ ವಿಷಯಗಳು? ನೋಡಿ, ಹೇಗೆ ಅಂದ್ರೆ ನೀವು ಫಸ್ಟಿಗೆ ಚೈತನ್ಯ ಮಹಾಪ್ರಭು ಅಂತ ಹೇಳುದು ಅಂದ್ರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ ಅವ್ರು ಹೇಳುವಂತದ್ದು. ಒಂದು ನಿಮಿಷ. ಎಸ್, ಚೈತನ್ಯ ಮಹಾಪ್ರಭು ಹೇಳುದು, ಭಾರತ ಭೂಮಿತೆ ಜನ್ಮ ಹೋಯ್ತಯ್ಯ, ಪೇಲೆ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಅಂದ್ರೆ ಫಸ್ಟಿಗೆ ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು, ನಾವು ಓದ್ಬೇಕು, ಮತ್ತೆ ಮಕ್ಕಳಿಗೆ ನಾವು ತಿಳಿಸ್ಬೇಕು. ಅದೇ ಗುರುಜಿ, ನಾವು ಮತ್ತೆ ಮಕ್ಕಳು ಇಬ್ರು ಒಟ್ಟಿಗೆ ಕಲಿಯುವಂತ ಅವಕಾಶ ಏನಾದ್ರು ಆಡಿಯೋ ಅಥವಾ ವಿಡಿಯೋದಲ್ಲಿ ಸಿಗೋ ಹಾಗೆ? ನೋಡಿ, ಫಸ್ಟಿಗೆ ನೀವು ಈ ಭಗವದ್ ಪುಸ್ತಕ ತಗೊಳ್ಳಿ, ಮತ್ತೆ ನೀವು ಕಲೀರಿ, ಮತ್ತೆ ನೀವು ಮಕ್ಕಳಿಗೆ ತಿಳಿಸಿ. ಇಲ್ಲ, ನನ್ ಮಗ 6 ವರ್ಷದವನಿದ್ದಾನೆ, ಅವ್ನು ಸಂಜೆ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಅಲ್ಲ, ನೀವು ಕಲೀರಿ. ನೀವು ಎಂತ ನೋಡಿ, ನೀವು ಫಸ್ಟಿಗೆ ನೀವು ಈ ಭಕ್ತಿಯನ್ನು ಪುಸ್ತಕ ತಗೊಂಡ್ಲಿ, ಪುಸ್ತಕ ತಗೊಂಡು ನೀವು ಕಲಿಯಿರಿ. ಮತ್ತೆ ಯಾಕಂದ್ರೆ ಪುಸ್ತಕದಿಂದ ನಿಮ್ಗೆ ಪ್ರಭುಪಾದ ಭಾವಾರ್ಥ, ನೀವು ಜಸ್ಟ್ ಭಾವಾರ್ಥ ಓದಿದ್ರೆ ಸಾಕು, ಅದು ಕಥೆ ತರ ಉಂಟು. ಆ ಭಾವಾರ್ಥ ಓದಿದ್ರೆ ನಿಮ್ಗೆ ಎಲ್ಲವೂ ತಿಳಿಸ್ತದೆ. ಸರಿ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. पुष्पा जी. नागार्जुन.
ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಸರ್. ಆ, ಗುರುಜಿ, ಹಾ. ಇವಾಗ ಎಲ್ಲಾ ಸೇವೆಗಳಿಗೂ ಕೃಷ್ಣನ ಸಮವಾದ ಕೃಪೆ ಇರುತ್ತೆ ಅಂದ್ರಲ್ಲ, ಅದ್ರ ಬಗ್ಗೆ ಇನ್ನೊಂಚೂರು ತಿಳಿಸ್ಕೊಡ್ತೀರಾ? ಯಾವುದಕ್ಕೆ? ಎಲ್ಲಾ ರೀತಿಯ ಸೇವೆ ಕಾರ್ಯಕ್ಕೂ ಕೃಷ್ಣಂದು ಅದೇ ರೀತಿಯಾದ ಕೃಪೆ ಇರುತ್ತೆ, ಯಾವುದಕ್ಕೂ ಭೇದ ಭಾವ ಇರಲ್ಲ, ಹೌದು, ಎಲ್ಲ 100%. ಸೇವೆಗೂ ಒಂದೇ. ಎಂತಂದ್ರೆ ಈಗ ದೇವಸ್ಥಾನದಲ್ಲಿ ನಮಗೆ ಇನಿಷಿಯಲ್ ಆಗಿ ಫಸ್ಟಿಗೆ ನಮಗೆ ಈ ಗುಡಿಸುವಂಥದ್ದು ಕೊಡ್ತಾರೆ. ಈಗ ನಮಗೆ ಕೂಡ ನಮಗೆ ಟ್ರೈನಿಂಗ್ ಆಗುವಾಗ ಸ್ಟಾರ್ಟಿಂಗ್ ಆ ಗುಡಿಸ್ಲಿಕ್ಕೆ ಮತ್ತೆ ನೆಲ ಒರೆಸ್ಲಿಕ್ಕೆ ಇದೆಲ್ಲ ಕೊಡ್ತಾರೆ. ಮತ್ತೆ ನಮಗೆ ಗ್ರಾಜುವಲ್ ಅಂತ ಅಂದ್ರೆ ಈ ಪಾತ್ರೆ ವಾಶ್ ಮಾಡಲಿಕ್ಕೆ ಕೃಷ್ಣಂದು ಅಂದ್ರೆ ನಾವು ದೇವಸ್ಥಾನದಲ್ಲಿ ಯೂಸ್ ಪಾತ್ರೆ ವಾಷಿಂಗ್. ಮತ್ತೆ ನಮಗೆ ಗ್ರಾಜುವಲಿ ಕಿಚನ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಕಟ್ಟಿಂಗ್, ಮತ್ತೆ ಅಲ್ಲಿ ಕಿಚನ್ ಕ್ಲೀನಿಂಗ್, ಮತ್ತೆ ನಮಗೆ ಕುಕಿಂಗ್ ಅಸಿಸ್ಟೆಂಟ್, ಮತ್ತೆ ಕುಕಿಂಗ್, ಮತ್ತೆ ನಮಗೆ ಪೂಜಾರಿ ಸೇವೆ, ಮತ್ತೆ ಈ ಪ್ರೀಚಿಂಗ್, ಈ ರೀತಿ ಸಿಗ್ತದೆ. ಅಂದ್ರೆ ಈಗ ನಾನು ಎಂತ ಅಂದ್ರೆ ಇದು ಸಿಕ್ಕಿದ ಮೇಲೆ ನಾನೀಗ ನಾ ಈಗ ಗುಡಿಸ್ತೇನೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಸೇವೆಯಲ್ಲಿ ಸೇಮ್, ಅಂದ್ರೆ ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಆಗಿಲ್ಲ, ಎಲ್ಲದಕ್ಕೂ ಸೇಮ್ ಕೃಷ್ಣನ ಕೃಪೆ ಸೇಮ್. ಅದು ನಾವೆಂತ ಎಣಿಸುವಂತದ್ದು ಈ ಭೌತಿಕ ಲೋಕದಲ್ಲಿ. ಈಗ ಸಪೋಸ್ ಒಬ್ಬ ಸೇವಕ ಕ್ಲೀನ್ ಮಾಡುವ ಮನೆಗೆ ನಮಗೆ ಇವ ಬರ್ತಾನೆ, ಅದು ಚೀಪ್ ಅಂತ ನಾವು ಎಣಿಸ್ತೇವೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು ಗೋಪಿ ಪದ ಕಮಲಯೋರ್ ದಾಸಾನು 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 ದಾಸ. ಹೇಗಂದ್ರೆ ಸೇವಕನ 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 ಸೇವಕ. ಕೃಷ್ಣನಿಗೆ ಪ್ಲೀಸ್ ಆಗುವುದು ನೀವು ಡೈರೆಕ್ಟ್ ಹೋಗಿ ನಾನು ಎಸ್ ಕೃಷ್ಣನಿನ ಸೇವಕ, ಕೃಷ್ಣ ನಮ್ಮನ್ನು ಇಗ್ನೋರ್ ಮಾಡ್ತಾನೆ. ಅದೇ ನೀವು ಎಸ್ ನಿಮ್ಮ ಸೇವಕನ ಸೇವಕ ಹೇಳಿದ್ರೆ ಅವನಿಗೆ ಖುಷಿ ಆಗ್ತದೆ. ಅದೇ ರೀತಿ ಆದ್ರೆ ಭೌತಿಕ ಲೋಕದಲ್ಲಿ ಎಲ್ಲರಿಗೂ ಮಾಸ್ಟರ್ ಆಗ್ಬೇಕು, ನಾನು ಮಾಸ್ಟರ್. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಆ ಸೇವಕನ ಮೂಡಲ್ಲಿ ಅವನಿಗೆ ತುಂಬಾ ಇಚ್ಛೆ. ಎಸ್ ಲೇಪಾಕ್ಷಿ ಹೇಳಿ ಮಾತಾಜಿ. ನಮಸ್ತೆ ಗುರುಜಿ. ನನಗೆ ಚಿಕ್ಕದ್ರಿಂದಾನು ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಪಂಚಕ್ಕೆ ನಾನು ಯಾವ ಉದ್ದೇಶದಿಂದ ಬಂದಿದ್ದೀನಿ, ಆ ಉದ್ದೇಶನ ತಿಳ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಸ್ ನೋಡಿ, ಇದಕ್ಕೆ ಸನಾತನ ಗೋಸ್ವಾಮಿ ಅಂದ್ರೆ ಚೈತನ್ಯ ಮಹಾಪ್ರಭು 2 ಶಿಷ್ಯರು, 6 ಅಂದ್ರೆ ಮೈನ್ ಗೋಸ್ವಾಮಿಗಳಿದ್ದಾರೆ. ಅದರಲ್ಲಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ನವಾಬ್ ಹುಸೇನ್ ಶಾ ಅವನ ಆಸ್ಥಾನದಲ್ಲಿ ಅವರು ಒಬ್ಬರು ಫೈನಾನ್ಸ್ ಮಿನಿಸ್ಟರ್. ರೂಪ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನವಾಬ್ ಹುಸೇನ್ ಶಾ ಯಾಕೆ ಅವರನ್ನು ಆ ಹುದ್ದೆಗೆ ತಗೊಂಡಿದ್ದ? ಯಾಕೆಂದ್ರೆ ಅವರು ಈ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಇಂಗ್ಲಿಷ್, ಬೆಂಗಾಲಿ ಈ 5 ಭಾಷೆದು ಸ್ಕಾಲರ್ ಆಗಿದ್ರು. ತುಂಬಾ ಉನ್ನತ ಮಟ್ಟದವರು ಸ್ಕಾಲರ್ಶಿಪ್ ಇತ್ತು. ಮತ್ತೆಂತ ಅವ್ರು ಇನಿಷಿಯಲಿ ಅವ್ರ ಕನ್ವರ್ಷನ್ ಕೂಡ ಆಯ್ತು, ಅಂದ್ರೆ ಅವರನ್ನು ಮುಸ್ಲಿಂ ಹೆಸರು ಕೂಡ ಬಂತು ಅವರಿಗೆ. ಈಗ ನಾ ಹೇಳುವಂತದ್ದು ಎಂತ ಅಂದ್ರೆ ಚೈತನ್ಯ ಮಹಾಪ್ರಭು ನೋಡಿದ ಮೇಲೆ ಅವರು ಅದನ್ನು ಬಿಟ್ಟು ಹೋದ್ರು. ಬಿಟ್ಟು ಹೋದಿಗೆ ಸನಾತನ ಗೋಸ್ವಾಮಿ ಹೇಳುವಂತದ್ದು ಚೈತನ್ಯ ಮಹಾಪ್ರಭು ಹತ್ರ ಈ ದಶವಮೇಧ ಘಾಟ್ ಕಾಶಿಯಲ್ಲಿ, ಅಂದ್ರೆ ಕಾಶಿಯಲ್ಲಿ ದಶವಮೇಧ ಘಾಟಲ್ಲಿ 10 ದಿವಸ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ತಿಳಿಸಿಕೊಟ್ರು. ಆಗ ಫಸ್ಟ್ ಕೇಳಿದ್ರು ಸನಾತನ ಗೋಸ್ವಾಮಿ, ಕಿಯಾಮಿ ನಾನು ಯಾರು, ಕಾನು ತಾಪತ್ರಯ, ನಾನು ಯಾಕೆ ಭೌತಿಕ ಲೋಕದಲ್ಲಿ ಕಷ್ಟದಲ್ಲಿ ಇದ್ದೇನೆ. ನೋಡಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ತುಂಬಾ ದೊಡ್ಡ ಸ್ಕಾಲರ್, ಮತ್ತೆ ಅವ್ರು ಹೇಳ್ತಾರೆ ಎಲ್ಲರೂ ನನ್ನನ್ನು ಪಂಡಿತ ಅಂತ ಹೇಳ್ತಾರೆ, ಆದ್ರೆ ನನ್ಗೆ ಏನು ಗೊತ್ತಿಲ್ಲ, ನಾನು ಪಂಡಿತ ಅಲ್ಲ, ನನ್ಗೆ ನಾನು ಯಾರಂತ ಗೊತ್ತಿಲ್ಲ, ಆದ್ರೆ ನನ್ನನ್ನು ಲೋಕ ಇಡೀ ನನ್ನನ್ನು ಪಂಡಿತ ಹೇಳ್ತಾರೆ. ತುಂಬಾ ದೊಡ್ಡ ಹುದ್ದೆಯವರು, ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಎಲ್ಲರೂ ಅವರನ್ನು ಪಂಡಿತ, 5 ಭಾಷೆದವರು ಸ್ಕಾಲರ್, ಎಲ್ಲರೂ ಪಂಡಿತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ನಾನು ಯಾರು, ನಾನು ಯಾಕೆ ಈ ಭೌತಿಕ ಲೋಕದಲ್ಲಿ ಕಷ್ಟದಲ್ಲಿದ್ದೇನೆ, ಯಾಕೆ ನನಗೆ ಈ ರೋಗ ಇದೆಲ್ಲ ಬರ್ತದೆ, ನಾನು ಯಾರು? ಪ್ರಭುಪಾದ ಹೇಳ್ತಾರೆ ಇದು ಮೊದಲ ಪ್ರಶ್ನೆ. ಹಾಗಾಗಿ 2ನೇ ಅಧ್ಯಾಯದಿಂದ ಕೃಷ್ಣ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಎಸ್ ಮಾತಾಜಿ, 2ನೇ ಅಧ್ಯಾಯದಿಂದ ಅದೇ ಸ್ಟಾರ್ಟ್ ಆಗೋದು ಅಲ್ಲೇ. ಕೃಷ್ಣ ಯಾವಾಗ ಮಾತಾಡೋದು ಸ್ಟಾರ್ಟ್ ಮಾಡ್ತಾನೆ, ಇದೇ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಎಲ್ಲ 2ನೇ ಅಧ್ಯಾಯದಿಂದ ಉಂಟು. ಸರಿ ಗುರುಜಿ, ಧನ್ಯವಾದ. ಧನ್ಯವಾದ. ನಾಗಾರ್ಜುನ್. ಎಸ್ ನಾಗಾರ್ಜುನ್. ನಾಗಾರ್ಜುನ್. ಹೇಳಿ ಸರ್. ಇಲ್ಲ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ತು, ಅಂದ್ರೆ ಬುಕ್ಗಳು ಕನ್ನಡದಲ್ಲಿ ಸಿಗುತ್ತಾ ಅಂತ ಕೇಳಿದ್ದೆ. ಮೇಡಮ್ ಉತ್ತರಿಸಿದ್ದಾರೆ. ಎಸ್ ನೆಕ್ಸ್ಟ್ ಸವಿತಾ. ಸವಿತಾ. ಅಣು ಅಣುನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅಂದ್ಮೇಲೆ
ನಮ್ಮ ಕಡೆಯಿಂದ ಕೆಲಸಗಳನ್ನ ಮಾಡಿಸಿ ನಮಗೆ ಪಾಪ ಪ್ರಜ್ಞೆಯನ್ನ ಬರೋ ತರ ಯಾಕಾಗತ್ತೆ? ನೋಡಿ ಹೇಗೆ ಅಂದ್ರೆ ಅಣುವಣಲ್ಲಿ ಅದು ನಮಗೆ ಕಾಣುವುದಿಲ್ಲಲ್ಲ ಅಣುವಣುವಲ್ಲಿ. ಹೇಗಂದ್ರೆ ನಿಮ್ಗೊಂದು ಸಣ್ಣ ಉದಾಹರಣೆ. ಹಿರಣ್ಯಕಶಿಪು ಹೇಳ್ತಾನೆ ಪ್ರಹ್ಲಾದನಿಗೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ. ಪ್ರಹ್ಲಾದ ಮಹಾರಾಜ ಹೇಳ್ತಾನೆ ಇದ್ದಾನೆ, ಮತ್ತೆ ಹಿರಣ್ಯಕಶಿಪು ಹೊಡಿತಾನೆ, ಅಲ್ಲಿಂದ ನರಸಿಂಹ ಬರ್ತಾನೆ. ಈಗ ಮಾತಾಜಿ ಬೇಜಾರು ಮಾಡಬೇಡಿ, ಈಗ ನೀವು ಹೇಳಿದ್ರೆ ಕಂಬದಿಂದ ಹೊರಗೆ ಬರ್ಬೋದಾ ನರಸಿಂಹ? ಎಸ್, ಪ್ರಶ್ನೆ ಕೇಳಿದ ಮಾತಾಜಿ, ದಯವಿಟ್ಟು ಉತ್ತರ ಕೊಡಿ. ಮಾತಾಜಿ ಸವಿತಾ, ಹಾ ಹೇಳಿ. ಈಗ ನೀವು ಕಂಬದಲ್ಲಿ, ಅದೇ ರೀತಿ ಈಗ ಪ್ರಹ್ಲಾದ್ ಮಹಾರಾಜ್ ಹೇಳಿದ ಕೂಡಲೇ ಹಿರಣ್ಯಕಶಿಪು ಹೊಡೆದ ಕಂಬದಿಂದ ಪ್ರಹ್ಲಾದ್ ಮಹಾರಾಜ್ ನರಸಿಂಹ ದೇವರು ಬಂದ್ರು. ನೀವು ಹೇಳಿದ್ರೆ ಹಾಗೆ ಬರ್ಬೋದಾ? ಇಲ್ಲ, ಬರಕ್ಕೆ ಆಗಲ್ಲ. ಯಾಕೆ 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 ಬರುವುದಿಲ್ಲ? ಪ್ರಹ್ಲಾದ್ ಮಹಾರಾಜ್ ಮತ್ತೆ ಯಾಕೆ ಬಂದ್ರು? ಅವನಲ್ಲಿ ಭಕ್ತಿ ಮಾರ್ಗ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವರು 100% ಭಕ್ತರು. ಹಾಗಾಗಿ ನಾವು 100% ಆದ್ರೆ ಕೃಷ್ಣ ಬರ್ತಾನೆ. ಮತ್ತೆ ನೀವು ಹೇಳಿದ ಇನ್ನೊಂದು ಪಾಯಿಂಟ್ ಎಂತಂದ್ರೆ, ನಮ್ಮನ್ನು ಯಾಕೆ ನೀವು ಹೇಳಿ, ಅದನ್ನು ನಿಮ್ಮ ಬಾಯಿಂದ ಹೇಳಿ ಮಾತಾಡಿ ದಯವಿಟ್ಟು. ಯಾವುದೇ ಕೆಲವು ತಪ್ಪುಗಳಾದಾಗ ನಮ್ಮಲ್ಲಿ ಪಾಪ ಪ್ರಜ್ಞೆ ಕಾಡುತ್ತಲ್ಲ, ಅದು ನೋಡಿ ಹೇಗೆ ಅಂತ. ಇದಕ್ಕೆ ಉದಾಹರಣೆ, ಒಂದು ಮಗುವನ್ನು ತಂದೆ ಜಾತ್ರೆಗೆ ಕೊಂಡೋಗ್ತಾರೆ. ಸಣ್ಣ ಮಗು, 5 ವರ್ಷದ ಮಗು. ಜಾತ್ರೆಗೆ ಕೊಂಡೋಗುವಾಗ ಮಗುವಿಗೆ ಆಟದ ಸಾಮಾನು ಅಂದ್ರೆ JCB ಬೇಕು, ಏರೋಪ್ಲೇನ್ ಬೇಕು, ಮತ್ತೆ ಬಸ್ ಬೇಕು, ಜೀಪು ಬೇಕು, ಕಾರ್ ಬೇಕು, ಬೈಕ್ ಬೇಕು, ಲಾರಿ ಬೇಕು, ಎಲ್ಲ ಬೇಕು. ತಂದೆ ಕೊಂಡೋಗಿದ್ದಾರೆ, ಯಾವ್ದಾದ್ರು ಒಂದನ್ನು ಕೊಡುವ ಅಂತ ಹೇಳಿದ್ರು. ಆದ್ರೆ ಈ ಮಗ ಎಂತ ಮಾಡ್ತಾನೆ, ನೆಲದಲ್ಲಿ ಕೂಗ್ತಾ ಇದ್ದ ನನಗೆಲ್ಲ ಬೇಕಂತ. ಅದೇ ರೀತಿ ಕೃಷ್ಣ ಕೂಡ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿದ್ದಾನೆ. ನಾವು ಮಾಡುವ ಕೆಟ್ಟ ಕೆಲಸಕ್ಕೆ ಕೃಷ್ಣ ಕಾರಣ ಅಲ್ಲ, ಆದ್ರೆ ನಾವು ಹಠ ಹಿಡಿದಿದ್ದೇವೆ. ಆ ಮಗು ಹೇಗೆ ಹಠ ಹಿಡಿದಿದೆ, ಅದೇ ರೀತಿ ನಾವು ಕೂಡ ಹಠ ಹಿಡಿದಿದ್ದೇವೆ. ಆದ ಕಾರಣ ಕೃಷ್ಣ ನಮ್ಗೆ ಅದನ್ನು ಗ್ರಾಂಟ್ ಮಾಡ್ತಾನೆ. ಆದ್ರೆ ಈಗ ಭಕ್ತಿ ಮಾರ್ಗದಲ್ಲಿ ನಾವು ತೊಡಗಿದ್ರೆ ಕೃಷ್ಣ ಮತ್ತೆ ಅಲರ್ಟ್ ಆಗ್ತಾನೆ, ನಮ್ಗೆ ಮಾರ್ಗದರ್ಶನ ಮಾಡ್ತಾ ಬರ್ತಾನೆ. ಈಗ ಕೃಷ್ಣ ಮಾರ್ಗದರ್ಶನ ಮಾಡೋದಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತುಂಟು ಅದು ತಪ್ಪ ಅಂತ. ಆದ್ರೂ ಕೂಡ ಕೃಷ್ಣನಿಗೆ ಮನಸ್ಸಿಲ್ಲ, ಆದ್ರೆ ನಾವು ಹಠ ಹಿಡಿದಿದ್ದೇವೆ. ಈ ಬೇಡದ ಇಚ್ಛೆ ನಮ್ದು, ಮತ್ತೆ ನಾವು ಕೃಷ್ಣನಿಗೆ ದೂರ ಆಗ್ತೇವೆ. ಇದಕ್ಕೆ ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ತಂದೆಗೆ 3 ಮಕ್ಕಳಿದ್ದಾರೆ. ಅದರಲ್ಲಿ 2 ಮಕ್ಕಳು ತುಂಬಾ ತಂದೆ ಹೇಳಿದಾಗೆ ಕೇಳುವಂಥದ್ದು. ಒಬ್ಬ ಮಗ ಈ ಗಾಂಜಾ ಎಳೆಯುವುದು, ಕುಡಿಯುವುದು ಇದು. ಒಂದ್ ದಿವಸ ಬರ್ತಾನೆ ಮಗ, ಗಾಂಜಾ ಎಳೆಯುವ ಮಗ, ತಂದೆಗೆ ಹೇಳ್ತಾನೆ ನನಗೆ 1,000 ಕೊಡು ಅಂತ. ತಂದೆ ಹೇಳ್ತಾರೆ ನಾನು ಹಿಂಗೆ ಕೊಡುವುದಿಲ್ಲ. ಅವ ಇಮಿಡಿಯೇಟ್ ಎಂತ ಮಾಡ್ತಾನೆ, ಟಿವಿಯನ್ನು ಹೊಡಿತಾನೆ. ನೆಕ್ಸ್ಟ್ ತಂದೆ ಹೇಳ್ತಾರೆ, ಮತ್ತೆ ಕೇಳ್ತಾನೆ ನನಗೆ 1,000 ಕೊಡು. ತಂದೆ ಕೊಡುವುದಿಲ್ಲ. ಮತ್ತೆ ಫ್ರಿಡ್ಜ್ ಅನ್ನು ಹೊಡಿತಾನೆ. ಮತ್ತೆ ಅವ ಕೇಳ್ತಾನೆ ನನಗೆ 1,000 ಕೊಡು. ಕೊಡುವುದಿಲ್ಲ ತಂದೆ. ಮತ್ತೆ ವಾಷಿಂಗ್ ಮಿಷಿನ್ ಹೊಡಿತಾನೆ. ಮತ್ತೆ ಲಾಸ್ಟಿಗೆ ತಂದೆ ಉಪಾಯ ಇಲ್ಲದೆ ಕೊಡುವಂಥದ್ದು. ಅದೇ ರೀತಿ ಈ ಮೂರ್ಖತನದ್ದು ಇಚ್ಛೆ ನಮ್ದು, ಕೃಷ್ಣಂದಲ್ಲ. ಕೃಷ್ಣ ಯಾಕೆ ಅದ್ರಾಗೆ ಇದಾಗಬೇಕು, ಇಂಟರ್ಫಿಯರ್ ಆಗಬೇಕು? ನಮ್ಮ ಪ್ರಾಬ್ಲಮ್. ಮಾತಾಜಿ ತಿಳಿದ ಮಾತಾಜಿ? ಹರೇ, ಗೊತ್ತಾಯ್ತು. ಹರೇ ಕೃಷ್ಣ. ನಾವು ಮಾಡಿದ ಕಾರಣಕ್ಕೆ ನಾವೇ ಇದು ಹೊಣೆ. ನಾವು ಕೃಷ್ಣನಿಗೆ ಹಾಕಬಾರ್ದು. ನಮ್ಮ ಮೂರ್ಖತನದ್ದು ನೋಡಿ. ನಮ್ಗೆ ಕೃಷ್ಣ ರಜೆ ತಗೊಂಡ್ರೆ ಕೃಷ್ಣ ನಮ್ಗೆ ಬುದ್ಧಿ ಕೊಡ್ತಾ ಬರ್ತಾನೆ. ಕೃಷ್ಣ ರಜೆ ತಗೊಳ್ಳದಿದ್ರೆ ಕೃಷ್ಣ ಸುಮ್ಮನೆ ಇರ್ತಾನೆ. ಅಂದ್ರೆ ಅವ ಮಲಗಿದ ಸ್ಟೇಜಲ್ಲಿ ಒಳಗಿದ್ದಾನೆ ಪರಮಾತ್ಮನಾಗಿ, ಆದ್ರೆ ಈಗ ಸುಮ್ಮನೆ ಇದ್ದಾನೆ. ಅವ ನಮ್ಗೆ ಗೈಡೆನ್ಸ್ ಮಾಡೋದಿಲ್ಲ. ಕೃಷ್ಣ ರಜೆ ತಗೊಂಡ್ರೆ ಅವ ಗೈಡೆನ್ಸ್ ಮಾಡ್ತಾನೆ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಮಾತಾಡಿ ಮಾತಾಜಿ. ಹರೇ ಕೃಷ್ಣ. ಸವಿತಾ. ಕವಿತಾ ಆಯ್ತು ಮಾತಾಜಿ. ನೀವು ಆಯ್ತಲ್ಲ, ಕವಿತಾ. ಸಾರಿ, ಕವಿತಾ ಗುರುಗಾರ. ಹಾ, ಕವಿತಾ, ಸಾರಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾಕೆ ಎಲ್ಲಾರ ಮನಸ್ಸಲ್ಲೂ ಒಳ್ಳೆ ತರ ಭಾವನೆಗಳು ಬರಬಾರ್ದು? ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ? ಅಂದ್ರೆ ಎಲ್ಲಿ ತಪ್ಪೇ ಆಗ್ಬಾರ್ದು ಅನ್ನೋದಾದ್ರೆ ಎಲ್ಲಾ ಕಡೆ ನಾನು ಒಪ್ಕೋತೀನಿ. ಕೃಷ್ಣ ನಾವು ಒಳ್ಳೆ ತರ ಮನಸ್ಸು ಬರ್ಬೇಕಿದ್ರೆ ನಾವು ಒಳ್ಳೆದನ್ನು ಸ್ವೀಕರಿಸಬೇಕು. ಒಳ್ಳೆದನ್ನು ಸ್ವೀಕರಿಸಿದ್ರೆ ನಮ್ಗೆ ಒಳ್ಳೆ ಮನಸ್ಸು ಬರುದಿಲ್ಲ. ಈಗ ಎಂತಂದ್ರೆ ಹೆಚ್ಚಿನವ್ರು ಹೇಳ್ತಾರೆ ಪೂರ್ತಿ ನೆಗೆಟಿವ್ ಉಂಟು. ನೆಗೆಟಿವ್ ಹೋಗ್ಬೇಕಿದ್ರೆ ಪಾಸಿಟಿವ್ ಕೊಡ್ಬೇಕು. ಒಳ್ಳೆ ಮನಸ್ಸು ನೀವು ಅಂದ್ರೆ ಈ ಜಪ, ಈ ಕೀರ್ತನೆ, ಈ ಓದುವಂಥದ್ದು, ಇದೆಲ್ಲ ಒಳ್ಳೇದು.
ಇದನ್ನು ಕೊಡುವಾಗ ಎಲ್ಲ ಒಳ್ಳೇದು ಬರ್ತದೆ, ಇಲ್ಲದಿದ್ರೆ ಒಳ್ಳೇದು ಬರುವುದಿಲ್ಲ. ತಿಳಿದ? ಅಲ್ಲ ನಮ್ ಸುತ್ತಮುತ್ತಲ ಆತರ ಬರ್ಬೇಕಂದ್ರೆ ಸುತ್ತಮುತ್ತಲು ಫಸ್ಟಿಗೆ ನೀವು ಸುತ್ತಮುತ್ತಲು ಬಿಡಿ, ಫಸ್ಟಿಗೆ ನೀವು ಸರಿಯಾಗಿ. ಹೇಗೆ ಅಂದ್ರೆ ಈಗ ದೊಡ್ಡ ಒಂದು ಮನೆಗೆ ಬೆಂಕಿ ಬಿಡಿದಿದೆ, ಬೆಂಕಿ ಬೀಳುವಾಗ ನೀವು ಅಲ್ಲಿ ಇದ್ದೀರಿ ನಡುವಲ್ಲಿ, ನೀವು ಫಸ್ಟ್ ಎಂತ ಮಾಡ್ತೀರಿ? ಸುತ್ತಮುತ್ತ ನೋಡ್ತೀರಾ? ಫಸ್ಟ್ ನೀವು ಹೊರಗೆ ಬರ್ಲಿಕ್ಕೆ ನೋಡ್ತೀರಿ. ತಿಳಿದ ಮಾತಾಜಿ? ಸರಿ. ಹಾಗಾಗಿ ಆ ಬೆಂಕಿಯಿಂದ ಹೊರಗೆ ನೀವು ಫಸ್ಟಿಗೆ ನೀವು ಬರ್ಬೇಕು, ಮತ್ತೆ ನೀವು ನೀರು ಹಾಕೋದು, ಮತ್ತೆ ಉಳಿದವರನ್ನು ಸಹಾಯ ಮಾಡುವಂಥದ್ದು. ನಾವು ಒಳಗಿನವನನ್ನು ಬಚಾವ್ ಮಾಡ್ತೇನೆ, ನೀವೇ ಒಳಗಿದ್ದೀರಿ, ಬೆಂಕಿಯಲ್ಲಿ ಇದ್ದೀರಿ, ನೀವು ಹೇಗೆ ಬಚಾವ್ ಮಾಡುವಂಥದ್ದು? ನೀವು ಅಲ್ಲಿಂದ ಹೊರಗೆ ಬರ್ಬೇಕು. ನೀವು ಒಂದ ಮೇಲೆ ಮತ್ತೆ ನೀವು ನೀರು ಹಾಕಬಹುದು, ನೀವು ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿ ಫೋರ್ಸ್ ಇಂದ ನೀವು ನೀರು ಹಾಕಿಸಬಹುದು. ಆದ್ರೆ ಫಸ್ಟಿಗೆ ನೀವು ಅಲ್ಲಿಂದ ಹೊರಗೆ ಬರಬೇಕು. ಎಸ್ ಮಾತಾಜಿ, ಹರೇ ಕೃಷ್ಣ. ಮತ್ತೆ ದುಃಖ ಪಡ್ಲೇಬಾರ್ದೆ ಯಾವ್ದಕ್ಕೂ? ನೋಡಿ, ದುಃಖ ಪಡುವುದು, ಈಗ ಮೊದಲ ಅಧ್ಯಾಯದಲ್ಲಿ ಅರ್ಜುನ ದುಃಖ ಪಡ್ತಿದ್ದಾನೆ, ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ನೀನು ಯಾಕೆ ದುಃಖ ಪಡ್ಬೇಡ ಅಂತ ಉತ್ತರ ಕೊಡ್ತಾನೆ. ದಯವಿಟ್ಟು ನಾಳೆ ತಿಳಿಯುವ ಮಾತಾಜಿ. ಸರಿ ಗುರುಜಿ, ಹರೇ ಕೃಷ್ಣ. ಹರೇ ಹರೇ. ಅರುಣ್. ಎಸ್ ಅರುಣ್ ಅವರೇ, ಎಸ್ ಹರೇ ಕೃಷ್ಣ. ಅರುಣ್ ಕುಮಾರ್. ಯಾ ಗುರುಜಿ, ಪಂಡಿತ್ ಜಿ, ಹೇಳಿ. ಫಸ್ಟ್ ಕ್ವಶನ್, ನಿಮ್ಮ ಪ್ರೋಗ್ರಾಮ್, ನಾನು ಟೊರೊಂಟೊದಲ್ಲಿದೆ, ನಿಮ್ಮ ಪ್ರೋಗ್ರಾಮ್ ನಾನು ರೆಕಾರ್ಡ್ ಮಾಡ್ಬೋದಾ? ಅಲ್ಲ, ನಿಮ್ಗೆ ನಾನು ರೆಕಾರ್ಡೆಡ್ ಕಳಿಸ್ತೇನೆ, ಈಗ ರೆಕಾರ್ಡ್ ಆಗಿದೆ, ನಿಮ್ಗೆ ಕಳಿಸ್ತೇನೆ. ಓಕೆ ಓಕೆ. ನಂಬರ್ 2, ಇದು ವಿಷ್ಣು ಸಹಸ್ರನಾಮ ಬಗ್ಗೆ ಏನ್ ಹೇಳ್ತೀರಿ ತಾವು ದಿನ? ನೋಡಿ, ವಿಷ್ಣು ಸಹಸ್ರನಾಮ ಎಂತಂದ್ರೆ ಭೀಷ್ಮ ಪಿತಾಮ ಹೇಳಿದ್ದು, ಈಗ ಒಂದು ಕೃಷ್ಣನಾಮ ಇಸ್ ಈಕ್ವಲ್ ಟು 3 ರಾಮನಾಮ, ಮತ್ತೆ 1000 ವಿಷ್ಣುನಾಮ ಇಸ್ ಈಕ್ವಲ್ ಟು 1 ರಾಮನಾಮ. ಹಾಗಾಗಿ ವಿಷ್ಣು ಸಹಸ್ರನಾಮ ಕೂಡ ಒಳ್ಳೆಯದೇ. ಯಾಕಂದ್ರೆ ಫಸ್ಟಿಗೆ ಬರುವಂಥದ್ದು ಕೃಷ್ಣ, ಕೃಷ್ಣನಿಂದ ಬಲರಾಮ್, ಬಲರಾಮನಿಂದ ಸಂಕರ್ಷಣದಿಂದ ನಾರಾಯಣ, ನಾರಾಯಣದಿಂದ ಎರಡನೇ ಸಂಕರ್ಷಣದಿಂದ ಬರುವಂಥದ್ದು 3 ಪುರುಷಾವತಾರ. ಅಂದ್ರೆ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಹಾಗಾಗಿ ವಿಷ್ಣು ಕೂಡ ಕೃಷ್ಣಂದ ಎಕ್ಸ್ಪಾನ್ಷನ್. ಆದ್ರೆ ಎಂತ ಅಂದ್ರೆ ಕೃಷ್ಣ ಏತೇ ಚಾಂಸ ಕಲಾವಂಶ ಕೃಷ್ಣ ತು ಭಗವಾನ್ ಸ್ವಯಂ. ಕೃಷ್ಣಂದು ನಾಮಕ್ಕೆ ಜಾಸ್ತಿ ಇದುಂಟು, ಎಂತ ಹೇಳುದು, ಬೆನಿಫಿಟ್ ಜಾಸ್ತಿ ಉಂಟು. ಆದ್ರೆ ವಿಷ್ಣು ನಾಮ ಕೂಡ ಹೇಳ್ಬೋದು. ಥ್ಯಾಂಕ್ ಯು. ಎಸ್ ಹರೇ ಹರೇ. ಅರುಣ್ ಕುಮಾರ್ AM. ಗುರುಜಿ, ಹೇಳಿ. ಒಂದು ಪ್ರಶ್ನೆ ಇದೆ. ಎಲ್ಲರೂ ಧರ್ಮ ಮಾರ್ಗದಲ್ಲಿ ಹೋದ್ರೆ ಕರ್ಮ ಮಾರ್ಗದಲ್ಲಿ ಹೋಗೋದು ಯಾರು? ಎಲ್ಲರೂ ಜಪ ತಪ ಮಾಡ್ತಾ ಇದ್ರೆ ಜೀವನ ನಡೆಯೋದು ಹೇಗೆ? ಎರಡನ್ನೂ ಹೆಂಗೆ ಸಂಭಾಳಿಸಕ್ ಸಾಧ್ಯ? ನೋಡಿ, ಪ್ರಭುಪಾದ ಹೇಳ್ತಾರೆ, ಆನೆ ಎಷ್ಟೋ ಕ್ವಿಂಟಲ್ ದಿವಸಕ್ಕೆ ಅದು ತಿನ್ನುವಂಥದ್ದು, ಎಷ್ಟೋ ಕ್ವಿಂಟಲ್. ಅಂದ್ರೆ ಅದು ನಮಗೆ ಇದು ತಿನ್ನೋದಿಲ್ಲ, ನಮ್ಮ ಊಟವನ್ನು ತಿನ್ನೋದಿಲ್ಲ, ಅದಕ್ಕೆ ಅದರದ್ದು ಬೇರೆ ಊಟ, ಬೇರೆ ಅಂದ್ರೆ ಈ ಗಿಡ ಇದನ್ನು ತಿನ್ನುವಂಥದ್ದು. ಎಷ್ಟೋ ಕ್ವಿಂಟಲ್ ತಿಂತದೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಆನೆಗೆ ಕೊಟ್ಟಿದ್ದಾನೆ, ನಮ್ಗೆ ಕೊಡದೇ ಇರುವುದಿಲ್ಲ, ಕೊಡ್ತಾನೆ. ಆದ್ರೆ ನಮ್ಗೆ ಈಗ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ. ಕೃಷ್ಣ ಎಲ್ಲವನ್ನು ಕೊಡ್ತಾನೆ. ಈಗ ನೋಡಿ, ನಮ್ದೊಂದು ನಿಮಗೆ ಒಂದು ಒಳ್ಳೆ ವಿಷಯ ಅಂತ ಅಂದ್ರೆ, ನಮ್ಮ ಪ್ರೆಸಿಡೆಂಟ್ ಕಳೆದ 18 ವರ್ಷದಿಂದ ಈ ಮಂಗಳೂರಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ನಾನೀಗ ಕಳೆದ 12 ವರ್ಷದಿಂದ ಅವರೊಟ್ಟಿಗೆ ಇದ್ದೇನೆ. ತುಂಬಾ ನಾವು ದೇವಸ್ಥಾನ ಯಾಕಂದ್ರೆ ನಾವು ಬಾಡಿಗೆ ಇದರಲ್ಲಿ ಇರೋದಂಥದ್ದು, ತುಂಬಾ ನಾವು ಪ್ರಯತ್ನ ಮಾಡಿದ್ದೇವೆ. ಆದ್ರೆ ನಮ್ಗೆ ಜಾಗ ಆಗ್ಲಿಲ್ಲ. ಈಗ ಎಂತಾಯ್ತು ಅಂದ್ರೆ, ಮೊನ್ನೆ ಜೂನಲ್ಲಿ ನಾವು, ಈಗ ನಮ್ದು ಇದು 10th ಬ್ಯಾಚ್, ಜೂನಲ್ಲಿ ಎಂತಾಯ್ತು ಅಂದ್ರೆ ನಾವು ಈ ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆವು ಆನ್ಲೈನ್. ಆಗಸ್ಟ್ ಅಲ್ಲಿ ನಮ್ಗೆ ಲೆಟರ್ ಬಂತು ಮೂಡದಿಂದ, ಅಂದ್ರೆ ನೀವೊಂದು ಜಾಗ ನಿಮ್ಗೆ ಉಂಟಂತ. ನಮ್ಗೆ ಈಗ ನಾವು ಜಾಗ ಕೂಡ ಆಗಿದೆ, ನಾವೀಗ ಬ್ಯೂಟಿಫುಲ್ ಟೆಂಪಲ್ ಕಟ್ತೇವೆ ಅದರಲ್ಲಿ. ಹಾಗಾಗಿ ಎಂತ ಅಂದ್ರೆ ಕೃಷ್ಣ ಕೊಟ್ಟೇ ಕೊಡ್ತಾನೆ, ಆದ್ರೆ ನಮ್ಗೆ ಕೃಷ್ಣನಲ್ಲಿ ನಂಬಿಕೆ ಇರಬೇಕು. ಯಾಕೆಂದ್ರೆ ಆನೆಗೆ ಎಷ್ಟೋ ಕ್ವಿಂಟಲ್ ತಿಂತದೆ, ಆನೆಗೆ ಕೃಷ್ಣ ಕೊಟ್ಟಿದ್ದಾನೆ, ನಮ್ಗೆ ಕೊಡೋದಿಲ್ವಾ? ನಾವು ತಿನ್ನೋದು ಬರೀ ಒಂದು ಬೆಳಿಗ್ಗೆ 2 ಚಪಾತಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ, ನಮಗೆ ಕೊಡೋದಿಲ್ವಾ? ಆದ್ರೆ ನಮ್ಗೆ ಎಂತ ಅಂದ್ರೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ನಾವೆಂತಂದ್ರೆ ಕರ್ಮ ಮಾಡ್ಬೇಕು.
ಪ್ರಭುಪಾದ ಹೇಳ್ತಾರೆ ಎಸ್, ಕರ್ಮ ಮಾಡಿ ಅಟ್ಲೀಸ್ಟ್ ಎಂತ ಕರ್ಮ ಮಾಡಿ ಫೈನಲ್ ಆಗಿ ಅಂತ. ಹೇಗಂದ್ರೆ ಈಗ ಒಬ್ಬ 18 ಗಂಟೆ ಕೆಲಸ ಮಾಡ್ತಾನೆ, ರಾತ್ರಿ ಬರ್ತಾನೆ, ರಾತ್ರಿ ಬಂದು ತಿನ್ನುವುದೆಂತ 2-3 ಚಪಾತಿ. ತುಂಬಾ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ, ಆದ್ರೆ ಅದು ಕೋಟಿಗಟ್ಟಲೆ ತಿನ್ಲಿಕ್ಕೆ ಆಗ್ತದ? ತಿನ್ಲಿಕ್ಕೆ ಆಗುದು ಅಷ್ಟು ಮಾತ್ರ. ಹಾಗಾಗಿ ಕರ್ಮ ಅಂದ್ರೆ ನಾವು ಕೆಲಸ ಮಾಡುವಂಥದ್ದು, ಕರ್ಮಯೋಗ ಅಂದ್ರೆ ಕೃಷ್ಣನ ಕನೆಕ್ಟ್ ಮಾಡುವಂಥದ್ದು. ಈ ಮೊದಲ 6 ಅಧ್ಯಾಯ ಕರ್ಮಯೋಗ. ಇದ್ರ ಬಗ್ಗೆ 3 ಅಧ್ಯಾಯ, 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತೇನೆ. ಹರೇ ಕೃಷ್ಣ. ವೆಂಕಟೇಶಾಜಿ. ಎಸ್ ಹೇಳಿ ಸರ್. ನಮಸ್ತೆ. 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 ನಾವು ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ಟೈಮಿಂಗ್ಸ್ ಹೇಳಿರೋದು 6 to 7 ಅಂತ. ನೀವು ಸ್ಟಾರ್ಟ್ ಮಾಡಿದ್ದು 5:55. ಓಕೆ, ಇವಾಗ 7:22 ಆಯ್ತು. ಇದರಿಂದ ನಮ್ಗೆ ನೆಕ್ಸ್ಟ್ ಕೆಲಸಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ನೀವು ಟೈಮಿಂಗ್ ರಿಸ್ಟ್ರಿಕ್ಷನ್ ಮಾಡಿದ್ರೆ, ಇವನ್ 7 o'clock ಕ್ಲೋಸ್ ಮಾಡಿದ್ರೆ ಅದು ಒಳ್ಳೇದು. ಇಲ್ಲಾಂದ್ರೆ ನಾವು ಅರ್ಧಕ್ಕೆ ಲೀವ್ ಮಾಡಿ ಹೊರಗಡೆ ಹೋಗ್ಬೇಕಾಗುತ್ತೆ. ಅದು ಇಷ್ಟ ಇಲ್ಲ ನಮ್ಗೆ. ಓಕೆ ಸರ್, ಆಕ್ಚುಲಿ ಎಂತ ಬರ್ತದೆ ಸರ್, ನೀವು ಅಂದ್ರೆ ನೀವು ಬಿಡ್ಬೋದು ಸರ್. ಅಂದ್ರೆ 7 ಆದ ಕೂಡಲೇ ನೀವು ಬಿಡ್ಬೋದು. ಯಾಕಂದ್ರೆ ಈ ಕ್ವಶನ್ ಆನ್ಸರ್ ಉಂಟಲ್ಲ, ಕ್ವಶನ್ ಆನ್ಸರ್ 7ಗೆ ಕ್ಲಾಸ್ ಆಗ್ತದೆ. ಕ್ವಶನ್ ಆನ್ಸರ್ ತುಂಬಾ ಮುಖ್ಯ. ಯಾಕಂದ್ರೆ ಒಬ್ಬ ಎಂತಂದ್ರೆ ಅವನಿಗೆ ಭಕ್ತಿಯಲ್ಲಿ ಈ ಕರೆಕ್ಟ್ ಅವ್ರಿಗಿರೋ ಡೌಟ್ ನಮಗೂ ಇರ್ಬೋದು. ಅವ್ರ ಕ್ವಶನ್ ಕೇಳೋದು ಕರೆಕ್ಟ್, ನಾನು ಇಲ್ಲ ಅಂತ ಹೇಳಲ್ಲ. ಹಾಗೆ ಆ ಕ್ವಶನ್ ಇಂದ ನಮಗೂ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಆ ಕ್ವಶನ್ ಆನ್ಸರ್ ಸೆಕ್ಷನ್ ಇನ್ನೊಂದು 10 ನಿಮಿಷನೋ 15 ನಿಮಿಷನೋ ಮುಂಚೆ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಕ್ಲಾಸ್ ನ ಕರೆಕ್ಟ್ ಟೈಮಲ್ಲಿ ಮುಗಿಸಿದ್ರೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅಂತ. ಇಲ್ಲ ಸರ್, ಎಂತ ಅಂದ್ರೆ ನೋಡಿ, ಇದು ಹೇಗೆ ಅಂದ್ರೆ ಇದು ಕ್ಲಾಸ್ ಆದ್ಮೇಲೆ ಕ್ವಶನ್ ಆನ್ಸರ್ ಸೆಷನ್. ಇದು ತುಂಬಾ ಕ್ವಶನ್ ಇದ್ರೆ ತುಂಬಾ ಹೊತ್ತು ಹೋಗ್ತದೆ ಅಲ್ಲ. ನೀವೆಂತ ಅಂದ್ರೆ 7ಗೆ ಬಿಡಿ ಸರ್, ಮತ್ತೆ ನಾನು ರೆಕಾರ್ಡೆಡ್ ಕ್ಲಾಸ್ ಉಂಟು ಅದನ್ನು ಕಳಿಸ್ತೇನೆ. ಕ್ವಶನ್ ಆನ್ಸರ್ ಮತ್ತೆ ನಿಮಗೆ ರೆಕಾರ್ಡೆಡ್ ನೋಡ್ಬೋದು. ಅಂದ್ರೆ ನಿಮ್ದು ಕೆಲಸಕ್ಕೆ ಎಲ್ಲಿಯಾದ್ರೂ ಅಡ್ಡಿ ಆಗುದಾದ್ರೆ ನೀವು ಅಡ್ಡಿ ಆಗುತ್ತೆ. ಯಾಕಂದ್ರೆ ನಾವು 6 o'clock ಜಾಯ್ನ್ ಆಗಿರೋದೇ ಅದಕ್ಕೆ. ಬೆಳಿಗ್ಗೆ ಒಂದ್ಸರಿ ಮುಗ್ಬಿಟ್ರೆ ಬೆಳಿಗ್ಗೆ ಆಮೇಲೆ 7 ಗಂಟೆಯಿಂದ ನಮ್ ಕೆಲಸ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನೀವು ಹಾಗೆ ಮಾಡ್ಬೋದು ಸರ್. ನೀವು ಅಂದ್ರೆ ಆ ಕ್ವಶನ್ ಆನ್ಸರ್ ನೀವು 7 ಗಂಟೆ ಆದ ಕೂಡಲೇ ನೀವು ಬಿಡ್ಬೋದು ಸರ್. ಅಂದ್ರೆ ಅದು ತುಂಬಾ ಉಪದ್ರ ಆಗುದಾದ್ರೆ ನೀವು ಅಲ್ಲಿ ಬಿಡ್ಬೋದು. ಉಪದ್ರ ಅಂತ ಅಲ್ಲ, ನನ್ಗೂ ಇಷ್ಟ ನಿಮ್ ಕ್ವಶನ್ ಆನ್ಸರ್ ಕೇಳಕ್ಕೆ. ಎಲ್ರಿಗೂ ಏನ್ ಡೌಟ್ ಇರುತ್ತೆ ಅದು ನಮ್ಗಳಿಗೂ ಇರುತ್ತೆ. ನಮ್ ಕ್ವಶನ್ ಬಂದಿರಲ್ಲ, ಅವ್ರ ಕ್ವಶನ್ ಬಂದಿರುತ್ತೆ. ಅದು ಒಳ್ಳೇದೇ. ಬಟ್ ಇನ್ ತುಂಬಾ ಹೊತ್ತು ಹೋದ್ರೆ ಕಾಯಕ್ಕಾಗಲ್ಲ ನಮ್ಮ ಹತ್ರ. ಅಂದ್ರೆ ಬೇರೆ ಕೆಲ್ಸಕ್ಕೆ ಪ್ರಾಬ್ಲಮ್. ಟೈಮ್ ಅಂದ್ರೆ ನೀವು ಅದೇ ಎಂತಂದ್ರೆ ನನ್ನ ಸಜೆಷನ್ ಎಂತಂದ್ರೆ ನೀವು ಅಲ್ಲಿ ಇಮಿಡಿಯೇಟ್ 7 ಆಗುವಾಗ ನೀವು ಬಿಡಿ. ಮತ್ತೆ ಇದು ರೆಕಾರ್ಡೆಡ್ ಸೆಷನ್ ಇರ್ತದೆ, ಅದು ಕಳಿಸಿ ಮತ್ತೆ ನಿಮ್ಗೆ ಅದು ಕ್ವಶನ್ ಆನ್ಸರ್ ನೋಡ್ಬೋದು ಸರ್. ಅಂದ್ರೆ ಕೆಲಸಕ್ಕೆ ಎಲ್ಲಿ ಅದಾದ್ರು ತಾಪ ಇದಾಗುದಾದ್ರೆ ನೀವು ನೋಡ್ಬೋದು, ಕಂಟಿನ್ಯೂ ಮಾಡ್ಬೋದು ನಿಮ್ಮ ಕೆಲಸ. ಓಕೆ ಓಕೆ, ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ. ಪವನ್ ಶ್ರೀಹರಿ. ಪವನ್ ಶ್ರೀಹರಿ, ಎಸ್. ಹರೇ ಕೃಷ್ಣ. ಗುರುಜಿ, ನಂಗೆ ಈ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಈ ಶ್ಲೋಕದ ನಿಜವಾದ ಅರ್ಥ ಏನು ಅಂತ ಒಂದು ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಎಸ್, ನೋಡಿ, ಹರೇ ಅಂದ್ರೆ ಎನರ್ಜಿ, ರಾಧಾರಾಣಿ. ಹರೇ ಕೃಷ್ಣ, ಹರೇ ಕೃಷ್ಣ. ಫಸ್ಟಿಗೆ ಹೇಗಂದ್ರೆ ನಾವು ರಾಧಾರಾಣಿ ಥ್ರೂ ಹೋಗುವಂಥದ್ದು. ಈಗ ನೋಡಿ, ಲಕ್ಷ್ಮೀ ನಾರಾಯಣ, ಮತ್ತೆ ಸೀತಾರಾಮ, ಮತ್ತೆ ರಾಧಾಕೃಷ್ಣ. ಹಾಗಾಗಿ ಆ ರಾಧೆ ಥ್ರೂ ಹೋಗುವಂಥದ್ದು. ನಾವು ಪ್ರೇ ಮಾಡೋದು, ಓ ರಾಧಾರಾಣಿ. ಈ ಹರೇ ಕೃಷ್ಣ ಮಂತ್ರ ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಯಾಕಂದ್ರೆ ಅವಳು ಈಗ ಗೋಪಿಕೆಯರು. ಆಕ್ಚುಲಿ ಗೋಪಿಕೆಯರು ಹೈಲಿ ಕ್ವಾಲಿಫೈಡ್ ಆದ್ರೂ ಕೂಡ ಅವ್ರು ಎಂತ ಅಂದ್ರೆ ಈ ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು. ಅಂದ್ರೆ ಅದೇ ರೀತಿ ನಾವು ಕೂಡ ರಾಧಾರಾಣಿ ಅಂತ ಕೇಳುವಂಥದ್ದು ಅಂದ್ರೆ, ಓ ರಾಧಾರಾಣಿ, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು ಅನ್ನೋದು ಆ ಪ್ರಾರ್ಥನೆ ಅರ್ಥ. ಎಸ್, ಪವನ್ ಅವರೇ, ಹರೇ ಕೃಷ್ಣ. ಪವನ್, ಹರೇ ಕೃಷ್ಣ. ಪವನ್ ಅವರೇ, ತಿಳಿದ ಸರ್? ಧನ್ಯವಾದಗಳು. ಧನ್ಯವಾದ, ಧನ್ಯವಾದ. ಚಾಟ್ ಅಲ್ಲಿ ಉಂಟಾ ಮಾತಾಜಿ? ಚಾಟ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ. ಶ್ರೀನಿವಾಸ್ ಮೂರ್ತಿ ಅವರಿಂದ. We were told during Rama Avatara regime all went to moksha, and during Krishna Avatar only few reached moksha. Please explain. ನೋಡಿ, ಹೇಗಂದ್ರೆ ಮೋಕ್ಷ ಅನ್ನೋದು ನಮ್ಮ ಹೆಚ್ಚಿನವರಿಗೆ ತಪ್ಪು ಕಲ್ಪನೆ ಉಂಟು. ಮೋಕ್ಷ ಅಂದ್ರೆ ದೇವರಲ್ಲಿ ಒಂದಾಗುವುದು, ಇದು ತಪ್ಪು. ನೋಡಿ, ಒಟ್ಟಿಗೆ 5 ರೀತಿಯ ಮೋಕ್ಷ ಉಂಟು. ಸಾಯುಜ್ಯ ಮೋಕ್ಷ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸ್ರಾಷ್ಟಿ. ಸಾಯುಜ್ಯ ಅಂದ್ರೆ ಆ ದೇವರಲ್ಲಿ ಒಂದಾಗುವಂಥದ್ದು.
ಆದರೆ ಈ ನಮ್ದು ವೈಷ್ಣವ ಕಲ್ಟ್ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ದೇವರೇ ನಾವೇ. ಹೇಗೆಂದ್ರೆ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, DOG ಡಾಗ್, GOD ಗಾಡ್. ಸ್ಪೆಲ್ಲಿಂಗ್ ಸೇಮ್, ಆದ್ರೆ ದೇವರೇ ನಾಯಿ. ಅದೇ ರೀತಿ ನಮ್ಗೆ ದೇವರಲ್ಲಿ ಒಂದಾಗಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸಾಯುಜ ಮೋಕ್ಷ. ಇನ್ನು 4 ಮೋಕ್ಷ ಅಂತಂದ್ರೆ ಸಾರೂಪ್ಯ, ಆ ದೇವರ ಇದ್ದಾಗಿ ರೂಪ ಸಿಗುವಂಥದ್ದು. ಸಾಲೋಕ್ಯ, ದೇವರಿದ್ದ ಲೋಕದಲ್ಲಿ ಇರುವಂಥದ್ದು. ಸಾಮೀಪ್ಯ, ದೇವರ ಹತ್ತಿರ ಇರುವಂಥದ್ದು. ಶ್ರಾಷ್ಟ್ಯ ಅಂದ್ರೆ ದೇವರಿಗಿದ್ದ ಅಂತಸ್ತು ನಮಗೆ ಇರುವಂಥದ್ದು. ಇದು ವೈಷ್ಣವ ಎಂತಂದ್ರೆ ಕಲ್ಟ್ ಇದನ್ನು ಒಪ್ಪಿಕೊಳ್ತಾರೆ. ಆದ್ರೆ ಈ ಭಕ್ತಿಯಲ್ಲಿ ಚೈತನ್ಯ ಮಹಾಪ್ರಭು ಎಂತ ಹೇಳುದಂದ್ರೆ, ನದನಂ ನ ಜನಂ ನ ಸುಂದರಿಂ ಕವಿತಾ ವಾ ಜಗದೀಶ ಕಾಮಹೇ ಮಮ ಜನ್ಮನೀಶ್ವರಿ ಭವದಾ ಭಕ್ತಿ ರಯೇತು ಕೀ ತ್ವಯಿ. ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ನದನಂ ನನಗೆ ಹಣ ಬೇಡ, ನದನಂ ನಜನಂ ನನಗೆ ಫಾಲೋವರ್ಸ್ ಬೇಡ, ನಾ ಸುಂದರಿಂ ನನಗೆ ಸುಂದರ ಸ್ತ್ರೀ ಬೇಡ, ಮತ್ತೆಂತ ಬೇಕು? ನದನಂ ನ ಜನಂ ನ ಸುಂದರಿಂ ಕವಿತಾ ವಾ ಜಗದೀಶ ಕಾಮಹೇ ಮಮ ಜನ್ಮನೀಶ್ವರಿ ಭವದಾ ಭಕ್ತಿ ಅಹೇತುಕಿ. ನನಗೆ ನನ್ನ ಜನ್ಮ, ಲೈಫ್ ಆಫ್ಟರ್ ಲೈಫ್ ನನಗೆ ನಿನ್ನ ಭಕ್ತಿ ಸೇವೆ ಕೊಡು. ನಾನು ಇದಕ್ಕೆ ನರಕಲೋಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ, ಆದ್ರೆ ನನಗೆ ಅಲ್ಲಿ ನಿನ್ನ ಸೇವೆ ಕೊಡು. ಹಾಗಾಗಿ ಮೋಕ್ಷ ಅನ್ನೋದು ಪ್ರಭುಪಾದ ಹೇಳ್ತಾರೆ, ಯಾವಾಗ ನಾವು ನಮ್ಮ ಇಂದ್ರಿಯ ಸುಖವನ್ನು ಬಿಡ್ತೇವೆ, ಕೃಷ್ಣನ ಸೇವೆಯಲ್ಲಿ ತೊಡಗ್ತೇವೆ, ಅದೇ ಮೋಕ್ಷ ಅಂತ ಪ್ರಭುಪಾದ ಹೇಳ್ತಾರೆ. ಎಸ್. ಇನ್ನೊಂದು ಕ್ವಶನ್ ಇದೆ ಪ್ರಭುಜಿ, ಅವ್ರದೇ ಶ್ರೀನಿವಾಸ್ ಅವ್ರದೇ. ವೈ ಲಾರ್ಡ್ ಡಿಡ್ ನಾಟ್ ಸ್ಟಾಪ್ ಇಟ್? ವಾಟ್ ವಾಸ್ ದ ಪ್ರಿಪರೇಷನ್? ಯಾವುದಕ್ಕೆ ಸ್ಟಾಪ್ ಮಾಡಲಿಲ್ಲ? ವಾರ್ ಸ್ಟಾಪ್ ಮಾಡಲಿಲ್ಲ ಅಂತ. ನೋಡಿ, ವಾರ್ ಅಂದ್ರೆ ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಈಗ ಕೃಷ್ಣನಿಗೆ ಯಾರನ್ನಾದ್ರೂ ಕೊಲ್ಲಿಕ್ಕೆ ಇಷ್ಟ ಉಂಟು, ಯಾರಿಗೂ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಕೃಷ್ಣನಿಗೆ ಯಾರನ್ನು ಬದುಕಲಿಕ್ಕೆ ಉಂಟು, ಯಾರಿಗೂ ಅವನನ್ನು ಕೊಲ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಕೃಷ್ಣನ ಪ್ಲಾನ್. ಕೃಷ್ಣನಿಗೆ ಆಗ್ಬೇಕು ಹಾಗೆ. ನೋಡಿ, ಈಗ ಮಹೇಂದ್ರ MH ಅವ್ರು ಹೇಳಿದ್ರೆ ಬ್ರಹ್ಮ ಸತ್ಯ ಜಗದ್ ಮಿಥ್ಯ. ದಯವಿಟ್ಟು ನೋಡಿ, ಈ ಬ್ರಹ್ಮ ಸತ್ಯ ಪ್ರಭುಪಾದ ಹೇಳ್ತಾರೆ, ಬ್ರಹ್ಮ ಸತ್ಯ ಓಕೆ, ನಾವು ಒಪ್ಪಿಕೊಳ್ತೇವೆ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಲ್ಲ. ಈ ಹೆಚ್ಚಿನವ್ರು ಹೇಳುವಂಥದ್ದು ಜಗತ್ ಮಿಥ್ಯ, ಜಗತ್ ಅವ್ರು ಸುಳ್ಳು ಹೇಳುದು, ಸುಳ್ಳಲ್ಲ. ಆದ್ರೆ ಕೃಷ್ಣನ ಕ್ರಿಯೇಷನ್ ಸುಳ್ಳಲ್ಲ, ಜಗತ್ತು ಟೆಂಪರರಿ, ದುಃಖಾಲಂ ಅಶಾಶ್ವತಂ. 8ನೇ ಅಧ್ಯಾಯದಲ್ಲಿ ಉಂಟು, ದುಃಖಾಲಂ ಅಶಾಶ್ವತಂ. ಈ ಭೌತಿಕ ಲೋಕ ದುಃಖಾಲಂ ಮತ್ತೆ ಅಶಾಶ್ವತಂ, ಟೆಂಪರರಿ. ಹಾಗಾಗಿ ಜಗತ್ತು ಟೆಂಪರರಿ, ಸುಳ್ಳು ಅಲ್ಲ. ಎಸ್. Prabhuji, how it's possible the flag in Ratha resembles to Hanuman of the Ramayana? ಡೆಫಿನೆಟ್, ಬಿಕಾಸ್ ಎಂತಂದ್ರೆ ಅಲ್ಲಿ ಹನುಮಾನ್ದು ಸಿಂಬಲ್ ಉಂಟು, ಹನುಮಾನ್ ಇದ್ದಾನೆ ಅಲ್ಲಿ ಆ ಫ್ಲಾಗ್ ಅಲ್ಲಿ. ಆಮೇಲೆ ಇವರು, is any restrictions while watching the live program? I'm asking any food restrictions, non-veg or smoking, etc. ನಾನ್ ವೆಜ್ ಸ್ಮೋಕಿಂಗ್ ಎಲ್ಲ ಮಾಡಿದ್ರೆ ನಿಮಗೆ ಇದು ಅರ್ಥ ಆಗ್ಲಿಕ್ಕಿಲ್ಲ ಕ್ಲಾಸ್ ಮಾಡುವಾಗ. ಎಸ್. ಬೇರೆ ದಯವಿಟ್ಟು ಪ್ರಶ್ನೆದಲ್ಲಿ ಕೇಳಿ. ಮಹೇಂದ್ರ MH ಅವರಿಂದ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಈಗ ಹೇಳಿದ್ರಲ್ಲ. ಓಕೆ, ಸಾರಿ. ಮತ್ತೆ ಆಯ್ತು ಪ್ರಭುಜಿ, ಬೇರೆ ಏನಿಲ್ಲ ಪ್ರಶ್ನೆ. ಯಾರು ಪ್ರಶ್ನೆ ಇಲ್ವಾ? ದಯವಿಟ್ಟು ಪ್ರಶ್ನೆ ಇಲ್ವಾ? ಪ್ರಶ್ನೆದಲ್ಲಿ ಕೇಳಿ. ಹರೇ ಕೃಷ್ಣ, ಪ್ರಶ್ನೆ ಕೇಳ್ಬೋದು. ಹರೇ ಕೃಷ್ಣ. ಎಸ್. ಮಹಾಂತೇಶ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರಿ ಓಂ. ಹರಿ ಓಂ, ಹರಿ ಓಂ. ಹೇಳಿ ಸರ್. ಹೇಳಿ ಸರ್. ಮಹಾಂತೇಶ್ ಅವರು. ಮಹಾಂತೇಶ್ ಅನ್ಮ್ಯೂಟ್ ಮಾಡಿ. ಹರಿ ಓಂ ಗುರುಜಿ. ಹೇಳಿ ಹೇಳಿ ಸರ್. ಪ್ರತಿದಿನ ಈಗ 18 ದಿನ ಹೇಳಿದಿರಲ್ಲ, 18 ದಿನದಲ್ಲಿ ಭಗವದ್ಗೀತೆ ನೀವು ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀರಲ್ಲ, ಇದ್ರೊಳಗೆ ನಾವು ಪ್ರತಿದಿನನೂ ಒಂದೊಂದು ಅಧ್ಯಾಯ ತಗೋತಾರ ಅಥವಾ ಮಿಕ್ಸ್ ಆಗಿ ಅಥವಾ ಎಲ್ಲದನ್ನು ಒಟ್ಟೊಟ್ಟಿಗೆ ಅಂದ್ರೆ 2-3 ತಗೊಂತೀರಾ ಅಥವಾ ಪ್ರತಿದಿನ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ದಿನ ಮೀಸಲಿಡ್ತೀರಾ? ಪ್ರತಿ ದಿವಸ ಒಂದೊಂದು ಅಧ್ಯಾಯ. ಹರೇ ಕೃಷ್ಣ. ಓಕೆ ಗುರುಜಿ. ಎಸ್. ರಜನಿಕಾಂತ್ ಹೇಳಿ ಸರ್. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ರಜನಿಕಾಂತ್. ರಜನಿಕಾಂತ್ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಸರ್. ರಜನಿಕಾಂತ್. ಹರೇ ಕೃಷ್ಣ ರಜನಿಕಾಂತ್ ಅವರೇ, ಅನ್ಮ್ಯೂಟ್ ಮಾಡಿ ಸರ್.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಇಲ್ಲಿ ಇದು ಶಂಖ ಯಾರು ಕೊಟ್ಟಿದ್ದು ಇದರಲ್ಲಿ? ಅದೇ ಈಗ 9 ಕಾರಣಗಳಿಂದ ಯುದ್ಧ ಜಯ ನಿಶ್ಚಿತ ಅಂತ ಬಂತಲ್ಲ, ಅದರಲ್ಲಿ ಶಂಖ ಯಾರು ಕೊಟ್ಟಿದ್ದು? ಈಗ ದೈವಿಕ ರಥ ಅಗ್ನಿದೇವದಿಂದ ಬಂತು ಆತರ ಎಲ್ಲ ಹೇಳಿದ್ರಲ್ಲ, ಶಂಖ ಯಾರು ಕೊಟ್ಟಿದ್ದು? ಶಂಖ ಅವ್ರದೇ ಶಂಖ. ಶಂಖದಿಂದ ಎಂತ ಆಯ್ತು ಅಂದ್ರೆ ಆ ಪ್ಯೂರಿಟಿ ಇಸ್ ದ ಫೋರ್ಸ್. ಅವ್ರ ಶಂಖ ಊದುವಾಗ ಅವರ ಹೃದಯ ಎಲ್ಲ ಚೂರು ಚೂರು ಆಯ್ತು. ಅಂದ್ರೆ ಅವರು ಅಲ್ಲಿ ಒಪ್ಪಿಕೊಂಡ್ರು ಅವ್ರು ಸೋಲ್ತಾರೆ ಅನ್ನೋದು. ಹರೇ ಕೃಷ್ಣ ಹರೇ ಕೃಷ್ಣ. ಎಸ್ ಪುಷ್ಪಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಪುಷ್ಪಾಜಿ 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 ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇದೆ, ಓದ್ಲಾ? We are the Amsha of the God, so why can't we have the same power of God? Actually, ನಮ್ಮೇ ಅಂಶ ಜೀವಲೋಕೆ ಜೀವಭೂತ ಸನಾತನ. ಆಕ್ಚುಲಿ ನಾವು ಕೃಷ್ಣನ ಅಂಶ. ಆದ್ರೆ ಹೇಗೆ ಅಂದ್ರೆ, ಈಗ ನಾವು ಈ ಭೌತಿಕ ಲೋಕದಲ್ಲಿ ಇಂದ್ರಿಯ ಸುಖದ ಒಳಗೆ ಹೋದ ಕಾರಣ ನಮ್ಗೆ ಸೇಮ್ ಪವರ್ ಸಿಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಯಾವಾಗಲೂ ಹೇಗಂದ್ರೆ ದೇವರೇ, ನಾವು ನಾವೇ. ಆದ್ರೆ ಎಂತ ಅಂದ್ರೆ ಕೃಷ್ಣ ಕೂಡ ಸಚ್ಚಿದಾನಂದ, ನಾವು ಕೂಡ ಸಚ್ಚಿದಾನಂದ ಅಂದ್ರೆ ಆತ್ಮ. ಆದ್ರೆ ಈಗ ಆತ್ಮ ಎಂತ ಅಂದ್ರೆ ಬೇಡದ ವಿಷಯದಲ್ಲಿ ಉಂಟು, ಹಾಗಾಗಿ ಅದಕ್ಕೆ ಸೇಮ್ ಪವರ್ ಇಲ್ಲ. ಆದ್ರೆ ಕೃಷ್ಣ ಎಂತ ಅಂದ್ರೆ ಕೃಷ್ಣ ವಿಭು, ನಾವು ಅಣು, ಸಣ್ಣ. ಈ ಆತ್ಮ ಸಣ್ಣ. ಹಾಗಾಗಿ ಕೃಷ್ಣನಲ್ಲಿ ಅನ್ಲಿಮಿಟೆಡ್ ಉಂಟು ಶಕ್ತಿ, ನಮ್ಮಲ್ಲಿ ಆ ಆತ್ಮದಲ್ಲಿ ಸ್ವಲ್ಪ ಶಕ್ತಿ ಇರುವಂತದ್ದು. ಆದ್ರೆ ಈಗ ಎಂತಾಗಿದೆ ಅಂದ್ರೆ ಅದು ಅದರಲ್ಲಿ ಟೋಟಲ್ ಕವರಿಂಗ್ ಅಲ್ಲಿ ಉಂಟು. ಆ ಕವರಿಂಗ್ ನಾವು ತೆಗಿಬೇಕು. ಕವರಿಂಗ್ ತೆಗೆದುಕೊಳ್ಳಿ ನಮಗೆ ಆ ನಿಜವಾದ ಗೊತ್ತಾಗ್ತದೆ, ರಿಯಲೈಸೇಷನ್ ಗೊತ್ತಾಗ್ತದೆ. ಸ್ಮಿತಾ ಟೀಕೆ. ಹರಿ ಓಂ. ಇದು 18 ದಿನಗಳಲ್ಲಿ ನಾವು ಎಷ್ಟು ಭಗವದ್ಗೀತೆ ಕಲಿತು ಅಳವಡಿಸ್ಕೋಬಹುದು ನಮ್ಮ ಜೀವನದಲ್ಲಿ? ಕೇಳುವುದಿಲ್ಲ, ನೀವು ಮಾತಾಡೋದು ಕೇಳುವುದಿಲ್ಲ, ದಯವಿಟ್ಟು. ಹಲೋ. ಸ್ಮಿತಾ ಅವರೇ ಸ್ವಲ್ಪ ಜೋರ್ ಮಾತಾಡಿ. ಕೇಳಿಸ್ತಿದೆ ಅಲ್ಲ? ಇವಾಗ. ಹರಿ ಓಂ. ನನ್ನ ಮೊದಲನೇ ಪ್ರಶ್ನೆ, ನಾವು 18 ದಿನಗಳಲ್ಲಿ ನಾವು ಎಷ್ಟು ಮಟ್ಟಿಗೆ ಭಗವದ್ಗೀತೆಯನ್ನು ಕಲಿತು 18 ಅಧ್ಯಾಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು? ಆಮೇಲೆ ಎರಡನೇ ಪ್ರಶ್ನೆ, ನಾವು ಎಷ್ಟೇ ದೇವರ ಕಡೆ ನಮ್ಮ ಮನಸ್ಸನ್ನು ನೀಡಿದರೂ ಅದು ಕೆಲವು ಸಮಯದಲ್ಲಿ ಬೇರೆ ವಿಷಯಗಳಿಗೆ ಮನಸ್ಸು ಚಂಚಲ. ಸೊ ಅಲ್ಲಿ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತದೆ. ಅದನ್ನ ಹೇಗೆ ಮನಸ್ಸು ಚಂಚಲ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಲ್ಲ ಸ್ಮಿತಾ ಮಾತಾಜಿ? ನೀವು ಮನಸ್ಸಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಓದುವಂತದ್ದು, ಈ ಜಪ ಮಾಡುವಂತದ್ದು, ಮತ್ತೆ ಕೀರ್ತನೆ ಮಾಡುವಂತದ್ದು, ಮತ್ತೆ ಭಕ್ತರ ಸಂಘ ಮಾಡುವಂತದ್ದು, ಈ ರೀತಿ ನೀವು ಮಾಡಿದ್ರೆ ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರ್ತದೆ. ಇಲ್ಲದ ಮನಸ್ಸು ತುಂಬಾ ಚಂಚಲ. ಇನ್ನೊಂದು ಪ್ರಶ್ನೆ, ಇದು ನಮ್ಮ ಮನಸ್ಸು ಕಂಟ್ರೋಲ್ ಕೇಳುವುದಿಲ್ಲ, ನೀವು ಮಾತಾಡೋದು ಕೇಳುವುದಿಲ್ಲ, ಜೋರು ಮಾತಾಡಿ. ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇದ್ರು ಬೇರೆಯವ್ರ ಮನಸ್ಸು ಅದೇ ಹತೋಟಿಲಿರಲ್ಲ, ಅಂತದ್ದು ನಾವು ಹೇಗೆ ರಿಯಾಕ್ಟ್ ಮಾಡೋದು ಅಥವಾ ಹೇಗೆ ರೆಸ್ಪಾಂಡ್ ಮಾಡೋದು? ನಾವು ಪಾಸಿಟಿವ್ ಇದ್ರು ಬೇರೆಯವ್ರ ನೆಗೆಟಿವ್ ಆಗಿ ಯಾವಾಗ್ಲೂ ತಗೋತಾ ಇದ್ರೆ ನೋಡಿ ಹೇಗೆ ಅಂದ್ರೆ, ಫಸ್ಟ್ ಗೆ ನೀವು ಈಗ ಮನೆಯಲ್ಲಿ ಬೆಂಕಿ ಬಿದ್ರೆ ನೀವು ಹೊರಗೆ ಬರ್ಬೇಕು. ಹಾಗೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು ಎಂತ ಹೇಳುವಂತ ಚೈತನ್ಯ ಮಹಾಪ್ರಭು, ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ್, ಜನ್ಮ ಸಾರ್ಥಕರಿ ಫಿರ್ ಕರೋ ಜನ್ಮ ಸಾರ್ಥಕರಿ ಪರ ಉಪಕಾರ. ಫಸ್ಟಿಗೆ ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು. ಹಾಗಾಗಿ ಫಸ್ಟಿಗೆ ನಾವು ಮಾಡುವ, ಕೃಷ್ಣ ಭಜನೆ ತಗೊಳ್ಳುವ, ಮತ್ತೆ ಉಳಿದವ್ರು ನೋಡುವ. ಅಲ್ಲ, ಅದು ಗೊತ್ತಾಯ್ತು ಗುರುಜಿ. ಆದ್ರೆ ಅದೇ ನಾವು ಪಾತಲ್ಲಿ ಇದ್ರೂನು ಬೇರೆಯವರು ಅದಕ್ಕೆ ಅಡಚಣೆ ಮಾಡ್ತಾ ಇದ್ರೆ ಅದನ್ನ ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು? ಅಡಚಣೆ ಬೇರೆ, ನಮ್ಗೆ ಬೇರೆಯವರು ಚಿಂತೆ ಬೇಡ, ನಮ್ಗೆ ಫಸ್ಟಿಗೆ ನಮ್ದು ಚಿಂತೆ. ನಾವು ಈಗ ಎಂತಂದ್ರೆ ನಾವು ಈಗ ನಮಗೆ ಒಂದು ರೋಗ ಬಂದ್ರೆ ಈಗ ನಾವು ಉಳಿದವ್ರ ಚಿಂತೆ ಮಾಡ್ತೇವಾ?
ಈಗ ನಮಗೆ 105 ಡಿಗ್ರಿ ಜ್ವರ ಉಂಟು, ನಾವು ಉಳಿದವರಿಗೆ ಅವನಿಗೆ ಕೂಡ ಜ್ವರ ಉಂಟಿಲ್ಲ, ಫಸ್ಟಿಗೆ ನಮ್ಮ ಜ್ವರ ಗುಣ ಆಗ್ಬೇಕು. ಅದೇ ರೀತಿ ನಾವು ಫಸ್ಟಿಗೆ ಭಕ್ತರಾಗಬೇಕು, ಮತ್ತೆ ನಾವು ಉಳಿದವರಿಗೆ ಕೊಡ್ಬೋದು. ಸರಿ ಗುರುಜಿ, ತುಂಬಾ ಧನ್ಯವಾದಗಳು. ಧನ್ಯವಾದ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ 8 ವರ್ಷದ ಮಗ ಉತ್ಸಾಹದಿಂದ ಇವತ್ತು 5:30ಗೆ ಎದ್ದು ಬೆಳಿಗ್ಗೆ ಎಲ್ಲ ನಮ್ಮ ಮನೆಯಲ್ಲಿ ಪರಿವಾರ ಸಮೇತ ಇವತ್ತು ಭಗವದ್ಗೀತೆ ಶುರು ಮಾಡಿದೀವಿ ಕೇಳೋದಕ್ಕೆ. ತುಂಬಾ ಧನ್ಯವಾದಗಳು. ಹರಿ ಓಂ. ಧನ್ಯವಾದ. ಸೌಭಾಗ್ಯ. ಎಸ್ ಸೌಭಾಗ್ಯ ಅವರೇ. ಸೌಭಾಗ್ಯ ಮಾತಾಜಿ ಅನ್ಮ್ಯೂಟ್ ಮಾಡಿ. ಸೌಭಾಗ್ಯ ಇಲ್ಲ ಅನ್ಸುತ್ತೆ ಪ್ರಭುಜಿ ಅವರು. ಗುರುಜಿ 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 ಹೇಳಿ ನೆಟ್ವರ್ಕ್ ಪ್ರಾಬ್ಲಮ್ ಏನು ನಿಮ್ದು? ನೆಟ್ವರ್ಕ್ ಇಶ್ಯೂಸ್. ಓಕೆ, ಎಸ್ ಬೇರೆ ಯಾವ್ದು ಪ್ರಶ್ನೆ ಇಲ್ವಾ? ಗುರುಜಿ ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಉಂಟು, ಹೇಳಿ ಹೇಳಿ. ಹರೇ ಕೃಷ್ಣ ಹೇಳಿ. ಚಾಟಲ್ಲಿ ಹಾಕಿ ದಯವಿಟ್ಟು. ಅವರು ಇಲ್ಲ ಅನ್ಸುತ್ತೆ ಪ್ರಭುಜಿ, ಹಾಕಿಲ್ಲ. ಎಸ್, ನಾವಾಗಾದ್ರೆ ಮುಕ್ತಾಯ ಮಾಡುವ. ಗ್ರೂಪ್ ಅಲ್ಲಿ ಹಾಕಕ್ ಹೇಳ್ಬಿಡಿ ಪ್ರಭುಜಿ. ಎಸ್, ಗ್ರೂಪ್ ಅಲ್ಲಿ ಹಾಕಿ. ಯಾರ್ದಾದ್ರು ಡೌಟ್ಸ್ ಅಂತ ಇದ್ರೆ ಗ್ರೂಪ್ ಅಲ್ಲಿ ಹಾಕಬಹುದು. ಎಸ್ ನವೀನ್ ಅವರೇ. ಎಸ್ ನವೀನ್, ಹರೇ ಕೃಷ್ಣ ಹೇಳಿ ಸರ್. ಹರೇ ಕೃಷ್ಣ ಗುರುಜಿ. ಕೆಲವರು ಹೇಳ್ತಾರೆ ಯಾರನ್ನ ಎಷ್ಟು ಬೇಕೋ ಅಷ್ಟೇ ಇಡ್ಬೇಕು, ದೇವ್ರನ್ನು ಮತ್ತೆ ದುಷ್ಟರನ್ನು ದೂರ ಇಡ್ಬೇಕು, ಜಾಸ್ತಿ ನಂಬಾರ್ದು ಅಂತ. ಅದಕ್ಕೆ ನಿಮ್ಮ ಉತ್ತರ? ದೇವರನ್ನು ದೂರ ಇಡ್ಬೇಕಾ? ದೇವರನ್ನು ಮತ್ತೆ ದುಷ್ಟರನ್ನು ಎಷ್ಟ್ ಬೇಕು ಅಷ್ಟೇ ಇಟ್ಕೊಬೇಕು, ಅಂದ್ರೆ ದುಷ್ಟರನ್ನ ದೂರ ಇಡು, ದೇವ್ರನ್ನ ಎಷ್ಟ್ ಬೇಕು ಅಷ್ಟೇ ನಂಬು ಅಂತ ಹೇಳ್ತಾರಲ್ವಾ? ದೇವರನ್ನು ದೂರ ಇಟ್ರೆ ಅಷ್ಟೇ ನಿಮ್ಗೆ ಮತ್ತೆ ಜನ್ಮ ದೂರ ಇಡ್ತೇವೆ. ಯಾಕಂದ್ರೆ ನಾವು ದೇವರ ಅಂಶ ಅಲ್ಲ. ಹೌದು, ನಾವು ದೇವರ ಅಂಶ ಆದ್ಮೇಲೆ ಈಗ ಹೇಗಂದ್ರೆ ನಿಮ್ಗೆ ಮದ್ವೆ ಆಗಿದೆ ಮಾತಾಜಿ? ಹೌದು, ಒಂದ್ ಮಗು ಇದೆ. ಒಂದ್ ಮಗು ಇದೆ. ಈಗ ನಿಮ್ಮ ಮಗು ಎಷ್ಟು ವರ್ಷ ಮಗು? 4 ವರ್ಷದವಳು. ಈಗ 4 ವರ್ಷದ ಮಗಳ ನಾನ್ ನಾಳೆ ಬಂದು ದೂರ ಇಡ್ತೇನೆ, ಎಂತ ಹೇಳ್ತೀರಿ ನೀವು? ಎಂತ ಹೇಳ್ತೀರಿ? ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗ್ತದ? ಹಾಗೆ ಅದೇ ರೀತಿ ದೇವರನ್ನು ದೂರ ಇಟ್ಟು ಕೂಡ ಅದೇ ರೀತಿ ಕಷ್ಟ ಆಗ್ತದೆ ನಮ್ಗೆ. ನಿಮ್ಮ ಮಗುವನ್ನು ನಿಮ್ಗೆ ದೂರ ಇಟ್ರೆ ನಿಮ್ಗೆ ಕಷ್ಟ ಆಗ್ತದಲ್ಲ? ಹೌದು. ಅದೇ ರೀತಿ ದೇವರನ್ನು ಕೂಡ ದೂರ ಇಟ್ರೆ ಅದೇ ಕಷ್ಟ ಆಗ್ತದೆ ನಿಮ್ಗೆ. ಸ್ವಲ್ಪ ಕಷ್ಟ ಆಗುದಲ್ಲ, ಅದು ತುಂಬಾ ಕಷ್ಟ ಆಗ್ತದೆ. ಹರೇ ಕೃಷ್ಣ ಗುರುಜಿ. ಎಸ್ ಅರುಣ್, ಹರೇ ಕೃಷ್ಣ. ಗುರುಜಿ, ಒನ್ ಮೋರ್ ಲಾಸ್ಟ್ ಕ್ವಶನ್. ಹೇಳಿ. ಫಸ್ಟ್ ಡೇ ಆಫ್ ಭಗವದ್ಗೀತೆ ಕರೆಕ್ಟ್? ಹೌದೌದು. 4 ಮನೆ ನೋಡಿ ಬಂದಿದ್ದೆ ಹೊಸ್ತು ಪರ್ಚೇಸ್ ಮಾಡಕ್ಕೆ, ಒಂದು ಫೈನಲೈಸ್ ಮಾಡಿದೆ. ನಿಮ್ಮ ಆಶೀರ್ವಾದ ಬೇಕು. ಮನೆ ನೋಡಿ ಬಂದಿದ್ದೀರಾ ಪರ್ಚೇಸ್ ಮಾಡ್ಲಿಕ್ಕೆ? ಪರ್ಚೇಸ್ ಮಾಡಿ 4 ಮನೆ ನೋಡಿದೀವಿ, 2 ಸೆಲೆಕ್ಟ್ ಮಾಡಿದ್ವಿ. ಫಸ್ಟ್ ಡೇ ಭಗವದ್ಗೀತೆ ಅದೊಂದೆಲ್ಲ ಸಕ್ಸಸ್ ಆಗ್ಬೇಕು ನೋಡಿ. ನೀವು ಪ್ರಭುಪಾದ ಇವರ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಗೆ ಎಲ್ಲವೂ ಆಗ್ತದೆ. ಅದೇ ಅದಕ್ಕೋಸ್ಕರ ಫಸ್ಟ್ ಡೇನೇ ಮಾಡಿರೋದು. ಕರೆಕ್ಟ್. ನೋಡಿ ಆಗ್ತದೆ, ಕೃಷ್ಣನ ಕೃಪೆ ಇದ್ರೆ ಎಲ್ಲವೂ ಆಗ್ತದೆ. ನೀವು ಬಂದಿದ್ದೀರಿ ಭಗವದ್ ಕಲಿಕೆಗೆ, ಖಂಡಿತ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಚಾಟ್ ನಲ್ಲಿ ಒಂದು ಮಹೇಂದ್ರ MH ತತ್ವಂ ಅಸಿ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ತತ್ವಂ ಅಸಿ ಅಂದ್ರೆ ತತ್ಸತ್ ಅಂದ್ರೆ ಕೃಷ್ಣನಿಗೆ ಸಮರ್ಪಣೆ ಮಾಡುವಂತದ್ದು. ಓಕೆ, ನಾವು ಮುಕ್ತಾಯ ಮಾಡುವ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ.